गोविंद हरे मुरारी हे नाथ नारायण वासुदेव श्री कृष्ण गोविंद हरे मुरारी हे नाथ नारायण वासुदेव श्री कृष्ण गोविंद
ಮಾಂತಿರ್ಲ ಅಲ್ಲಲ್ಲೇ ಕುಳ್ಳಿಲ್ಲ ಅವ 2 ನಿಮಿಷ ಮಾಂತಿರ್ಲ ಅಲ್ಲಲ್ಲೇ ಹಲೋ ಸಾರ್ವಜನಿಕ ಬಂಧುಗಳೇ, ಆಗಮಿಸಿದಂತಹ ಎಲ್ಲ ಮಹನೀಯರಿಗೆ ಭಜನಾ ಮಂದಿರದ ವತಿಯಿಂದ ಸ್ವಾಗತವನ್ನು ಕೋರುತ್ತಾ ಶ್ರೀ ಕಟೀಲಿನ ಅಷ್ಟರವರು ನಮ್ಮೊಂದಿಗೆ ಈ ಭಜನಾ ಕಾರ್ಯಕ್ರಮದಲ್ಲಿ ಸೇರಿಕೊಂಡಿದ್ದಾರೆ. ಇನ್ನು ಕೆಲವು ಕಾರ್ಯಗಳಲ್ಲಿ ಹೋಗಿ ಸೇರಿಕೊಳ್ಳಿಕ್ಕಿರುವುದರಿಂದ ನಮ್ಮ ಸಭಾಭವನಕ್ಕೆ ಬರಲಿಕ್ಕೆ ಅವರಿಗೆ ಸ್ವಲ್ಪ ಅನಾನುಕೂಲ ಇದೆ. ಆದ್ದರಿಂದ ಭಜನಾರ್ಥಿಗಳಿಗೆ ಅವರು ಇಲ್ಲಿಂದಲೇ ಒಂದು ಆಶೀರ್ವಾದ ಮಾಡಿ ಮತ್ತೆ ಅವರು ನಮ್ಮನ್ನು ಬಿಟ್ಟು ತೆರಳಿಕ್ಕಿದ್ದಾರೆ. ಈಗ ಹಸಿರಣ್ಣರು ನಮ್ಮನ್ನು ಉದ್ದೇಶಿಸಿ ಒಂದೆರಡು ಆಶೀರ್ವಾದಗಳನ್ನು ನೀಡಲಿಕ್ಕಿದ್ದಾರೆ. जडमतिरपि जन्तु जायते प्रज्ञमौलिः सकल वचनचेतु देवता भारती सा मम वचस्सत्तां सन्निधिं आसीत्. ನಮ್ಮ ಆರಾಧ್ಯ ದೇವರಾದಂತಹ ಕಟೀಲು ದುರ್ಗಾಪರಮೇಶ್ವರಿಯನ್ನು ವಂದಿಸುತ್ತಾ ಈ ದಿವಸ ಇಲ್ಲಿ ಪ್ರತಿಷ್ಠೆಗೊಂಡಂತಹ ಕೃಷ್ಣ ಪರಮಾತ್ಮನನ್ನು ವಂದಿಸುತ್ತಾ ಸ್ಥಳೀಯ ಎಲ್ಲ ಗ್ರಾಮ ದೈವಗಳನ್ನೆಲ್ಲ ವಂದಿಸುತ್ತಾ ನಡೆದಂತಹ ಎಲ್ಲ ಅಧ್ಯಾತ್ಮ ಬಂಧುಗಳೇ, ಸಭಾ ಕಾರ್ಯಕ್ರಮ ಇನ್ನಷ್ಟು ಪ್ರಾರಂಭ ಆಗಬೇಕಾಗಿದೆ. ಆದರೆ ಆ ಸಭೆಯನ್ನು ಕಾಯುವಷ್ಟು ನಮಗೆ ವ್ಯವಧಾನ ಇಲ್ಲ. ಯಾಕಂದರೆ ನಮ್ಮ ಕಟೀಲು ದೇವರ ಕೀರ್ತಿ ಇಡೀ ನಾಡಿಗೆ ಹಬ್ಬಿರುವುದರಿಂದ ಆ ದೇವರ ಪ್ರತಿನಿಧಿಗಳಾಗಿ ನಾವು ಪ್ರತಿಯೊಂದು ಕಡೆಯೂ ಕೂಡ ನಾವು ನಮ್ಮ ಉಪಸ್ಥಿತಿಯನ್ನು ಎಲ್ಲರೂ ಅಪೇಕ್ಷಿಸ್ತಾರೆ. ಎಲ್ಲರೂ ಅಪೇಕ್ಷಿಸುವಾಗ ನಮಗೆ 24 ಗಂಟೆಯೂ ಸಾಕಾಗಲ್ಲ. ಹಾಗಾಗಿ ನಾವು ಬಂದು ಆ ದೇವರ ಪ್ರಸಾದವನ್ನು ಕೊಟ್ಟು ಕುಂತಾಗಿ ನಾವು ಹೋಗಬೇಕಾದ ಅವಶ್ಯಕತೆ ಇದೆ. ಹಾಗಾಗಿ ನಾವು ಅಲ್ಲಿ ಕೂತ್ಕೊಳ್ಳಿಲ್ಲ ಅಂತ ಯಾರು ಬೇಸರ ಮಾಡ್ತೀವಿ. ನನ್ನ ಉಪಸ್ಥಿತಿಗಾಗಿ ಮೊದಲಾಗಿ ಕ್ಷಮೆ ಕೇಳುತ್ತಾರೆ. ಬಹಳ ಉತ್ತಮವಾದಂತಹ ಸಂದರ್ಭ. ಕೃಷ್ಣ ದೇವರ ಈ ಮಂದಿರದಲ್ಲಿ ಕೃಷ್ಣ ದೇವರನ್ನು ಪ್ರತಿಷ್ಠೆಗೊಳಿಸಿದ ದಿವಸ. ಕೃಷ್ಣ ದೇವರನ್ನು ದೇವಾಲಯದಲ್ಲಿಯೂ ನಾವು ಪ್ರತಿಷ್ಠೆಗೊಳಿಸಬೇಕು, ನಮ್ಮ ಹೃದಯದಲ್ಲಿಯೂ ನಾವು ಪ್ರತಿಷ್ಠೆಗೊಳಿಸಬೇಕು. ಯಾಕಂದರೆ ನಾವು ದೇವರನ್ನು ಚಿಂತನೆ ಮಾಡುವುದೇನು ಅಂತಂದರೆ, ನಮ್ಮ ಶಾಸ್ತ್ರದಲ್ಲಿ ಹೇಗೆ ಹೇಳ್ತಂದರೆ, ನಮ್ಮ ಹಿಂದೂ ಶಾಸ್ತ್ರದಲ್ಲಿ ಬಿಂಬ ಪ್ರತಿಬಿಂಬ, ದೇವರನ್ನು ನಾವು ಬಿಂಬ ಅಂತ ನಾವು ಆರಾಧಿಸ್ತೇವೆ. ಒಂದು ಬಿಂಬ, ಒಂದು ಆಕೃತಿಯನ್ನು, ದೇವರಿಗೆ ನಿಜವಾಗಿ ಆಕೃತಿ ಇಲ್ಲ. ಆಕೃತಿ ಇಲ್ಲದಿರತಕ್ಕಂತಹ ದೇವರಿಗೆ ನಾವು ಶಾಸ್ತ್ರ ಮುಖೇನ ಒಂದು ಆಕೃತಿಯನ್ನು ಕೊಟ್ಟು ಆ ದೇವರನ್ನು ಬಿಂಬದಲ್ಲಿ ನಾವು ಪ್ರತಿಷ್ಠೆ. ಆಗ ದೇವರ ಬಿಂಬ ಆದರೆ ನಾವು ಪ್ರತಿಬಿಂಬ. ಅದೇ ರೀತಿ ನಾವು ದೇವರಂತೆ, ನಾವು ದೇವರೇ ಆಗುವುದಲ್ಲ, ದೇವರಂತೆ ನಾವು ಆಗಬೇಕು ಅಂತ ಹಿಂದಿನವರು ಅತ್ಯಂತ ಒಂದು ಉತ್ತಮ ಉದ್ದೇಶದಿಂದ ಈ ದೇವಾಲಯಗಳನ್ನೆಲ್ಲ ವಿಶಿಷ್ಟವಾಗಿ ಆರಾಧನೆ ಮಾಡಲಿಕ್ಕೆ ಅದಕ್ಕೊಂದು ಪದ್ಧತಿಯನ್ನು ಮಾಡಿದರು. ಕೃಷ್ಣ ದೇವರನ್ನು ನಾವು ಪ್ರತಿಷ್ಠೆ ಮಾಡಿದ್ದರೆ ಕೃಷ್ಣನಿರತಕ್ಕಂತಹ ಆದರ್ಶ ಗುಣಗಳು ನಮ್ಮಲ್ಲಿ ರೂಢಿಯಾಗಬೇಕು. ಏನು ಕೃಷ್ಣ ನೋಡಿ, ಕೃಷ್ಣನನ್ನು ಸ್ತುತಿ ಮಾಡುವಾಗ ಎಲ್ಲರೂ ತಿಳಿದಂತಹ ಒಂದು ಶ್ಲೋಕ, ವಸುದೇವ ಸುತಂ ದೇವಂ ಕಂಸ ಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು.
ಚಾಣೂರ ದೇವಕಿ ಪರಮಾತ್ಮ. ಹಾಗಾದರೆ ನಾವು ಹುಟ್ಟಿದ ಕೂಡಲೇ ನಾವೇನು ಮಾಡಬೇಕಂದ್ರೆ ನಾವು ಪ್ರಪ್ರಥಮವಾಗಿ ನಮಗೆ ಮನೆಗೆ ಒಳ್ಳೆಯವರಾಗಬೇಕು. ತಂದೆ ತಾಯಿಯಂದಿರು ಬಹಳ ನಿರೀಕ್ಷೆಯಿಂದ ಮಕ್ಕಳನ್ನು ಅಪೇಕ್ಷಿಸ್ತಾರೆ. ಯಾಕಂದರೆ ಮುಂದಿನ ಪೀಳಿಗೆ, ಮುಂದಿನ ಕುಲ ಉದ್ಧಾರ ಆಗಲಿ. ಹಿಂದೆ ನಾವು ಮದುವೆ ಆಗುವಾಗ ಗಂಡ ಹೆಂಡರನ್ನು ಕೈ ಹಿಡಿಸುವಾಗ ಲಕ್ಷ್ಮೀನಾರಾಯಣರನ್ನಾಗಿ ಅವರನ್ನು ಕೈ ಹಿಡಿಸಿ ಲಕ್ಷ್ಮೀನಾರಾಯಣರಂತೆ ಜೀವನ ಆಗಬೇಕು. ನೋಡಿ, ನಮ್ಮ ಹಿಂದೂ ಶಾಸ್ತ್ರ ಎಷ್ಟು ಉತ್ತಮವಾದದ್ದು. ಲಕ್ಷ್ಮೀನಾರಾಯಣರಂತೆ ಜೀವನ ಆಗಬೇಕು. ಒಂದು ಗಂಡ ಹೆಂಡಿನ ಜೀವನ ಅಂದರೆ ಕೇವಲ ಒಂದು ಭೋಗಕ್ಕಾಗಿ ಜೀವನ ಅಲ್ಲ. ಲಕ್ಷ್ಮೀನಾರಾಯಣ ನಮ್ಮ ಶಾಸ್ತ್ರಗಳು ಅದನ್ನೇ ಹೇಳುವಂಥದ್ದು. ಲಕ್ಷ್ಮೀನಾರಾಯಣಾಭ್ಯಾತ್ಮ, ವಾಣಿ ಹಿರಣ್ಯಗರ್ಭಾಭ್ಯಾತ್ಮ, ಉಮಾಮಹೇಶ್ವರಾಭ್ಯಾತ್ಮ, ಶಶಿ ಪುರಂದರಾಭ್ಯಾತ್ಮ, ಅರುಂಧತಿ ವಶಿಷ್ಠಾಭ್ಯಾತ್ಮ ಇಂತಹ ಉತ್ತಮ ದಾಂಪತ್ಯವನ್ನು ನಡೆಸಿಕೊಂಡು ಆ ರೀತಿಯಾದಂತಹ ಜೀವನ ಆಗಿದೆ. ಕೇವಲ ಭೋಗಕ್ಕಾಗಿ ಮಾತ್ರ ಜೀವನ ಅಲ್ಲ. ಅದರಿಂದ ಮುಂದೇನಾಗಬೇಕು ಅಂತಂದರೆ ಧರ್ಮ ಪ್ರಜಾ ಸಿದ್ಧಾರ್ಥಂ ಇಮಾಂ ಕನ್ಯಾ ಧರ್ಮ ಪ್ರಜೆಗಳು ಹುಟ್ಟಬೇಕು. ಧರ್ಮವನ್ನು ರಕ್ಷಿಸತಕ್ಕಂಥ ಧಾರ್ಮಿಕವಾದಂತಹ ಮಕ್ಕಳು ಬೆಳೆಯಬೇಕು. ಇಂತಹ ಒಂದು ನೀವು ಹಿಂದೂ ಶಾಸ್ತ್ರವನ್ನು ಸರಿಯಾಗಿ ರೂಢಿಸಿಕೊಂಡು ಹೋದರೆ ಅದಕ್ಕಿಂತ ದೊಡ್ಡ ಶಾಸ್ತ್ರ ಇಲ್ಲ. ಯಾವ ಪ್ರಪಂಚಕ್ಕೆ ತಿರುಗಿ ಹಿಂದೂ ಶಾಸ್ತ್ರದಷ್ಟು, ಹಿಂದೂ ಮತದಷ್ಟು ದೊಡ್ಡದಾದಂತಹ ಮತವೇ ಇಲ್ಲ. ಯಾರು ಭ್ರಮೆಗೊಳಗಾಗಬೇಕು. ಹಿಂದೂ ಶಾಸ್ತ್ರ ಅಂದರೆ ಅತ್ಯಂತ ಶ್ರೇಷ್ಠವಾದಂತಹ ಶಾಸ್ತ್ರ. ಪ್ರತಿಯೊಂದಕ್ಕೂ ಕೂಡ ಅತ್ಯಂತ ಪುರಾತನವಾದಂತಹ ಹಿನ್ನೆಲೆಯಲ್ಲಿ ಇಟ್ಟುಕೊಂಡ ಶಾಸ್ತ್ರ. ಹಾಗಾಗಿ ನಾವು ಹುಟ್ಟಿದ ಮಕ್ಕಳನ್ನು ಪಡೆಯುವುದು ಏಕೆಂದರೆ ಧರ್ಮ ಪ್ರಜಾ ಸಿದ್ಧಾರ್ಥ, ಧರ್ಮದ ಪ್ರಜೆಗಳಾಗಿ ಲೋಕಕ್ಕೆ ಕಾಣಿಸಿಕೊಳ್ಳಿ. ಹಾಗಾಗಿ ಅಂತಹ ಪ್ರಜೆಗಳು ಏನು ಮಾಡಬೇಕು, ಆ ಮಕ್ಕಳು ಏನು ಮಾಡಬೇಕಂದ್ರೆ ಪ್ರಪ್ರಥಮವಾಗಿ ತಾವು ಏನು ಮಾಡಬೇಕಂದ್ರೆ ನಮ್ಮ ತಂದೆ ತಾಯಿಗಳನ್ನು ಅತ್ಯಂತ ಶ್ರೇಷ್ಠವಾಗಿ ಪ್ರೀತಿಸಬೇಕು. ಶ್ರೇಷ್ಠವಾಗಿ ನಾವು ಪ್ರೀತಿಸಬೇಕು. ಅಂತಹ ವಿಶಿಷ್ಟವಾದಂತಹ ಪ್ರೀತಿಯನ್ನು ನಾವು ಗಳಿಸಬೇಕು. ತಂದೆ ತಾಯಿಗಳು ಅತ್ಯಂತ ಶ್ರೇಷ್ಠ ಮಕ್ಕಳು ಅಂತ ಹೇಳಬೇಕು. ಆ ಹೆಗ್ಗಳಿಕೆಯನ್ನು ನಾವು ಮಾಡಬೇಕು. ಅಂತಹ ಒಂದು ಹೆಗ್ಗಳಿಕೆಯನ್ನು ಕಂಡುಕೊಂಡವ ಹಾಗಾಗಿ ನಾವು ತಂದೆ ತಾಯಿಗಳಿಗೆ ಅತ್ಯಂತ ಶ್ರೇಷ್ಠ ಮಕ್ಕಳಾಗಿ ಪ್ರಾರಂಭದಲ್ಲಿ ಕಾಣಿಸಿಕೊಳ್ಳಿ. ಯಾಕಂದರೆ ಅವರು ಅನೇಕ ನಿರೀಕ್ಷೆಯಲ್ಲಿ ನಮ್ಮ ಕೃಷ್ಣದೇವರು ಏನು ಮಾಡಿದರು, ಹುಟ್ಟಿದ ಕೂಡಲೇ ನಮ್ಮ ಸಾಕು ತಂದೆ ತಾಯಿಗಳಿಗೂ ಕೂಡ ತನ್ನನ್ನು ಪಡೆದ ತಂದೆ ತಾಯಿಗಳಿಗೆ ಅತ್ಯಂತ ಶ್ರೇಷ್ಠವಾದ ಸಂತೋಷವನ್ನು. ಹಾಗಾಗಿ ವಸುದೇವ ಸುತಂ ದೇವಂ ಕಂಸ ಚಾಣೂರ ವರ್ಧನಂ ದೇವಕಿ ಪರಮಾತ್ಮ. ದೇವಕಿ ಅಲ್ಲಿದ್ದುಕೊಂಡೇ ತನ್ನ ಮಗ ಮಾಡುವ ಸಾಧನೆಯನ್ನು ಅಲ್ಲಿದ್ದೇ ಇದ್ದುಕೊಂಡೇ ನಿರೀಕ್ಷಿಸಿದೆ. ಎಂಥ ಸಾಧನೆ! ಹುಟ್ಟಿದ ಕೂಡಲೇ ಗೋವುಗಳ ಹತ್ರ ಹೋದದ್ದು. ಸೆರೆಮನೆಯಲ್ಲಿದ್ದವರು ಅರಮನೆಯಲ್ಲಿದ್ದರು, ಅರಮನೆಯಲ್ಲಿದ್ದವರು ಸೆರೆಮನೆಯಲ್ಲಿದ್ದರು. ಆ ಕಾಲ ಅಂತ ಕೆಟ್ಟ ಕಾಲ ಹುಟ್ಟುವಾಗ. ಯಾರು ಸೆರೆಮನೆಯಿರಬೇಕು ಅವರು ಅರಮನೆಯಲ್ಲಿ, ಯಾರು ಅರಮನೆಯಲ್ಲಿರಬೇಕು ಅವರು ಸೆರೆಮನೆ. ಹಾಗಾಗಿ ಸೆರೆಮನೆಯವರನ್ನು ಅರಮನೆಗೆ ಹಾಕಿ, ಅರಮನೆಯವರನ್ನು ಸೆರೆಮನೆಗೆ ಹಾಕಿದ ಪ್ರಪ್ರಥಮವಾದಂತಹ ಅತ್ಯಂತ ಶ್ರೇಷ್ಠ ಬಾಲಕನಾಗಿ ಹೊರಟ. ಆಮೇಲೆ ಮತ್ತೇನು ಮಾಡಿದ, ಅಷ್ಟಕ್ಕೆ ಬಿಡಲಿಲ್ಲ. ಕಂಸ ಚಾಣೂರ ವರ್ಧನ. ಅದರ ಅರ್ಥ ಏನು ಅಂತಂದರೆ ಸಮಾಜಮುಖಿಯಾಗಿ ತನ್ನನ್ನು ಬಳಸಿಕೊಂಡ. ನಾವು ಹುಟ್ಟಿದು ಬೆಳೆದು ನಮ್ಮನ್ನು ಸಮಾಜಮುಖಕ್ಕೆ ನಮ್ಮನ್ನು ಅರ್ಪಿಸಿಕೊಂಡು ಅಲ್ಲಿ ನಮ್ಮ ಜೀವನವನ್ನು ಸಾರ್ಥಕಗೊಳಿಸಿ ನಮ್ಮ ಜೀವನವನ್ನು ಮುಗಿಸಿಕೊಂಡು ಸಮಾಜಮುಖಿಯಾಗಿ ನಾವು ಬೆಳೆಯದಿದ್ದರೆ ಕೇವಲ ಸ್ವಾರ್ಥಿಗಳಾಗಿ ಬೆಳೆಯಬೇಡಿ. ಕೃಷ್ಣ ಹೇಳಿದ ಸಂದೇಶ ಒಂದೇ, ಕಂಸ ಚಾಣೂರ ಮರ್ದನ ಅಂದರೆ ದೇಶದಕ್ಕಂತಹ ಕೆಟ್ಟ ವ್ಯಕ್ತಿಗಳನ್ನು ನಾಶಪಡಿಸಿ ಧರ್ಮ ವ್ಯವಸ್ಥೆಯನ್ನು ಕೊಟ್ಟು ಹೋದ ಉತ್ತಮವಾದಂತಹ ಸಂದೇಶವನ್ನು ಭಗವದ್ಗೀತೆಯಲ್ಲಿ ಹೇಳಿ ಧರ್ಮರಾಜನಂತಹ ಉತ್ತಮ ರಾಜನನ್ನು ಪ್ರತಿಷ್ಠಾಪಿಸಿ ತಾನು ನಿರ್ಗಮಿಸಿ. ಈಗ ನಮಗೆ ಉತ್ತಮ ಕಾಲ ಬಂದಿದೆ. ನಮಗೂ ಉತ್ತಮವಾದಂತಹ ಒಂದು ರಾಜರು ಮೇಲೆ ರಾರಾಜಿಸ್ತಾ ಇದ್ದಾರೆ. ಯಾರು ಅಂತ ನಾನು ಹೇಳಿದ್ರೆ ಪಕ್ಷ ಹಿಡಿದು ಮಾತಾಡಲಾಗ್ತದೆ. ರಾಜರಿದ್ದಾರೆ. ನ್ಯಾಯೇನ ಮಾರ್ಗೇನ ಮಹೀಶ, ನ್ಯಾಯವಾದಂತಹ ಮಾರ್ಗದಿಂದ ಮಹೀಶರು ಬೆಳೆದರೆ ಅದಕ್ಕಿಂತ ದೊಡ್ಡ ಸಾಮಾನ್ಯ ಬೇಡ. ಉತ್ತಮವಾದಂತಹ ಒಬ್ಬರು ರಾಜರು ನಮ್ಮ ಮೇಲೆ ಬೆಳೆದಿದ್ದಾರೆ.
ಶ್ರೇಷ್ಠವಾಗಿ ಬೆಳೆದಿದೆ. ಪ್ರತಿಯೊಬ್ಬರು ಆಶಿಸುವುದೇನೆಂದರೆ ಅಂತಹ ರಾಜರು ನಮಗೆ ಸಿಗಬೇಕು. ನಮ್ಮ ಜೀವನದ 5 ನಿಮಿಷದ ಆಯುಷ್ಯವನ್ನು ಹೊಯ್ಬೋದು. ಅವರಿಗೆ ವಯಸ್ಸಾಗ್ತಾ ಬರ್ತಾ ಇದೆ, ಅವ್ರು ಇನ್ನೂ ಗಟ್ಟಿ ಇರಬೇಕು. 5 ನಿಮಿಷದ ಆಯುಷ್ಯ 130 ಕೊಟ್ಟು ಜನ 5 ನಿಮಿಷ ಆಯುಷ್ಯ ಕೊಟ್ಟರೆ ಎಷ್ಟಾಗ್ತದೆ ಆಲೋಚನೆ ಮಾಡಿ ಗಟ್ಟಿಯಾಗಿ ಬೆಳಿಬೇಕು. ನಮಗೆ ನೀವು ಅನೇಕ ನಮ್ಮ ನಿರೀಕ್ಷೆಗಳುಂಟು, ಅದೇ ಈಡೇರಿಸುವಂತಹ ರಾಜರಾಗಿ ಬೆಳೀಬೇಕು ಅಂತ ಆ ಕೃಷ್ಣನ ಪ್ರತಿಷ್ಠೆಯಲ್ಲಿ ನಾವು ಕೃಷ್ಣದೇವರಲ್ಲಿ ವಿಶಿಷ್ಟವಾಗಿ ಪ್ರಾರ್ಥಿಸೋಣ. ಆ ಕೃಷ್ಣ ದೇವರಂತೆ ಎಲ್ಲ ನಮ್ಮ ಕೆಟ್ಟ ವ್ಯಕ್ತಿಗಳನ್ನೆಲ್ಲ ನಾಶ ಮಾಡಲಿ. ಕೆಟ್ಟ ವ್ಯಕ್ತಿಗಳು ಯಾರು ಬೇಡ ನಮ್ಗೆ. ಯಾರು ಕೆಟ್ಟ ವ್ಯಕ್ತಿಗಳು ಅಂತ ನಾವು ಹೇಳುವುದಿಲ್ಲ, ಯಾರನ್ನು ವೈಯಕ್ತಿಕವಾಗಿ ನಾವು ಹೇಳುವುದಿಲ್ಲ. ಕೆಟ್ಟ ಮನಸ್ಸುಳ್ಳವರು, ಕೆಟ್ಟದಾದಂತಹ ಒಂದು ಇದನ್ನು ಲೋಕಮುಖಕ್ಕೆ ಮಾಡುವವರು ಬೇಡ. ಬೇರೆ ಯಾವುದು ನಮಗೆ ಯಾರು ಬೇಕಾದರೆ ಇಲ್ಲ. ಯಾಕಂದರೆ ಎಲ್ಲರೂ ಸಾಕಿದ ದೇಶ, ಯಾರನ್ನು ಬೇಡ ಅಂತ ಹೇಳಿಲ್ಲ ಈ ದೇಶ. ಎಲ್ಲರನ್ನೂ ಸಾಕಿದ ದೇಶ. ಎಲ್ಲರಲ್ಲೂ ಕೂಡ ಅಂತಹ ಉತ್ತಮೋತ್ತಮ ಆದರ್ಶ ಗುಣಗಳು ಬೆಳೆಯಲಿ. ಕೃಷ್ಣ ದೇವರಂತೆ ಆಗಿ, ಕೃಷ್ಣ ದೇವರು ಏನು ಸಾಧನೆ ಮಾಡಿದ್ದಾರೆ ಅದರಂತೆ ಆಗಿ ಅವನ ಭಗವದ್ಗೀತೆಯನ್ನು ನೀವು ಎಲ್ಲರೂ ಅಳವಡಿಸಿಕೊಳ್ಳಿ. ಎಲ್ಲರೂ ಜೀವನ ಧರ್ಮ ಅಂತ ಅಳವಡಿಸಿಕೊಳ್ಳಿ. ಅದರಿಂದ ನಮ್ಮ ಕರ್ಮ ಮಾರ್ಗವು, ಜ್ಞಾನ ಮಾರ್ಗವು ಎಲ್ಲವೂ ಬೆಳೀತದೆ. ಎಲ್ಲರೂ ಆದರ್ಶ ವ್ಯಕ್ತಿಗಳಾಗಿ ನಾವು ಭಾರತ ಮಾತೆಯನ್ನು, ಯಾಕಂದರೆ ನಮ್ಮ ಸೈನಿಕರು ದುಮುಖವಾಗಿ ಅವರ ಬಾಯಲ್ಲಿ ಬರುವುದು ಅದೇ ಭಾರತ್ ಮಾತಾ ಕಿ ಜೈ. ಯಾವ ದೇಶದಲ್ಲಿ ಬರುವುದು, ಯಾವ ದೇಶದಲ್ಲಿ ಇಂತಹ ಒಂದು ಇದಿಲ್ಲ. ಹಾಗಾಗಿ ಚೀನಾದವರು ನಮಗೆ ಆಕ್ರಮಣ ಮಾಡುವಾಗ ಅವರಲ್ಲಿ ಲಕ್ಷೋಪಲಕ್ಷ ಎಲ್ಲ ವ್ಯವಸ್ಥೆಗಳು ಇದ್ದರೂ ಕೂಡ ಅವರು ನಮ್ಮ 23 ಸೈನಿಕರನ್ನು ಕೊಂದರೂ ಕೂಡ ನಾವು ಅವರ 48 ಸೈನಿಕರನ್ನು ಕೊಂದದ್ದು ಏಕೆಂದರೆ ನಮ್ಮಲ್ಲಿರತಕ್ಕಂತಹ ಭಾರತೀಯ ಪ್ರಜ್ಞೆ. ಹಾಗಾಗಿ ಇನ್ನಷ್ಟು ಬೆಳೆಸಿ ನಾವೆಲ್ಲ ಯೋಧರಾಗೋಣ. ಈ ದೇಶವನ್ನು ಆಕ್ರಮಣ ಮಾಡಲಿಕ್ಕೆ ಯಾರಿಗೂ ಬಿಡಲು ಬೇಡ. ಇಂತಹ ದೊಡ್ಡ ದೊಡ್ಡ ದೇವರ ಪ್ರತಿಷ್ಠೆಯಾಗಿದೆ. ಎಲ್ಲರಿಗೂ ಆ ದೇವರ ಆದರ್ಶ ಗುಣಗಳು ಎಲ್ಲರಲ್ಲೂ ಮನೆ ಮಾಡಲಿ ಅಂತ ಹೇಳ್ತಾ ನನಗೆ ವಿಶಿಷ್ಟವಾದಂಥ ಅವಕಾಶವನ್ನು ಕೊಟ್ಟಿದ್ದಾರೆ. ನೀವು ಉತ್ತಮ ಭಜನೆಯನ್ನು ಆಲಿಸುವಂಥ ಯೋಗ ನಮಗೂ ಬಂದಿದೆ. ಬಹಳ ಶ್ರುತಿಬದ್ಧವಾಗಿ ಉತ್ತಮವಾದಂಥ ದಾಸರ ಪದ್ಯಗಳನ್ನು, ಯಾಕಂದರೆ ದಾಸರು ಲಯಬದ್ಧವಾಗಿ ಜನಮಾನಸಕ್ಕೆ ಅರ್ಥ ಮಾಡುವ, ಜನರನ್ನು ಉತ್ತಮ, ಯಾಕಂದರೆ ನೋಡಿ ದಾಸರ ಪದ್ಯದಲ್ಲಿ ನೀವು ನೋಡ್ತಾ ಹೋದರೆ ಅದು ಸಮಾಜಮುಖ, ಕೇವಲ ದೇವರ ಕೀರ್ತನೆ ಮಾತ್ರ ಅಲ್ಲ, ಅದು ಸಮಾಜಮುಖವಾಗಿ ಹೇಗೆ ನೋಡಿ ಅವನು ಸಂಸಾರದೊಳಗೆ ಹೇಗೆ ಒಂದು ಹೇಳ್ತಾ ದೇವರ ಭಜನೆ ಮಾಡೋದು. ಕಲ್ಲಾಗಿರಬೇಕು ಕಠಿಣ ಭವಗಳು. ಒಂದು ಸಂಸಾರದಲ್ಲಿ ಹೇಗಿರ್ಬೇಕಂದ್ರೆ ನಾವು ಕಲ್ಲಿನಂತಿರಬೇಕು. ನಾವು ಭಿನ್ನ ಭಿನ್ನ ಅಭಿಪ್ರಾಯಗಳು, ಭಿನ್ನ ಭಿನ್ನ ಮನಸ್ಸಿನ ಭಿನ್ನ ಭಿನ್ನ ಇರುತ್ತಾರೆ. ಅವರೊಳಗೆ ಒಂದು ಕಲ್ಲು ಹೇಗೆ ರಿಯಾಕ್ಷನ್ ಮಾಡುವುದಿಲ್ಲ, ಕಲ್ಲು ಹೇಗೆ ತನ್ನ ಪ್ರತಿಕ್ರಿಯೆಯನ್ನು ತೋರಿಸುವುದಿಲ್ಲ, ಹಾಗಿರಬೇಕು. ಕಲ್ಲ ಆಗಿರಬೇಕು ಕಠಿಣ ಭವದೊಳಗೆ, ಬಿಲ್ಲ ಆಗಿರಬೇಕು ಬಲ್ಲವರೊಳಗೆ. ಒಬ್ಬ ಜ್ಞಾನಿ ನಾವು ತಮಗಿಂತ ಉತ್ತಮ ತಿಳಿದಿದ್ದಾನಂತೆ ಬಿಲ್ಲಿನಂತೆ ಬಾಗಿರಬೇಕು. ಎಲ್ಲವನ್ನೂ ನಾವು ಆಲಿಸಿಕೊಳ್ಳಬೇಕು. ಮೆಲ್ಲನೆ ಮಾಧವನ ನೆನೆಯಬೇಕು ಮನದೊಳಗೆ. ಆಗ ಇಷ್ಟೆಲ್ಲ ಆಲಿಸಿಕೊಂಡು ನಾವು ಒಳಗೊಳಗೆ ಆ ಭಗವಂತನ ಇದನ್ನು ನಾವು ಆಲಿಸ್ತಾ ಇರಬೇಕು. ಇದು ಸಮಾಜಮುಖಿ ಸಂದೇಶ. ಈಗ ಅನೇಕ ನೋಡಿ, ನಾವು ತಂದೆ ತಾಯಿಗಳನ್ನು ಹಿಂಸಿಸಿ ನಾವು ಎಷ್ಟು ಇದು ಮಾಡೋದು ಪ್ರಯೋಜನ ಇಲ್ಲ. ಹೆತ್ತ ತಂದೆ ತಾಯಿಯ ಚಿತ್ತವನ್ನು ವಹಿಸಿ ಜಪ 10,000 ಮಾಡಿದರ ಫಲವು. ತಂದೆ ತಾಯಿಗಳನ್ನು ಒಳಗಿರಬೇಕು, ಅದರಲ್ಲಿ ಸಂದೇಶ. ಈ ಉತ್ತಮ ಸಂದೇಶವನ್ನು ಕೊಡತಕ್ಕಂತಹ ಆ ದಾಸ ಪಂಕ್ತಿಯನ್ನು ನಿಮ್ಮ ಇವೆಲ್ಲ ದಾಸರ ಪದ್ಯಗಳನ್ನು ಹೇಳಿದರು. ಬಹಳ ಮನಸ್ಸಿಗೆ ಸಂತೋಷ ಆಯಿತು. ಇಂತಹ ಸಂಸ್ಕೃತಿ ಇಡೀ ನಮ್ಮ ಭಾರತದಲ್ಲಿ ಬೆಳೆಯಲಿ. ಎಲ್ಲರೂ ಉತ್ತಮ ಪ್ರಜೆಗಳಾಗಿ, ಉತ್ತಮೋತ್ತಮ ವ್ಯಕ್ತಿಗಳಾಗಿ, ಗುರು ವ್ಯಸನಕ್ಕೆ ಬಲಿಯಾಗದೆ, ಕೆಟ್ಟ ಆಚಾರಗಳಿಗೆ ಬಲಿಯಾಗದೆ ಉತ್ತಮ ವ್ಯಕ್ತಿಗಳಾಗಿ ಮುಡಿ ಬರಲಿ ಅಂತ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥಿಸಿ ನನಗೆ ಅವಕಾಶ ಕೊಟ್ಟದ್ದಕ್ಕಾಗಿ ಎಲ್ಲರಿಗೂ ಮತ್ತೊಮ್ಮೆ ವಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಎರಡು ಟ್ರೈನಿಂಗ್ ಸೆಂಟರ್, ಸೋಲಾರ್ ಲೈಟ್, ವಾಟರ್ ಹೀಟರ್, ಪಂಪ್ ಸಿಸ್ಟಮ್, ರೂಟ್ ಪಂಪ್ ಹಾಗೂ ಜೀವನಾಧಾರಿತ ಸೋಲಾರ್ ಉಪಕರಣಗಳನ್ನ ಗ್ರಾಹಕರಿಗೆ ನೀಡುತ್ತಿದ್ದು ಬಹಳ ಜನರಿಗೆ ಸಬ್ಸಿಡಿ ದರದಲ್ಲಿ ನೀಡುತ್ತಿದ್ದೇವೆ. ನಮ್ಮ ಮುಖ್ಯ ಕಚೇರಿಯು ಬೆಂಗಳೂರು ಹಾಗೂ ರೀಜನಲ್ ಆಫೀಸ್ ಮಣಿಪಾಲದಲ್ಲಿದ್ದು ಬ್ಯಾಂಕ್ ಮುಖಾಂತರ ಸಾಲ ಸೌಲಭ್ಯವಿದ್ದು ಉತ್ತಮವಾದ ಗ್ರಾಹಕರ ಸಂಬಂಧವನ್ನ ಗಳಿಸಿಕೊಂಡಿದೆ.
ಸುಮಾರು 27 ವರ್ಷಗಳಿಂದ ಪುತ್ತೂರು ತಾಲೂಕಿನಲ್ಲಿ ಕಾರ್ಯಾಚರಿಸುತ್ತಿದ್ದು ಈಗಾಗಲೇ ಕರ್ನಾಟಕ, ಕೇರಳ, ಮಹಾರಾಷ್ಟ್ರ, ತಮಿಳುನಾಡು, ಬಿಹಾರ, ರಾಜಸ್ಥಾನ ಮೊದಲಾದ ಕಡೆ ಕಾರ್ಯಾಚರಿಸುತ್ತಿದ್ದು ಕರ್ನಾಟಕದಲ್ಲಿ 52 ಬ್ರಾಂಚ್ಗಳನ್ನು ಹೊಂದಿದ್ದು 10 ಸರ್ವಿಸಸ್ಗಳಿದ್ದು ಗ್ರಾಹಕರಿಗೆ ಉತ್ತಮ ಸೇವೆಗಳನ್ನ ನೀಡುತ್ತಿದ್ದೇವೆ. ನಮ್ಮಲ್ಲಿ 2 ಟ್ರೈನಿಂಗ್ ಸೆಂಟರ್, ಸೋಲಾರ್ ಲೈಟ್, ವಾಟರ್ ಹೀಟರ್, ಪಂಪ್ ಸಿಸ್ಟಮ್, ರೂಟ್ ಪಂಪ್ ಹಾಗೂ ಜೀವನಾಧಾರಿತ ಸೋಲಾರ್ ಉಪಕರಣಗಳನ್ನ ಗ್ರಾಹಕರಿಗೆ ನೀಡುತ್ತಿದ್ದು ಬಹಳ ಜನರಿಗೆ ಸಬ್ಸಿಡಿ ದರದಲ್ಲಿ ನೀಡುತ್ತಿದ್ದೇವೆ. ನಮ್ಮ ಮುಖ್ಯ ಕಚೇರಿಯು ಬೆಂಗಳೂರು ಹಾಗೂ ರೀಜನಲ್ ಆಫೀಸ್ ಮಣಿಪಾಲದಲ್ಲಿದ್ದು ಬ್ಯಾಂಕ್ ಮುಖಾಂತರ ಸಾಲ ಸೌಲಭ್ಯವಿದ್ದು ಉತ್ತಮವಾದ ಗ್ರಾಹಕರ ಸಂಬಂಧವನ್ನ ಗಳಿಸಿಕೊಂಡಿದೆ. ಸುಮಾರು 27 ವರ್ಷಗಳಿಂದ ಪುತ್ತೂರು ತಾಲೂಕಿನಲ್ಲಿ ಕಾರ್ಯಾಚರಿಸುತ್ತಿದ್ದು ಈಗಾಗಲೇ ಕರ್ನಾಟಕ, ಕೇರಳ, ಮಹಾರಾಷ್ಟ್ರ ಮಾಡಲಿಕ್ಕಿರುವವರು ಕಟೀಲು ಕ್ಷೇತ್ರದ ಪ್ರಧಾನ ಅರ್ಚಕರಾಗಿರುವಂತಹ ಸಣ್ಣ ಇವರು. ಹಾಗೆ ನಮ್ಮೊಂದಿಗೆ ದೇಶಭಕ್ತ, ಕಿಲ್ಲೆ ಪ್ರತಿಷ್ಠಾನ, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಹಾಗೆ ಪ್ರಗತಿಪರ ಕೃಷಿಕರು ಆಗಿರುವಂತಹ ಶ್ರೀ ಕಣಮಜಲು ಸುಭಾಷ್ ರೈ ಇವರಿದ್ದಾರೆ. ಹಾಗೆ ರವಿ ಅಜಲಾಯ, ಅಧ್ಯಕ್ಷರು ನಲಿಕೆ ಸೇವಾ ಸಮಾಜ ಸೇವಾ ಸಂಘ ಪುತ್ತೂರು. ಹಾಗೆ ಶ್ರೀ ಮನುರೈ ನರಿಮೊಗರು, ಉದ್ಯಮಿಗಳು ಮಂಗಳೂರು. ಇವರೆಲ್ಲರೂ ಈಗಾಗಲೇ ಆಸೀನವನ್ನು ಸ್ವೀಕರಿಸಿಕೊಂಡಿರುತ್ತಾರೆ. ಇದೀಗ ಕಾರ್ಯಕ್ರಮದ ಮೊದಲಿಗೆ ವಿಘ್ನ ವಿನಾಯಕನಾದ ಭಗವಂತನನ್ನು ಸ್ಮರಿಸಲಿದ್ದಾರೆ. ಪ್ರಕೃತಿ, ಯಕ್ಷಿತಾ ಹಾಗೂ ನಿಶ್ಮಿತಾ ಇವರಿಂದ. ದೇವೋಭವ ಎಂಬಂತೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಸರ್ವರನ್ನ ಸ್ವಾಗತಿಸಲಿದ್ದಾರೆ. ಶ್ರೀಕೃಷ್ಣ ಭಜನಾ ಮಂದಿರದ ಜೀರ್ಣೋದ್ಧಾರ ಮತ್ತು ಆಡಳಿತ ಸಮಿತಿಯ ಕೋಶಾಧಿಕಾರಿಯಾಗಿರುವಂತಹ ತಿಲಕ್ ರೈ ಕುತ್ಯಾಡಿ ಇವರು.
ಶ್ರೀಕೃಷ್ಣ ಭಜನಾ ಮಂದಿರ ಕವಡಿಚಾರು ಹರಿಯಡ್ಕ ಇದರ ಜೀರ್ಣೋದ್ಧಾರ ಕಾರ್ಯಕ್ರಮದ ತರುವಾಯ ಇವತ್ತು ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. 1976ರಲ್ಲಿ ಪ್ರಾರಂಭವಾದಂತಹ ನಮ್ಮ ಭಜನಾ ಮಂದಿರ 2023ಕ್ಕೆ ಭವ್ಯವಾದಂತಹ ಒಂದು ಮಂದಿರವನ್ನು ಕಟ್ಟುವಲ್ಲಿ ನಮ್ಮ ಗ್ರಾಮಸ್ಥರು ಸಫಲರಾಗಿದ್ದಾರೆ. ಇದಕ್ಕೆ ನೀವೆಲ್ಲ ಕಾರಣೀಭೂತರು. ಅದಕ್ಕೆಲ್ಲ ನಿಮ್ಮನ್ನು ಇಲ್ಲಿ ಸೇರುವಂಥ ಎಲ್ಲ ಜನರನ್ನು ನಾನು ಅಭಿನಂದನೆ ಮಾಡ್ತಾ ಇದ್ದೇನೆ. ಹಾಗೆಯೇ 45 ವರ್ಷಗಳ ಹಿಂದೆ ಪ್ರಾರಂಭವಾದಂಥ ಭಜನೆ ಶನಿವಾರ, ಅದೇ ರೀತಿ ಹುಣ್ಣಿಮೆಯ ದಿನ, ಶ್ರೀಕೃಷ್ಣ ಜನ್ಮಾಷ್ಟಮಿಯ ದಿನ, ಮಕರ ಸಂಕ್ರಮಣದ ಶುಭ ದಿನ, ಈ ರೀತಿ ಯಾವುದೇ ಕರ್ಫ್ಯೂ, ಕೊರೋನಾ ಅಥವಾ ಇನ್ನಿತರ ಅಡಚಣೆಗಳು ಬಂದರೂ ಕೂಡ 76ರಿಂದ ಇವತ್ತಿನ ತನಕ ನಮ್ಮ ಭಜನಾ ಮಂದಿರದಲ್ಲಿ ಭಜನೆ ಎಂಬುದು ನಿಂತಿಲ್ಲ. ಬಂಧುಗಳೇ, ಇವತ್ತು ಕೇವಲ 1 ವರ್ಷದಲ್ಲಿ ನಾವು ಈ ಭಜನಾ ಮಂದಿರವನ್ನು ಪ್ರಾರಂಭ ಮಾಡಿದ್ದೇವೆ. ಶ್ರೀಯುತ ವಾಸು ಪೂಜಾರಿ ಗುಂಡೇಡಕರವರ ನೇತೃತ್ವದಲ್ಲಿ, ಹಾಗೆಯೇ ರಾಮದಾಸ್ ರೈ ಮದ್ಲ ಇವರ ಆಡಳಿತ ಮಂಡಳಿಯ ನೇತೃತ್ವದಲ್ಲಿ, ವಿಶ್ವನಾಥ್ ರೈ ಕುತ್ಯಾಡಿ, ಸದಸ್ಯಮಣಿಯನಿ ಕುತ್ಯಾಡಿ, ಶಶಿಕುಮಾರ್ ಬಾಲಿಯೊಟ್ಟು, ಹಾಗೆಯೇ ದುರ್ಗಾ ಪ್ರಸಾದ್ ಕುತ್ಯಾಡಿ, ಈ ರೀತಿ ಒಂದು ಟೀಮ್ ಮಾಡಿಕೊಂಡು ಎಲ್ಲ ಪದಾಧಿಕಾರಿಗಳು ಸೇರಿಕೊಂಡು ಅವರ ಆ ಪದಾಧಿಕಾರಿಗಳನ್ನು ಜೊತೆಗೂಡಿ ಒಂದು ಸಮಿತಿಯನ್ನು ಮಾಡಿಕೊಂಡು ಇವತ್ತು 1 ವರ್ಷದಲ್ಲಿ ದಾನಿಗಳ ಸಹಕಾರದಿಂದ ಈ ಒಂದು ಸುಂದರವಾದಂತಹ ಮಂದಿರವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯತೆ ಆಯಿತು. 6 ಗಂಟೆಗೆ 5:05ವರೆಗೆ ಪ್ರಾರಂಭ ಆಗಬೇಕಿತ್ತು ಸಭಾ ಕಾರ್ಯಕ್ರಮ. ನಮಗೆ ಕೂಡ ಗೊತ್ತಿರಲಿಲ್ಲ ಈ ನಾಟಕದ ವ್ಯವಸ್ಥೆಗಳು ಈ ರೀತಿ ಉಂಟು ಅಂತೇಳಿ ನಮ್ಗೆ ಕೂಡ ತಿಳಿಯದೆ ನಾವು ಸ್ವಲ್ಪ 1-2 ಗಂಟೆ ಸಮಯದಲ್ಲಿ ವ್ಯತ್ಯಾಸವನ್ನು ಆಯಿತು. ಅದಕ್ಕೋಸ್ಕರ ನಿಮ್ಮೆಲ್ಲರಲ್ಲಿಯೂ ಕ್ಷಮೆಯನ್ನು ಯಾಚಿಸ್ತಾ, ಇವತ್ತು ಈ ಮಂದಿರದ ಸುಂದರ ಮಂದಿರದಲ್ಲಿ ಪಾಲ್ಗೊಂಡಂತಹ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಟ್ಟಿಗೆ ದೀಪ ಪ್ರಜ್ವಲನೆ ಮಾಡುವವರು ಕಮಲಾದೇವಿ ಪ್ರಸಾದ ಆಸ್ರನ್ನ ಕಟೀಲು, ನಮ್ಮ ಪ್ರಧಾನ ಅರ್ಚಕರು ಕಟೀಲು. ಅವರು ನಿನ್ನೆ ಬರಬೇಕಿತ್ತು, ನಮ್ಮ ಪುಣ್ಯ ಅಂತ ನಾನು ಭಾವಿಸ್ತಾ ಇದ್ದೇನೆ. ಯಾಕೆಂತ ಹೇಳಿದ್ರೆ ಇವತ್ತು ವೇದಿಕೆಯಲ್ಲಿ ಗಣ್ಯರು ಬಹಳ ಕಡಿಮೆ. ನಮಗೆ ಸಿಕ್ಕಿದ್ದು ಪುಣ್ಯ, ಆ ದುರ್ಗಾ ಪರಮೇಶ್ವರಿಯ ಒಂದು ಕೃಪೆ ಅಂತೇಳಿ ಭಾವಿಸ್ತಾ, ಕಮಲಾದೇವಿ ಪ್ರಸಾದ ಆಸ್ರನ್ರವರಿಗೆ ಇಲ್ಲಿ ಸೇರಿರುವಂಥ ಎಲ್ಲ ಸಜ್ಜನ ಬಂಧು ಭಗಿನಿಯರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಸುಶಾಂತ್ ರೈ ಇವರು ಶಾಲು ಹೊದಿಸಿ ಅವರ ಆಶೀರ್ವಚನವನ್ನು ಪಡೆದುಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ಇವತ್ತಿನ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು, ನಮ್ಮ ಊರಿನ ಪ್ರಗತಿಪರ ಕೃಷಿಕ, ಈ ಭಜನಾ ಮಂದಿರ ಇಷ್ಟು ಬೇಗ ತಲೆ ಎತ್ತಿ ನಿಲ್ಲಲಿಕ್ಕೆ ಮೂಲ ಕಾರಣಕರ್ತರಲ್ಲಿ ಒಬ್ಬರು ನಮ್ಮ ವಾಸು ಪೂಜಾರಿ ಗುಂಡೇಡಕರವರು. ಯಾವುದೇ ಅಡಚಣೆಗಳು ಬರಲಿ, ನಾನಿದ್ದೇನೆ, ನಿಮ್ಮೊಟ್ಟಿಗೆ ನಾನಿದ್ದೇನೆ ಎಂಬ ಭಾವನೆಯೊಂದಿಗೆ ನಮ್ಮೊಟ್ಟಿಗೆ ಕೈ ಜೋಡಿಸಿದಂತಹ ವಾಸು ಪೂಜಾರಿ ಗುಂಡೇಡ್ಕ ಇವರಿಗೆ ನಾನು ಇಲ್ಲಿ ಸೇರುವಂಥ ಎಲ್ಲ ಬಂಧುಗಳ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೆಯೇ ನಮ್ಮೂರಿನ ಕೊಡುಕೈ ದಾನಿಗಳು, ದೇಶಭಕ್ತ ಕಿಲ್ಲೆ ಪ್ರತಿಷ್ಠಾನ, ಹಾಗೆಯೇ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಕಡಮಜಲು ಸುಭಾಸರಿಗಳಿದ್ದಾರೆ. 2 ಗಂಟೆಯಿಂದ ವೇಟ್ ಮಾಡ್ತಾ ಇದ್ದಾರೆ. ಅವರ ಮನೆಗೆ ಹೋಗಿದ್ದೆವು ಮೊನ್ನೆ. ಭಜನಾ ಮಂದಿರಕ್ಕೆ, ಶ್ರೀಕೃಷ್ಣ ಭಜನಾ ಮಂದಿರಕ್ಕೆ ಏನು ಬೇಕು ಅಂತ ನನ್ನ ಹತ್ರ ಕೇಳುವುದು ಬೇಡ,
ನನ್ನ ಇಚ್ಛೆಯಂತೆ ನಾನು ಎಲ್ಲವನ್ನ ಕೊಡ್ತೇನೆ, ದಾನವನ್ನು ಕೊಡ್ತೇನೆ, ನನ್ನೊಟ್ಟಿಗೆ ನಿಮ್ಮೊಟ್ಟಿಗೆ ನಾನಿದ್ದೇನೆ ಎಂಬ ಭಾವನೆಯೊಂದಿಗೆ ಕಡಮಜಲ ಸುಭಾಶ್ರಯವರು ನಮಗೆ ಅವತ್ತೇ ಆಶೀರ್ವಾದ ಮಾಡಿದ್ದಾರೆ. ಇವತ್ತು ಧರ್ಮಪತ್ನಿಯ ಸಮೇತ ನಮಗೆ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಹಾಗೆಯೇ ಭಾಳ ಖುಷಿಯಾಗ್ತಾ ಉಂಟು. ನಾವು ಕಡಮಜಲ ಸುಭಾಶ್ರಯ ಅಂತ ನಾನು ಎಲ್ಲಿ ಕೂಡ ಉಲ್ಲೇಖ ಮಾಡೋದಿಲ್ಲ. ನಮಗೆಲ್ಲರಿಗೂ ಅವರು ಅಜ್ಜ ಸುಭಾಸಜ್ಜ, ಅವರನ್ನು ಅಜ್ಜಂತಲೇ ಕರೆಯುವಂಥದ್ದು. ಇವತ್ತು ನಮ್ಮ ವೇದಿಕೆಯಲ್ಲಿ ಧಾರ್ಮಿಕ ಉಪನ್ಯಾಸ ನೀಡಲಿದ್ದಾರೆ. ಶ್ರೀಯುತರಿಗೆ ಇಲ್ಲಿ ಸೇರಿರುವಂಥ ಎಲ್ಲ ಬಂಧುಗಳ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಯುತರಿಗೆ ಪ್ರಮೋದ್ ಪನೆಕ್ಕಳ ಇವರು ಶಾಲನ್ನು ಹೊದಿಸಿ ಗೌರವವನ್ನು ಸಲ್ಲಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ಮಣುರೈ ನರಿಮೊಗ್ರು ಉದ್ಯಮಿಗಳು ಮಂಗಳೂರು. ಪ್ರಸ್ತುತ ನರಿಮೊಗ್ರನ್ನ ಮಣುರೈಯವರು ನಮ್ಮ ಭಜನಾ ಮಂದಿರೊಟ್ಟಿಗೆ ನಿಕಟ ಸಂಪರ್ಕವನ್ನು ಇಟ್ಟಿರುವಂತಹ ಒಬ್ಬ ವ್ಯಕ್ತಿ. ಅವರಿಂದ ತುಂಬವನ್ನು ಹೇಳಲಿಕ್ಕೆ ಬರೋದಿಲ್ಲ, ಆದರೆ ತುಂಬ ಪಡ್ಕೊಂಡಿದ್ದೇವೆ ನಾವು ಈ ಭಜನಾ ಮಂದಿರಕ್ಕೋಸ್ಕರ. ಇವತ್ತು ನಾನು ಕಾರ್ಯಕ್ರಮದಲ್ಲಿ ಉಪಸ್ಥಿತನಿದ್ದೇನೆ, ಆದರೆ ವೇದಿಕೆ ಬೇಡ ಅಂತ ಹೇಳಿದರೆ ಕೂಡ ನಾವು ಅವರನ್ನು ಕೂತ್ಕೊಳಿಸಿದ್ದೇವೆ, ಅವರ ಪ್ರೀತಿಯನ್ನು ಪಡ್ಕೊಂಡಿದ್ದೇವೆ. ಶ್ರೀಯುತ ಮಣ್ಣುರೈ ನೆರಿಮೊಗ್ರು ಇವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಶೇಷಪ್ಪ ನಾಯಕ ಮಾಯಿಲಕೊಚ್ಚಿ ಇವರು ಶಾಲು ಹೊದಿಸಿ ಗೌರವವನ್ನು ಸಲ್ಲಿಸಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ನಲಿಕೆ ಸಮಾಜದ ಸಂಘ ಪುತ್ತೂರು, ಇದರ ಅಧ್ಯಕ್ಷರು ರವಿ ಅಜಲಾಯ, ನಮ್ಮ ಊರಿನ ದೈವ ನರ್ತಕರು. ಇವರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಶ್ರೀಯುತರಿಗೆ ಇಲ್ಲಿ ಸೇರಿರುವಂಥ ಎಲ್ಲ ಬಂಧುಗಳ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ನಾರಾಯಣ ಚಾಕೋಟೆ ಇವರು ಶಾಲನ್ನು ಹೊದಿಸಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ನಮ್ಮ ಭಜನಾ ಮಂದಿರದ ಗೌರವ ಸಲಹೆಗಾರರು ಗೌರವಾನ್ವಿತ ಅಮ್ಮಣ್ರಯ್ಯವರು ವೇದಿಕೆಯಲ್ಲಿದ್ದಾರೆ. ಶ್ರೀಯುತರಿಗೆ ಇಲ್ಲಿ ಸೇರಿರುವಂಥ ಎಲ್ಲ ಬಂಧುಗಳ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ರಕ್ಷಿತ್ ಪಾದೆಲಾಡಿ ಇವರು ಶಾಲು ಹೊದಿಸಿ ಗೌರವವನ್ನು ಸಲ್ಲಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ರಕ್ಷಿತ್ ಪಾದೆಲಾಡಿ ಇವರು. ಹಾಗೆಯೇ ಬೊಂಬಯಿಯ ಉದ್ಯಮಿಗಳು, ನಮ್ಮೂರಿನ ಹುಡುಗ, ನಮ್ಮ ಭಜನಾ ಮಂದಿರಕ್ಕೆ ತನು ಮನ ಧನಗಳಿಂದ ಸಹಕಾರ ನೀಡಿರುವಂತಹ ಒಬ್ಬ ಯುವ ಉದ್ಯಮಿ ಅಜಿತ್ ಕುಮಾರ್ ಭಂಡಾರಿ ಕುತ್ಯಾಡಿ ಇವರು ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಶ್ರೀಯುತರಿಗೆ ಇಲ್ಲಿ ಸೇರಿರುವ ಎಲ್ಲ ಬಂಧುಗಳ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಶ್ರೀಯುತರಿಗೆ ಅನೂಪ್ ಕೃಷ್ಣ ರೈ ಇವರು ಶಾಲು ಹೊದಿಸಿ ಗೌರವವನ್ನು ಸಲ್ಲಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ಭಜನಾ ಮಂದಿರ ಇಷ್ಟು ಸುಂದರವಾಗಿ ಮೂಡಿ ಬರಲಿಕ್ಕೆ ಜೀರ್ಣೋದ್ಧಾರ ಸಮಿತಿ, ಆಡಳಿತ ಸಮಿತಿ, ಭಜನಾ ಸಂಕೀರ್ತನ ಸಮಿತಿ ಹಾಗೂ ಅರಳಿಕ ಗ್ರಾಮದ 800 ಹಿಂದೂ ಮನೆಗಳು ಕಾರಣ ಅಂತೇಳಿ ಭಾವಿಸ್ತಾ, ಅದೇ ರೀತಿ ನೆರೆಯ ಎಲ್ಲ ಗ್ರಾಮಸ್ಥರು, ನಾಡಿನ ಎಲ್ಲ ಗಣ್ಯರು ಈ ಒಂದು ಪವಿತ್ರ ಕಾರ್ಯದಲ್ಲಿ ನಮಗೆ ಸಹಾಯವನ್ನು ನೀಡಿದ್ದಾರೆ. ಅವರಿಗೆ ಕೂಡ ಎಲ್ರಿಗೂ ನಾನು ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಅದೇ ರೀತಿ ಈ ಸುಂದರ ಕವಡಿಚಾರಿನಲ್ಲಿ ಇತಿಹಾಸವನ್ನು ನಿರ್ಮಾಣ ಆಗಿದೆ. ಜಾತ್ರಾ ಸಂಭ್ರಮವನ್ನು ನಾವು ಕಂಡಿದ್ದೇವೆ. ಎಲ್ಲ ಕಡೆ ಕೇಸರಿಮಯವಾಗಿದೆ. ಇದು ಆ ಕೇಸರಿಮಯ ಆದ್ದು ಯಾರಿಂದ ಅಂತೇಳಿ ಗೊತ್ತಿದ್ರೆ ಇಲ್ಲಿದ್ದವರಿಗೆ ಕೆಲವರೆಲ್ಲ ಪಾರ್ಕಿಂಗಿನಲ್ಲಿದ್ದಾರೆ. ಕೆಲವು ಕೇಸರಿ ಸಾಲುಗಳನ್ನು ಹಾಕಿದ್ದಂತಹ ಯುವ ಪಡೆ ಉಂಟಲ್ಲ, ಇವರು ಹಗಲಿರುಳು ಶ್ರಮಪಟ್ಟು ಕೆಲಸ ಮಾಡಿದ ಕಾರಣ ಇಷ್ಟು ಸುಂದರ ಕವಡಿಚಾರನ್ನು ನಮಗೆ ನೋಡಲಿಕ್ಕೆ ಕಾರಣ ಆಗಿದೆ. ಅದಕ್ಕೋಸ್ಕರ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಭಜನಾ ಮಂದಿರದ ಒಳಗೆ ಎಷ್ಟು ಕೆಲಸ ಇದೆಯಾ ಅಷ್ಟೇ ಹೊರಗಡೆ ನಡೆದಿದೆ.
ಸಾಧಾರಣ ಇಲ್ಲಿಯ ಯುವಕರು 1 ಗಂಟೆ 2 ಗಂಟೆ ತನಕ ಕೂಡ ಇಲ್ಲಿ ಇದ್ದರು. ಸಂಘ ಪರಿವಾರದ ಎಲ್ಲ ಸಂಘಟನೆಯ ಸದಸ್ಯರುಗಳು, ಯುವಕ ಮಂಡಲದ ಸದಸ್ಯರುಗಳು, ಹಾಗೆಯೇ ವಿವಿಧ ಸಮಿತಿಯ ಸದಸ್ಯರುಗಳು ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಕೈ ಜೋಡಿಸಿದ ಕಾರಣ ಇಷ್ಟು ಸುಂದರವಾದಂಥ ಕಾರ್ಯಕ್ರಮವನ್ನು ಕಣ್ತುಂಬ ನೋಡಲಿಕ್ಕೆ ಆಗಿದೆ. ಆದ್ದರಿಂದ ಅವರು ಎಲ್ಲ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಸ್ವಾಗತವನ್ನು ಬಯಸ್ತಾ, ಹಾಗೂ ಸೇರಿರುವಂಥ ಎಲ್ಲ ಸಜ್ಜನ ಬಂಧುಗಳಿಗೆ, ಶ್ರದ್ಧೆಯ ತಾಯಂದಿರಿಗೆ ಸ್ವಾಗತವನ್ನು ಬಯಸ್ತಾ, ಹಾಗೆಯೇ ಎಲ್ಲ ಭಜನಾ ಮಂದಿರದ ಆಡಳಿತ ಸಮಿತಿಯ ಅಧ್ಯಕ್ಷರು ಶ್ರೀಯುತ ರಾಮದಾಸ್ ರೈ ಮದ್ಲ ಇವರ ಒಂದು ನೇತೃತ್ವದಲ್ಲಿ ಆಗಿದೆ ಅಂತ ಹೇಳಲಿಕ್ಕೆ ಸಂತೋಷ ಪಡುತ್ತಾ, ಅವರಿಗೆ ಕೂಡ ಸ್ವಾಗತವನ್ನು ಬಯಸ್ತಾ, ಹಾಗೆಯೇ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತವನ್ನು ಬಯಸ್ತಾ ನನ್ನ ಸ್ವಾಗತ ಮಾತನ್ನು ನಿಲ್ಲಿಸ್ತೇನೆ. ಜೈ ಹಿಂದ್. ಎಲ್ಲರನ್ನು ಸ್ವಾಗತಿಸಿದ ತಮಗೂ ಸ್ವಾಗತ. ಹಾಗೆ ಬಡಗನೂರು ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷರಾಗಿರುವಂತಹ ಸಂತೋಷ್ ಇವರು ಕೂಡ ನಮ್ಮೊಂದಿಗಿದ್ದಾರೆ. ಇವರನ್ನು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಗುರುತಿಸಿಕೊಳ್ಳುತ್ತಾ, ಹೋಗಲಾಡಿಸೋಣ ಅಂಧಕಾರವನ್ನು, ಬೆಳಗಿಸೋಣ ಪ್ರೀತಿಯ ಬೃಂದಾವನವನ್ನು, ಒಗ್ಗಟ್ಟಿನ ಒಲವು ಜಗಕ್ಕೆ ತೋರೋಣ, ನಮಗಾಗಿ ಎಲ್ಲರೂ ಎಲ್ಲರಿಗಾಗಿ ನಾವು, ಒಂದಾಗಿ ದೀಪ ಹಚ್ಚೋಣ ಎಂಬ ಧನ್ಯತೆಯ ಭಾವದೊಂದಿಗೆ ಇದೀಗ ದೀಪ ಪ್ರಜ್ವಲನ ಕಾರ್ಯಕ್ರಮ. ದೀಪ ಪ್ರಜ್ವಲನೆಯನ್ನು ನೆರವೇರಿಸಿಕೊಡುವವರು ಶ್ರೀ ಕಮಲಾದೇವಿ ಪ್ರಸಾದ್ ಅಸ್ರಣ್ಣ ಕಟ್ಟೀಲು, ಇದರ ಪ್ರಧಾನ ಅರ್ಚಕರಾಗಿರುವಂಥವರು. ದೀಪ ಜ್ಯೋತಿ ಪರಂ ಜ್ಯೋತಿ, ದೀಪ ಜ್ಯೋತಿರ್ಜನಾರ್ದನಃ, ದೀಪೋ ಹರತು ಮೇ ಪಾಪಂ, ದೀಪ ಜ್ಯೋತಿರ್ನಮೋಸ್ತುತೇ. ಕಲ್ಯಾಣಂ ಆರೋಗ್ಯಂ ಸುಖ ಸಂಪದಃ, ದ್ವೇಷ ಬುದ್ಧಿ ವಿನಾಶಾಯ, ಆತ್ಮ ಜ್ಯೋತಿರ್ನಮೋಸ್ತುತೇ. ಆತ್ಮ ಜ್ಯೋತಿ ಪ್ರದೀಪ್ತಾಯ, ಬ್ರಹ್ಮ ಜ್ಯೋತಿರ್ನಮೋಸ್ತುತೇ. ಬ್ರಹ್ಮ ಜ್ಯೋತಿ ಪ್ರದೀಪ್ತಾಯ, ಗುರು ಜ್ಯೋತಿರ್ನಮೋಸ್ತುತೇ. ಗುರು ಜ್ಯೋತಿರ್ನಮೋಸ್ತುತೇ. ಇದೀಗ ದೀಪ ಪ್ರಜ್ವಲನೆಯನ್ನು ನೆರವೇರಿಸಿದಂತಹ ಶ್ರೀ ಕಮಲಾದೇವಿ ಪ್ರಸಾದ್ ಅಸ್ರಣ್ಣ ಪ್ರಧಾನ ಅರ್ಚಕರು ಶ್ರೀ ಕಟೀಲು ಕ್ಷೇತ್ರ ಇವರು ಈ ಒಂದು ಕಾರ್ಯಕ್ರಮಕ್ಕೆ ಶುಭ ವಚನವನ್ನು ಆಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಕರುಣಶಕಲಮಿಂದು ಬಿಭ್ರತಿ ಶುಭ್ರಕಾಂತಿ ಕುಚಭರ ನಮಿತಾಂಗಿ ಸನ್ನಿಷಣ್ಣ ನಿಶಾಬ್ದೆ, ನಿಜ ಕರ ಕಮಲೋದ್ಯತ್ ಲೇಖನಿ ಪುಸ್ತಕಶ್ರೀ, ಸಕಲ ವಿಭವ ಸಿದ್ಧ್ಯೈ ಪಾತು ವಾಗ್ದೇವತಾನಃ, ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗ್ಮಿ, ಜಡಮತಿರಪಿ ಜಂತುಃ ಜಾಯತೆ ಪ್ರಾಜ್ಞಮೌಲಿಃ, ಸಕಲ ವಚನಚೇತು ದೇವತಾ ಭಾರತೀ ಸ, ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ನಮ್ಮ ಆರಾಧ್ಯ ದೇವರಾದಂತಹ ಕಟೀಲು ದುರ್ಗಾಪರಮೇಶ್ವರಿಯನ್ನು ವಂದಿಸ್ತಾ, ಇಲ್ಲಿ ಪ್ರತಿಷ್ಠೆಗೊಂಡಂತಹ ಕೃಷ್ಣ ದೇವರನ್ನು ಕೂಡ ವಂದಿಸ್ತಾ, ಈ ನಾಡಿನ ಎಲ್ಲ ದೈವ ದೇವರುಗಳನ್ನು ಕೂಡ ವಂದಿಸುತ್ತಾ, ಸಭೆಯಲ್ಲಿ ಆಸೀನರಾಗಿರತಕ್ಕಂತಹ ಎಲ್ಲ ಅಧ್ಯಕ್ಷರ ಹಿಡಿದು ಎಲ್ಲ ಅಭ್ಯಾಗತಕರನ್ನು ವಂದಿಸ್ತಾ, ಎದುರುಗಡೆ ಇರತಕ್ಕಂತಹ ನನ್ನ ಅಧ್ಯಾತ್ಮ ಬಂಧುಗಳಿಗೂ ನಮಿಸುತ್ತಾ, ದೀಪ ಪ್ರಜ್ವಲಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದೇವೆ. ದೀಪವನ್ನು ಪ್ರಜ್ವಲಿಸುವಾಗ ನಾವು ಮಾಡತಕ್ಕಂತಹ ಪ್ರಾರ್ಥನೆ ಅಂತಂದರೆ, ಅಗ್ನೇಯನಯ ಸುಪಥಾರಾಯಿ, ಅಗ್ನಿಯಲ್ಲಿ ಪ್ರಾರ್ಥಿಸು, ಅಗ್ನಿದೇವರಲ್ಲಿ ಪ್ರಾರ್ಥಿಸುವುದು ನಮ್ಮ ದಾರಿಯನ್ನು ಒಳ್ಳೆಯದು ಮಾಡಲಿ ಅಂತ. ಅದೇ ರೀತಿ ಈ ದಿವಸ ವಿಶಿಷ್ಟ ಒಂದು ಸಂಕಲ್ಪದಿಂದ ಕೃಷ್ಣದೇವರನ್ನು ಪ್ರತಿಷ್ಠೆ ಮಾಡಿದ್ದಾರೆ. ಅವರ ಸಂಕಲ್ಪ ಇನ್ನೂ ಉತ್ತಮೋತ್ತಮವಾಗಿ ಬೆಳಗಲಿ ಅಂತ ಪ್ರಥಮವಾಗಿ ಪ್ರಾರ್ಥಿಸ್ತೇನೆ. ಆಮೇಲೆ ಬಹಳ ದೊಡ್ಡ ಜನಸ್ತೋಮ ಉಂಟು. ಜನಸ್ತೋಮವನ್ನು ವೀಕ್ಷಿಸಿದಾಗ ಅನೇಕ ಮಹಿಳೆಯರೇ ಹೆಚ್ಚಾಗಿ ಕಾಣ್ತಾ ಇದ್ದಾರೆ. ಯಾಕೆ ಅಂತ ಆಲೋಚನೆ ಮಾಡಿದರೆ, ಸಭಾ ಸಂದೇಶಗಳನ್ನು ತಮ್ಮಲ್ಲಿ ರೂಢಿಸಿಕೊಳ್ಬೇಕು ಅಂತ ಒಂದು 10% ಇದ್ದರೆ 90% ಮುಂದೆ ಆಗತಕ್ಕಂಥ ನಾಟಕವನ್ನು ವೀಕ್ಷಿಸಲಿಕ್ಕೆ ಬಂದಿದ್ದಾರೆ ಅಂತ ನಾವು ನಿಶ್ಚಯವಾಗಿ ಹೇಳಬಹುದು. ತಪ್ಪಲ್ಲ. ನಾಟಕಗಳು ಕೂಡ ಉತ್ತಮವಾದಂಥ ಸಂದೇಶವನ್ನು ಕೊಡುವಲ್ಲಿ ಈಗ ವಿಶಿಷ್ಟವಾಗಿ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ ಅಂತ ಹೇಳಿದರೆ ತಪ್ಪಾಗುವುದಿಲ್ಲ. ಯಾಕಂದರೆ
ಉತ್ತಮವಾದಂಥ ಚಲನಚಿತ್ರವನ್ನು, ಕಾಂತಾರ ಎಂಬಂಥ ಚಲನಚಿತ್ರವನ್ನು ಎಲ್ಲರೂ ನೋಡಿ ಆನಂದಿಸಿದವರು. ಕಾಂತಾರ ಚಿತ್ರ ಎಲ್ಲರನ್ನೂ ಕೂಡ ನೋಡುವಂತ ಮಾಡಿದೆ. ನಾನು ಕೂಡ 20 ವರ್ಷಗಳ ಕಾಲ ನಾನು ಚಲನಚಿತ್ರವನ್ನು ಎಳೆಯ ಪ್ರಾಯದಲ್ಲಿ ನಾನು ವಿದ್ಯಾಭ್ಯಾಸದಲ್ಲಿ ನೋಡಿದ, ಆಮೇಲೆ ಚಲನಚಿತ್ರ ನೋಡಲಿಲ್ಲ. ನನ್ನನ್ನು ಕೂಡ ಎಬ್ಬಿಸಿ ನೋಡಿಸಿದಂಥ ಚಿತ್ರ ಇದ್ದರೆ ಕಾಂತಾರ. ಯಾಕೆ ಅಂತಂದರೆ ಅದರಲ್ಲಿ ಒಂದು ವಿಶಿಷ್ಟವಾದಂತಹ ಒಂದು ಸಂದೇಶ ನೋಡಿ. ನಾವು ನಾಟಕಗಳು, ಚಲನಚಿತ್ರಗಳು ಕೂಡ ಒಂದು ಉತ್ತಮವಾದಂಥ ಸಂದೇಶವನ್ನು ಕೊಡ್ತದೆ ಅಂತ ಹೇಳುವಲ್ಲಿ ನಾನು ಯಾಕೆ ಹೇಳ್ತೇನೆ ಅಂತಂದರೆ, ಸುರುವಿನ ಕಥೆಗಳೆಲ್ಲ ಒಂದು ಇದ್ದರೂ ಕೂಡ ಕೊನೆಗೆ ಒಂದು ಭಾವವನ್ನು ಚಿತ್ರಣ ಮಾಡಿದ್ದಾರೆ ಅದರಲ್ಲಿ. ಏನಂತಂದರೆ ಆ ಪಂಜುರ್ಲಿ ದೈವದ ಒಂದು ಮಹಾತ್ಮೆಯನ್ನು ಒಂದು ಅದಕ್ಕೊಂದು ವಿಶಿಷ್ಟ ಪದ್ಯವನ್ನು ರಚಿಸಿ, ವರಾಹ ರೂಪಂ ದೈವ ವರಿಷ್ಠ ಅಂತ ಒಂದು ದೊಡ್ಡ ಚಂದದ ಒಂದು ಪದ್ಯವನ್ನು ರಚಿಸಿ ಅದನ್ನು ನಮ್ಮ ಭಾರತೀಯ, ನಮ್ಮ ಹಿಂದೂ ಶಾಸ್ತ್ರದ ಶಾಸ್ತ್ರೀಯ ಸಂಗೀತದಲ್ಲಿ ಅದನ್ನು ಹೇಳಿಸಿ ಅದರ ಮಧ್ಯದಲ್ಲಿ ನಮ್ಮ ಇಡೀ ಜಾನಪದ ಕಲೆಯನ್ನು ತಂದಂತಹ ಒಂದು ಕಲ್ಪನೆ ಉಂಟಲ್ಲ, ಅದು ಅತ್ಯಂತ ಅದ್ಭುತವಾದಂಥ ಕಲ್ಪನೆ ಅಂತ ನಾವು ಹೇಳ್ಬೋದು. ಹಾಗಾಗಿ ಆ ಚಲನಚಿತ್ರಕ್ಕೆ ಇಡೀ ನಮ್ಮ ಪ್ರತಿಯೊಂದು ಎಲ್ಲ ಭಾಷೆಯವರು ಕೂಡ ಅದನ್ನು ನೋಡುವಂತಾಯಿತು. ಅಂತಹ ಒಂದು ವೈಶಿಷ್ಟ್ಯವನ್ನು ಆ ನಿರ್ಮಾಪಕನಿಗೂ ನಿರ್ದೇಶಕನಿಗೂ ಆ ದೈವವೇ ಕೊಟ್ಟದ್ದೋ ಏನೋ. ಹಾಗಾಗಿ ಗುಳಿಗನ ಮಹಾತ್ಮೆ ಏನು ಅಂತೇಳಿ ಅದರಲ್ಲಿ ಗೊತ್ತಾಗ್ತದೆ. ಗುಳಿಗ ಯಾವ ರೀತಿ ಒಂದು ಪ್ರಧಾನ ದೈವದ ತನ್ನ ಕಿಂಕರನಾಗಿ ಯಾವ ರೀತಿ ಕೆಲಸ ಮಾಡಿ, ಇವತ್ತು ಕೂಡ ಅದೇ ಶಿವಭಕ್ತಿ ಗುಳಿಗೆ ಅಂತ ಇರಬೇಕು. ಆ ದೈವದ ಒಂದು ಮಹಾತ್ಮೆಯನ್ನು ತೋರಿಸಿಕೊಟ್ಟದ್ರಿಂದ ಅನೇಕರು ದೈವಾರಾಧಕರ ಅಲ್ಲದವರು ಕೂಡ ದೈವಾರಾಧನೆಗೆ ಬಂದರು. ಇದು ಒಂದು ಸಾಧನೆ ಅಂತ ಹೇಳಬೇಕು. ಯಾಕಂದರೆ ಆಸ್ತಿಕ ಪ್ರಪಂಚವನ್ನು ಹುಟ್ಟಿಸುವುದೇ ದೊಡ್ಡದು ಒಂದು. ಅದಕ್ಕಾಗಿ ಅನೇಕ ಆಕರ್ಷಣೆಗಳನ್ನು ನಾವು ಮಾಡಬೇಕಾಗ್ತದೆ. ಅದಕ್ಕಾಗಿ ನಾವು ಆ ಆಕರ್ಷಣೆಗಳಿಗೆ ಗಾಗಿಯಾದರೂ ಕೂಡ ದೇವರನ್ನು ನೋಡಲಿಕ್ಕೆ ಅಂತಹ ಇದನ್ನು ನೋಡಲಿಕ್ಕೆ ಬರಬೇಕು. ಇವತ್ತು ಉತ್ತಮವಾದಂತಹ ಜನಸಂಖ್ಯೆ ಸೇರಿದೆ, ಕೃಷ್ಣನ ಪ್ರತಿಷ್ಠೆಯಾಗಿದೆ. ಕೃಷ್ಣನ ಪ್ರತಿಷ್ಠೆ ಆದದ್ರೆ ಅದನ್ನು ನಾವೇನು ಮಾಡಬೇಕು ಅಂದರೆ ಕೃಷ್ಣನಂತೆ ಆಗಬೇಕು ಅಷ್ಟೇ. ಕೃಷ್ಣ ದೇವರ ಪ್ರತಿಷ್ಠೆ ಆದದ್ರಿಂದ ದೇವರು ಹೇಗೆ ಹಾಗೂ ನಾವೇ. ನಮ್ಮ ಪುರಾತನ ಸಿದ್ಧಾಂತ, ಸನಾತನ ಸಿದ್ಧಾಂತ, ಹಿಂದೂ ಧರ್ಮ ಇರುವುದೇ ಹಾಗೆ. ಹೇಗೋ ದೇವರು ಅಂದರೆ ಬಿಂಬ, ನಾವು ಪ್ರತಿಬಿಂಬ. ಇದನ್ನು ನಾನು ಒಳಗೆ ಹೇಳುವಾಗಲೂ ಕೂಡ ಅದನ್ನೇ ಹೇಳಿದೆ. ಈಗ ಒಳಗೆ ಒಂದು ಮಾತಾಡಿ ಹೋಗಿ ಅಂತ ಹೇಳಿದರು, ಬಿಡಲಿಲ್ಲ, ಇಲ್ಲಿಗೆ ಬಂದು ಕರ್ಕೊಂಡು ಬಂದರು ನನ್ನನ್ನು. ಹಾಗೂ ಇಲ್ಲಿ ಕೂಡ ಅದನ್ನೇ ಹೇಳಿ ಮುಗಿಸ್ತೇನೆ ನಾನು. ದೇವರು ಬಿಂಬ, ನಾವು ಪ್ರತಿಬಿಂಬ. ದೇವರು ಹೇಗಿರಬೇಕು, ದೇವರು ಹೇಗಿದ್ದಾರೋ ಅದೇ ರೀತಿ ನಮ್ಮ ಬಿಂಬ ಹೇಗಿದೆಯೋ ಅದೇ ರೀತಿ ಪ್ರತಿಬಿಂಬ ಇರೋದು. ನೀವು ಕನ್ನಡಿಯಲ್ಲಿ ನೋಡಿದಾಗ ಕಾಣ್ತದೆ. ನಿಮ್ಮ ಬಿಂಬ ಯಾವ ರೀತಿ ಅಲಂಕಾರವನ್ನು ಪಡೆದಿದೆಯೋ ಅದೇ ಪ್ರತಿಬಿಂಬ ನಮಗೆ ಇದರಲ್ಲಿ ಕಾಣ್ತದೆ. ಅದೇ ರೀತಿ ನಾವು ದೇವರ ಬಗ್ಗೆ ಚಿಂತನೆ ಮಾಡಿದಾಗ ದೇವರು ಹೇಗಿದ್ದಾರೋ ಹಾಗೆ ನಾವಿದ್ದರೆ ಮಾತ್ರ ಅದು ಪ್ರತಿಬಿಂಬ ಅಂತ ಎಣಿಸಿಕೊಳ್ತದೆ. ಕೃಷ್ಣಂದು ಏನೊಂದಂದರೆ, ಕೃಷ್ಣನ ಪ್ರಸಿದ್ಧವಾದಂತಹ ಒಂದು ಶ್ಲೋಕ ಇದೆ, ವಸುದೇವ ಸುತಂ ದೇವಂ. ಎಲ್ಲರಿಗೂ ಗೊತ್ತಿದ್ದ ಶ್ಲೋಕ ಇದು. ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ಒಂದೇ ಜಗದ್ಗುರುಂ. ಜಗತ್ತಿಗೆ ಕೃಷ್ಣ ದೇವರಾಗಿದ್ದಾನೆ, ಗುರುವೂ ಆಗಿದ್ದಾನೆ. ಕೃಷ್ಣಂ ಒಂದೇ ಜಗದ್ಗುರುಂ. ಹೇಗೆ ಅಂತ ನೋಡಿ, ಇಷ್ಟು ಬಹಳ ಸರಳವಾದಂತಹ ಒಂದು ಸಂದೇಶ. ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ. ನಾವು ಹುಟ್ಟಿದ ಕೂಡಲೇ ಹೇಗಿರಬೇಕು ಅಂತಂದರೆ, ನಮ್ಮ ಮನೆಯ ತಂದೆ ತಾಯಿಗಳನ್ನು ಬಹಳ ಉತ್ತಮವಾಗಿ ಸಂತೋಷ ಉಡಿಸುವಲ್ಲಿ ನಾವು ಪ್ರಯತ್ನಿಸಬೇಕು. ಇದು ಕೃಷ್ಣದೇವರು ಕೊಟ್ಟ ಸಂದೇಶ ನಮಗೆ. ತನಗೆ ಜನ್ಮ ಕೊಟ್ಟಂತ, ಯಾಕಂದರೆ ಅನೇಕ ನಿರೀಕ್ಷೆಯಲ್ಲಿ ಮಕ್ಕಳನ್ನು ಎಲ್ಲರೂ ಬಯಸ್ತಾರೆ. ನಮ್ಮ ಸಿದ್ಧಾಂತವು ಹಾಗೆ ಇದೆ. ನಾವು ಮದುವೆಯಾದ ಕೂಡಲೇ ನಮ್ಮಲ್ಲಿ ಪುರೋಹಿತರು ಏನು ಹೇಳಿಸ್ತಾರಂತಂದರೆ, ಧರ್ಮ ಪ್ರಜಾ ಸಿದ್ಧಾರ್ಥಂ ಇಮಾಂ ಕನ್ಯಾಂ ರಣೀಮಹೆ. ಧರ್ಮ ಪ್ರಜೆಗಳಿಗೋಸ್ಕರ ಈ ಕನ್ಯೆಯನ್ನು, ನಾವು ಭೋಗಕ್ಕಾಗಿ ಮದುವೆ ಆಗುವುದಲ್ಲ, ಧರ್ಮ ಪ್ರಜೆಗಳನ್ನು ಹುಟ್ಟಿಸ್ಲಿಕ್ಕೋಸ್ಕರ. ಭಾರತ ನೆಲದಲ್ಲಿ ಧರ್ಮ ಪ್ರಜೆಗಳನ್ನ ಹುಟ್ಟಿಗೋಸ್ಕರ ನಾವು ಅಂತಹ ಮಕ್ಕಳನ್ನು ಪಡಿತೇವೆ. ಹಾಗಾಗಿ ಕೃಷ್ಣ ಅಂತಹ ಸಂಕಲ್ಪವನ್ನು ಪಡೆದಂತಹ ವಸುದೇವನಿಗೂ ದೇವಕಿಗೂ ಹಾಗೂ ತನ್ನ ಸಾಕಿದ ತಂದೆ ತಾಯಿಗಳಾದಂತಹ ನಂದಗೋಪನಿಗೂ ಯಶೋದೆಗೂ ಕೂಡ ಅತ್ಯಂತ ಉತ್ತಮವಾದಂತಹ ಸಂತೋಷವನ್ನು ಕೊಟ್ಟು ಅಲ್ಲಿಂದ ನಿರ್ಗಮಿಸಿದವ. ಹಾಗಾಗಿ ನಮ್ಮ ಪ್ರಥಮ ಸಂದೇಶ ಅಂತಂದರೆ, ನಮ್ಮ ಹುಟ್ಟಿದ ಮನೆಗೆ ನಾವು ಉತ್ತಮವಾದಂತಹ ಮಕ್ಕಳಾಗಿ ಬೆಳೆಯಬೇಕು. ಎರಡನೇದು, ನಾವು ಹುಟ್ಟಿದ್ದು ಕೇವಲ ನಮ್ಮ ಸ್ವಾರ್ಥಕ್ಕಾಗಿ ಅಲ್ಲ, ಸಮಾಜಮುಖಿಯಾಗಿ ನಮ್ಮನ್ನು ತೋರಿಸಿಕೊಳ್ಬೇಕು. ಕೃಷ್ಣ ಹೇಗೆ ಕಂಸ ಚಾಣೂರ ಮರ್ದನಂ, ಆಗ ಬೆಳೆದಂತಹ ಸಮಾಜ ಕಂಟಕರಾದಂತಹ ಕಂಸರನ್ನು
ಕಂಸ ಚಾಣೂರರನ್ನೋ, ನರಕಾಸುರನನ್ನೋ, ಜರಾಸಂಧನನ್ನೋ ಮೊದಲಾಳಿ ಸದೆ ಬಡಿದು ಉತ್ತಮವಾದಂತಹ ದೇಶವನ್ನಾಗಿ ಮಾಡಿಕೊಟ್ಟ ನಮಗೆ. ನಾವು ಕೂಡ ಏನು ಮಾಡಬೇಕಂದ್ರೆ ನಮ್ಮಲ್ಲಿರತಕ್ಕಂತಹ ಕೆಟ್ಟ ಆಚಾರಗಳು, ಕೆಟ್ಟ ನಡತೆಗಳು ಎಲ್ಲವನ್ನು ಬಿಟ್ಟು ಅದನ್ನು ದೂರ ಮಾಡಿ ಉತ್ತಮವಾದಂತಹ ವ್ಯಕ್ತಿಯಾಗಿ ಈ ಲೋಕಮಕ್ಕಕ್ಕೆ ಧರ್ಮ ಮಾರ್ಗವನ್ನು ತೋರಿಸಿಕೊಡ್ಬೇಕು. ಆಮೇಲೆ ನಮ್ಮ ಧರ್ಮವನ್ನು ಕೆಣಕಲಿಕ್ಕೆ ಬಂದರೆ ಆ ಕೆಣಕುವರನ್ನು ಕೂಡ ನಾವು ದೂರ ಮಾಡಬೇಕು. ಅಂತಹ ಒಂದು ಉತ್ತಮವಾದಂಥ ಸಂದೇಶವನ್ನು ನಮಗೆ ಕೊಟ್ಟಿದ್ದಾನೆ. ಹಾಗಾಗಿ ನಾವು ಅಂತಹ ಒಂದು ಇದು ಮಾಡಿದರೆ ನಾವು ಉತ್ತಮವಾದಂತಹ ಪ್ರಜೆಗಳಾಗಿ ಆ ದೇವರ ಮಕ್ಕಳು ಅಂತ ನಾವು ತೋರಿಸಿಕೊಡ್ತೇವೆ. ಅಂತಹ ಸಂದೇಶ ನೀವು ಕೃಷ್ಣದೇವರ ಪ್ರತಿಷ್ಠೆ ಇವತ್ತು ಮಾಡಿದ್ರಿಂದ ಕೃಷ್ಣನಂತೆ ಆಗಬೇಕು. ಎಲ್ಲರೂ ಕೂಡ, ಪ್ರತಿಯೊಬ್ಬರು ಕೂಡ ಹೆಂಗಳೆಯರು ಹೆಚ್ಚಾಗಿ ಸೇರಿದ್ರಿಂದ ತಮ್ಮ ಮಕ್ಕಳನ್ನು ಕೃಷ್ಣನಂತೆ ಬೆಳೆಸಿ ಆ ಮಕ್ಕಳು ತಾವೂ ಬೆಳೀಬೇಕು, ತಮ್ಮವರನ್ನೂ ಬೆಳೆಸಬೇಕು, ಇಡೀ ಲೋಕವನ್ನು ಬೆಳೆಸಬೇಕು. ಇವರು ಹೇಳಿದರು ಸಂಘ ಪರಿವಾರದವರು ಎಲ್ಲ ಸೇರಿ ಉತ್ತಮವಾದಂಥ ಸಾಧನೆ ಮಾಡಿದ್ದಾರೆ. ಸಂಘ ಪರಿವಾರ ಅಂದರೆ ಒಂದು ನಿರ್ದಿಷ್ಟ ಧರ್ಮಕ್ಕೆ ಮಾತ್ರ ಬೆಳೆದ ಸಂಘ ಅಲ್ಲ, ಅದು ಸಂಘ ಪರಿವಾರ ಎಲ್ಲ ಸಂಘಗಳನ್ನು ಸೇರಿಸ್ತದೆ. ಅಂತಹ ಶ್ರೇಷ್ಠವಾದಂತಹ ಸಾಧನೆಯನ್ನು ಮಾಡುವಂತಹ ಪರಿವಾರ ಆದದ್ದರಿಂದ ಆ ಕಾಲದಿಂದ ಈ ಕಾಲದವರೆಗೆ ಜನಜಾಗೃತಿಯನ್ನು ಮೂಡಿಸಿದೆ. ಹಾಗಾಗಿ ನಮ್ಮ ಈ ಸಂವತ್ಸರ ಶುಭಕೃತ ಸಂವತ್ಸರ, ಶುಭವೇ ಆಗಲಿ. ಇನ್ನು ಮುಂದೆ ಬರುವತಕ್ಕಂತಹ ಸಂವತ್ಸರವು ಕೂಡ ಶೋಭಕೃತ ಸಂವತ್ಸರ, ಶೋಭೆಯನ್ನು ಲೋಕಕ್ಕೆ ಕೊಡುವಂಥದ್ದು. ಇದು ಶುಭವನ್ನು ಕೊಟ್ಟರೆ ಅದು ಶೋಭೆಯನ್ನು ಕೊಡ್ತದೆ. ಅದು ಉತ್ತಮ ಸಂವತ್ಸರವಾಗಿ ಬೆಳೆಯಲಿ. ಎಲ್ಲರಲ್ಲಿಯೂ ಕೂಡ ಕೃಷ್ಣತ್ವ ಬೆಳೆಯಲಿ. ಕೃಷ್ಣತ್ವ ಬೆಳೆದರೆ ಎಲ್ಲರೂ ಕೂಡ ಗುರುಗಳಾಗ್ತಾರೆ, ಜಗದ್ಗುರುಗಳಾಗ್ತಾರೆ. ಜಗದ್ಗುರುಗಳಾಗಿ ಪ್ರಪಂಚಕ್ಕೆ ನಾವು ಪ್ರಪಂಚಕ್ಕೆ ಪಾಠವನ್ನು ಕಲಿಸೋಣ. ಭಾರತ ಮಾತೆ ಎಷ್ಟು ಶ್ರೇಷ್ಠ ಅಂತ ಇಡೀ ಪ್ರಪಂಚದವರು ತಿಳಿಬೇಕು. ಅಂತಹ ಸಾಧನೆಯನ್ನು ನಾವು ಈ ಕೃಷ್ಣ ಪ್ರತಿಷ್ಠೆಯ ದಿವಸವೇ ದೀಕ್ಷೆಯನ್ನು ತೆಗೆದುಕೊಂಡು ಲೋಕಕ್ಕೆ ಗುರುವಾಗುವಂತಹ ಒಂದು ವಿಶಿಷ್ಟ ಸಾಧನೆಯನ್ನು ನಾವು ಮಾಡಬೇಕು ಅಂತ ಹೇಳ್ತಾ, ನನಗಾಗಿ ಅವಕಾಶ ಕೊಟ್ಟದ್ದಕ್ಕಾಗಿ ಎಲ್ಲರಿಗೂ ಮತ್ತೊಮ್ಮೆ ವಂದಿಸ್ತಾ, ಭಾರತ ಮಾತೆಯನ್ನು ಎತ್ತಿಡಿ, ಭಾರತವನ್ನು ಯಾರೂ ತೆಗಳಬೇಡಿ. ಭಾರತದಷ್ಟು ದೊಡ್ಡದಾದಂತಹ ಜೀವನ, ದೊಡ್ಡದಾದಂತಹ ಒಂದು ಸಂದೇಶ ಬೇರೆ ಎಲ್ಲಿಯೂ ಇಲ್ಲ. ಹಾಗಾಗಿ ಎಲ್ಲಿ ಬೇಕಾದರೂ ಇರಿ, ಎಲ್ಲಿ ಬೇಕಾದರೂ ಇರಿ ನೀವು. ನಾನು ಇವರು ಕುವೆಂಪು ಅವರು ಹೇಳಿದಾಗ ಎಲ್ಲಾದರೂ ಇರು, ಎಂತಾದರೂ ನೀವು ಕನ್ನಡವಾಗಿರು ಅಂತ ಹೇಳಿದ ಹಾಗೆ ಅದೇ ಸಂದೇಶವನ್ನು ನಾವು ಮುಂದುವರಿಸಿದಾಗ ಎಲ್ಲಾದರೂ ಇರು, ಎಂತಾದರೂ ಇರು, ನೀ ಭಾರತೀಯನಾಗಿರು. ಎಲ್ಲಾದರೂ ಇರು, ಎಂತಾದರೂ ಇರು, ನೀ ಕರ್ನಾಟಕ ರಾಜ್ಯದವನಾಗಿರು. ಕನ್ನಡವನ್ನು ಮಡಿಬೇಡಿ, ಕರ್ನಾಟಕ ರಾಜ್ಯದವರು. ಎಲ್ಲಾದರೂ ಇರು, ಎಂತಾದರೂ ಇರು, ನೀನು ಕೌಡಿಚ್ಚಾರು ಈ ಭೂಮಿಯ ಮಣ್ಣಿನ ಮಕ್ಕಳಾಗಿರು ಅಂತ ನಾನು ಪ್ರಾರ್ಥಿಸ್ತಾ ನಮ್ಮ ಮಾತನ್ನು ಮುಗಿಸ್ತೇನೆ. ನಮ್ಮ ಹಿಂದೂ ಆಚರಣೆಗಳು, ಸಂಸ್ಕೃತಿಗಳು ಭತ್ತವನ್ನು ಕಾಪಾಡುವ ಹೊಟ್ಟಿನಂತೆ ಎಂಬಂತೆ ಇದೀಗ ಇವರಿಗೆ ಗುರುವಪ್ಪ ಹೊಸಗದ್ದೆ ಸದಸ್ಯರು, ಆಡಳಿತ ಸಮಿತಿ ಇವರು ಸ್ಮರಣಿಕೆಯನ್ನು ನೀಡಿ ಅವರ ಆಶೀರ್ವಾದವನ್ನು ಪಡೆದುಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಗುರುವಪ್ಪ ಹೊಸಗದ್ದೆ. ಅಭಿನಂದನೆಗಳು. ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಈಗ ಅಭಿನಂದನಾ ಕಾರ್ಯಕ್ರಮ. ನಮ್ಮ ಭಜನಾ ಮಂದಿರದಲ್ಲಿ ಸಕ್ರಿಯ ಸದಸ್ಯನಾಗಿದ್ದುಕೊಂಡು ಇದೀಗ ಸೌತ್ ಆಫ್ರಿಕಾದ ಜಾಂಬಿಯಾದಲ್ಲಿ ಜಾಂಬಿಯಾ ಬ್ಯಾಂಕಿನ MD ಆಗಿದ್ದು ನಮಗೆ ಭಜನಾ ಮಂದಿರದ ಎಲ್ಲ ಚಟುವಟಿಕೆಗಳಿಗೆ ಅಲ್ಲಿಂದಲೇ ಆಶೀರ್ವಾದ ಮಾಡಿದಂತಹ ಶಶಿಧರ್ ಕೌಡಿಚಾರ್ ಇವರಿಗೆ ಇಲ್ಲಿ ಸೇರಿರುವಂಥ ಎಲ್ಲ ಸಜ್ಜನ ಬಂಧುಗಳ ಪರವಾಗಿ ಪ್ರೀತಿಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸ್ತಾ, ಅವರ ತಾಯಿ ಶ್ರೀಮತಿ ಗಿರಿಜಾ ಕೇಪು ಮೂಲ್ಯ ಅವರಿಗೆ ನಾವು ಸನ್ಮಾನವನ್ನು ಮಾಡ್ತಾ ಇದ್ದೇವೆ. ತಾಯಿ ಗಿರಿಜಾ ಕೇಪು ಮೂಲ್ಯ ಅವರು ವೇದಿಕೆಗೆ ಬರಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ.
ಹಾಗೆಯೇ ಮತ್ತೊಬ್ಬರು ಭಾರತ ಆಗ್ರೋವೇಟ್ ಮಂಗಳೂರು ಇದರ ಡಾಕ್ಟರ್ ಅರುಣಕುಮಾರ್ ದೇರ್ಲಾ, ಇವರು ಕೂಡ ನಮಗೆ ಬಹಳಷ್ಟು ತನುಮನ ಧನವನ್ನು ಇಟ್ಟು ಸಹಕಾರ ಮಾಡಿದಂತಹ ಡಾಕ್ಟರ್ ಅರುಣಕುಮಾರ್ ದೇರ್ಲಾ ಅವರಿಗೆ ಕೂಡ ಅಭಿನಂದನೆಯನ್ನು ಸಲ್ಲಿಸ್ತಾ ಅವರ ತಮ್ಮ ಅಜಿತ್ ಕುಮಾರ್ ದೇರ್ಲಾ ಅವರು ವೇದಿಕೆಗೆ ಬಂದು ನಮ್ಮ ಗೌರವವನ್ನು ಸ್ವೀಕರಿಸಿಕೊಳ್ಬೇಕಂತೇಳಿ ಶ್ರೀಯುತರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆಯೇ ನಮ್ಮ ಈ ಸುಂದರ ಭಜನಾ ಮಂದಿರಕ್ಕೆ ಮೇಸ್ತ್ರಿಗಳಾಗಿ ಕೆಲಸ ಮಾಡಿದಂತಹ ಯಶೋಧರ ಮೇಸ್ತ್ರಿ ಕುಂಜೂರು ಪಂಜ ಅವರನ್ನು ನಾವು ಗೌರವಿಸ್ತಾ ಇದ್ದೇವೆ. ಇವತ್ತು ಅವರು ಪ್ರೀತಿಯಿಂದ ನಮ್ಮ ವೇದಿಕೆಗೆ ಬಂದು ಅಭಿನಂದನೆಯನ್ನು ಸ್ವೀಕರಿಸಿಕೊಳ್ಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇವೆ. ಹಾಗೆಯೇ ದಿವಾಕರಾಚಾರ್ಯ ಕೈಕಾರ ನಮ್ಮ ಈ ಒಂದು ಸುಂದರ ಭಜನಾ ಮಂದಿರದಲ್ಲಿ ಪಾಲು ಪಡೆದಂತಹ ಒಬ್ಬ ವ್ಯಕ್ತಿ, ಕ್ರಿಯಾಶೀಲ ದಿವಾಕರ ಆಚಾರ್ಯ ಕೂಡ ವೇದಿಕೆಗೆ ಬರಬೇಕಂತೇಳಿ ಕೇಳಿಕೊಳ್ತಾ ಇದ್ದೇನೆ. ದಿವಾಕರ ಆಚಾರ್ಯ ಶ್ರೀಮತಿ ಗಿರಿಜಾ ಕೇಪಮೂಲ್ಯ ಕೌಡಿಚಾರು, ಅಜಿತ್ ಕುಮಾರ್ ರೈ ದೇರ್ಲಾ, ದಿವಾಕರ ಆಚಾರ್ಯ, ಯಶೋಧರ ಕುಂಜೂರು ಪಂಜ ಇವರನ್ನು ನಾವು ಗೌರವಿಸ್ತಾ ಇದ್ದೇವೆ. ಇವರಿಗೆ ವೇದಿಕೆಯಲ್ಲಿರುವಂತಹ ಗಣ್ಯರು ಅವರನ್ನು ಗೌರವಿಸಬೇಕು ಅಂತ ಹೇಳಿ ಕೇಳಿಕೊಳ್ಳುತ್ತಾ ಇದೀಗ ಇವರನ್ನು ಈ ವೇದಿಕೆಯಲ್ಲಿ ಸನ್ಮಾನಿಸುವಂತಹ ಕಾರ್ಯಕ್ರಮ. ಅತಿಥಿವರಿಯರು ಶಾಲನ್ನ ಹೊದಿಸಿ ಗೌರವವನ್ನು ಅವರನ್ನು ಗೌರವಿಸ್ತಾ ಇದ್ದಾರೆ, ಹಾಗೆ ಸನ್ಮಾನಿಸ್ತಾ ಇದ್ದಾರೆ. ಪೇಟವನ್ನು ತೊಡಿಸಿ ಶಾಲನ್ನ ಹೊದಿಸಿ ಇದೀಗ ಸನ್ಮಾನಿಸುವಂತಹ ಕಾರ್ಯಕ್ರಮ. ಈ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಂತಹ ಶ್ರೀ ವಾಸು ಪೂಜಾರಿ ಗುಂಡ್ಯಾಡ್ಕ ಇವರನ್ನ ಸನ್ಮಾನಿಸ್ತಾ ಇದ್ದಾರೆ. ಫಲಪುಷ್ಪ ಕಾಣಿಕೆಯನ್ನ ನೀಡಿ ಹಾಗೆ ಸ್ಮರಣಿಕೆಯನ್ನ ನೀಡಿ ಗೌರವಿಸುವಂತಹ ಸಂಭ್ರಮದ ಕ್ಷಣ. ಹಾಗೆ ಕಡಮಜಲು ಸುಭಾಷ್ ರೈ ಇವರು ಅಜಿತ್ ಕುಮಾರ್ ದೇರ್ಲಾ, ಅರುಣ್ ಕುಮಾರ್ ದೇರ್ಲಾ ಇವರ ಪರವಾಗಿ ಅಜಿತ್ ಕುಮಾರ್ ದೇರ್ಲಾ ಇವರನ್ನ ಸನ್ಮಾನಿಸ್ತಾ ಇದ್ದಾರೆ. ಪೇಟವನ್ನು ತೊಡಿಸಿ ಫಲಪುಷ್ಪಗಳನ್ನು ನೀಡಿ ಸ್ಮರಣಿಕೆಯೊಂದಿಗೆ ಸನ್ಮಾನಿಸ್ತಾ ಇದ್ದಾರೆ. ಹಾಗೆ ದಿವಾಕರಾಚಾರ್ಯ ಇವರನ್ನ ಶಾಲು ಹೊದಿಸಿ ಪೇಟ ತೊಡಿಸಿ ಫಲಪುಷ್ಪ ಕಾಣಿಕೆಯನ್ನು ನೀಡಿ ಈ ಒಂದು ಪ್ರತಿಷ್ಠಾ ಮಹೋತ್ಸವದ ಸುಂದರ ವೇದಿಕೆಯಲ್ಲಿ ಕಡಮಜಲು ಸುಭಾಷ್ ರೈ ಇವರು ಸನ್ಮಾನಿಸುವಂತಹ ಸುಂದರ ಕ್ಷಣ.
ಹಿಂತಿರುಗಿ ನೋಡಬೇಡ, ಯಾವಾಗಲೂ ಮುನ್ನಡೆಯಿರಿ. ಅನಂತ ಶಕ್ತಿ, ಅನಂತ ಉತ್ಸಾಹ, ಅನಂತ ಸಾಹಸ ಮತ್ತು ಅನಂತ ತಾಳ್ಮೆ ಇವುಗಳಿದ್ದರೆ ಮಹತ್ ಕಾರ್ಯಗಳನ್ನು ಕೂಡ ಸಾಧಿಸಲು ಸಾಧ್ಯ ಎಂಬ ಸ್ವಾಮಿ ವಿವೇಕಾನಂದರ ನುಡಿಯಂತೆ ಇದೀಗ ಇವರನ್ನ ಈ ಒಂದು ಸುಂದರ ವೇದಿಕೆಯಲ್ಲಿ ಸನ್ಮಾನಿಸಲು ತುಂಬ ಸಂತೋಷ ಪಡುತ್ತಾ ಇದ್ದೇವೆ. ಇನ್ನು ನಮ್ಮ ಈ ಭಜನಾ ಮಂದಿರಕ್ಕೆ ತನು ಮನ ಧನದೊಂದಿಗೆ ಸಹಕಾರ ನೀಡಿದಂತಹ ಸುಜನಿ ಸಂದೀಪ್ ಬೆಂಗಳೂರು ಇವರು ಕೂಡ ವೇದಿಕೆಗೆ ಬರಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೇನೆ. ಹಾಗೆಯೇ ನಮ್ಮ ಭಜನಾ ಮಂದಿರದ ಸಕ್ರಿಯ ಸದಸ್ಯರಲ್ಲಿ ಒಬ್ಬರು ಸುಶಾಂತ್ ರೈ ಕುತ್ತಿಯಾಡಿ ಇವರು ಕೂಡ ವೇದಿಕೆಗೆ ಬರಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ದೇವಪ್ಪ ನಾಯ್ಕ ಬಳ್ಳಿಕಾನ ಇವರು ಕೂಡ ದಾನಿಗಳು, ಇವರು ಕೂಡ ವೇದಿಕೆಗೆ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ದೇವಪ್ಪ ನಾಯ್ಕ ಬಳ್ಳಿಕಾನ ಅವರು ವೇದಿಕೆಗೆ ಬರಬೇಕಂತೇಳಿ ಕೇಳಿಕೊಳ್ತಾ ಇದ್ದೇನೆ. ಕರುಣಾಕರ ಗೌಡ ನಮ್ಮ ಪ್ರಧಾನ ಅರ್ಚಕರು ಇವರು ವೇದಿಕೆಗೆ ಬಂದು ನಮ್ಮ ಸನ್ಮಾನವನ್ನು ಸ್ವೀಕರಿಸಿಕೊಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಕರುಣಾಕರ ಗೌಡ ಅರ್ಚಕರು, ನಮ್ಮ ಕ್ಷೇತ್ರದ ಅರ್ಚಕರು ಅವರು. ಕರುಣಾಕರ ಗೌಡ ವೇದಿಕೆಗೆ ಬರಬೇಕಂದ್ರೆ ಕೇಳ್ಕೊಳ್ತಾ ಇದ್ದೇನೆ. ಕರುಣಾಕರ ಗೌಡ ಶ್ರೀಯುತ ಸುಶಾಂತ್ ರೈ ಅವರು ನಮ್ಮ ಭಜನಾ ಮಂದಿರದ ಸಕ್ರಿಯ ಸದಸ್ಯರಲ್ಲಿ ಒಬ್ಬರು. ಸಾಕಷ್ಟು ಶ್ರಮವನ್ನು ವಹಿಸಿದಂತಹ ಸುಶಾಂತ್ ರೈ, ಹಾಗೆಯೇ ಸುಶಾಂತ್ ರೈಯ ಅಕ್ಕ ಸುಜನಿ ಸಂದೀಪ್ ಬೆಂಗಳೂರು, ಅದೇ ರೀತಿ ದಾನಿಗಳಾದಂತಹ ದೇವಪ್ಪ ನಾಯ್ಕ ಬಳ್ಳಿಕಾನ, ಹಾಗೆಯೇ ನಮ್ಮ ಭಜನಾ ಮಂದಿರದ ಪ್ರಧಾನ ಅರ್ಚಕರಾದಂತಹ ಕರುಣಾಕರ ಗೌಡ ಇವರಿಗೆ ಈಗ ವೇದಿಕೆಯಲ್ಲಿರುವಂತಹ ಗಣ್ಯರಿಂದ ಅಭಿನಂದನಾ ಕಾರ್ಯಕ್ರಮ. ಪೇಟ ತೊಡಿಸಿ, ಶಾಲು ಹೊದಿಸಿ, ಫಲಪುಷ್ಪ ಕಾಣಿಕೆಗಳನ್ನು ನೀಡಿ ಇದೀಗ ದಾನಿಗಳನ್ನ ಸನ್ಮಾನಿಸುವಂತಹ ಸುಂದರ ಕ್ಷಣ. ವೇದಿಕೆಯಲ್ಲಿ ಆಸೀನರಾದಂತಹ ಎಲ್ಲ ಅತಿಥಿವರ್ಯರು ಈ ಒಂದು ಕಾರ್ಯದಲ್ಲಿ ಕೈ ಜೋಡಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅಜಿತ್ ಭಂಡಾರಿ ಕುತ್ಯಾರಿ ಇವರು ಕೂಡ ಈ ದಾನಿಗಳನ್ನು ಸನ್ಮಾನಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ ಎಂಬಂತೆ ಇದೀಗ ಈ ದಾನಿಗಳನ್ನು ಈ ಸುಂದರ ವೇದಿಕೆಯಲ್ಲಿ ಸನ್ಮಾನಿಸಿದ ಸುಸಂದರ್ಭ. ಅಭಿನಂದನೆಗಳು. ನಮ್ಮ ಭಜನಾ ಮಂದಿರದ ದಾನಿಗಳಾಗಿದ್ದು ನಮ್ಮ ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ
ಕಡಮಜಲು ಸುಭಾಷ್ ರೈ ಅವರಿಗೆ ನಮ್ಮ ಭಜನಾ ಮಂದಿರದ ವತಿಯಿಂದ ಪ್ರೀತಿಯ ಅಭಿನಂದನೆಗಳನ್ನು ನಾವು ಸಲ್ಲಿಸುವ ಸಲುವಾಗಿ ಅವರಿಗೆ ಈಗ ನಮ್ಮ ಚಿಕ್ಕ ಮಟ್ಟಿನ ಒಂದು ಸನ್ಮಾನ. ವೇದಿಕೆಯಲ್ಲಿ ಆಸೀನರಾದಂತಹ ಎಲ್ಲ ಅತಿಥಿ ವರಿಯರು ಈ ಒಂದು ಸನ್ಮಾನ ಕಾರ್ಯಕ್ರಮದಲ್ಲಿ ಕೈ ಜೋಡಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇದೀಗ ಈ ಆಡಳಿತ ಮಂಡಳಿಯ ಅಧ್ಯಕ್ಷರಾಗಿರುವಂತಹ ಶ್ರೀ ರಾಮದಾಸ್ ರೈ ಮದ್ಲ ಇವರು ಕಡಮಜಲು ಸುಭಾಷ್ ರೈ ಇವರಿಗೆ ಶಾಲನ್ನ ಹೊದಿಸಿ ಪೇಟವನ್ನ ತೊಡಿಸಿ ಫಲಪುಷ್ಪ ಕಾಣಿಕೆಯನ್ನ ನೀಡಿ ಈ ಪ್ರತಿಷ್ಠಾ ಮಹೋತ್ಸವದ ಸುಂದರ ವೇದಿಕೆಯಲ್ಲಿ ನಮ್ಮ ಇಂದಿನ ಸಭಾಧ್ಯಕ್ಷರಾದಂತಹ ಗುಂಡೇಡ್ಕ ವಾಸು ಪೂಜಾರಿ ಇವರು ಸನ್ಮಾನಿಸುವಂತಹ ಸೂಕ್ಷಣ. ಕಾರ್ಯಕ್ರಮದ ಮುಂದೆ ಧಾರ್ಮಿಕ ಉಪನ್ಯಾಸವನ್ನು ನಡೆಸಿಕೊಡುವವರು ಕಡಮಜಲು ಸುಭಾಷ್ ರೈ, ಪ್ರಗತಿಪರ ಶಿಕ್ಷಕರು, ಪ್ರಗತಿಪರ ಕೃಷಿಕರು, ಹಾಗೆ ದೇಶಭಕ್ತ, ಕೆಲ್ಲೆ ಪ್ರತಿಷ್ಠಾನ, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು. ಇದೀಗ ಧಾರ್ಮಿಕ ಉಪನ್ಯಾಸವನ್ನು ನಡೆಸಿಕೊಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಕೃಷ್ಣ ನೀ ಬೇಗನೆ ಬಾರೋ, ಕೃಷ್ಣ ನೀ ಬೇಗನೆ ಬಾರೋ, ಮುಖವನ್ನೇ ತೋರೋ, ಕೃಷ್ಣ ನೀ ಬೇಗನೆ ಬಾರೋ. ಕೃಷ್ಣೇ ಸಾಕ್ಷಾತ್ ಪರಬ್ರಹ್ಮವಾಯಿನಂಚಿನ ಕೃಷ್ಣೆ, ಜಗತ್ತಿಗೆ ಗುರುವಾಯಿನಂಚಿನ ಕೃಷ್ಣೆ ಇನ್ನು ಅತ್ಯಂತ ಸಂತೋಷೋಡು ಸಡಗರಡು ಇನ್ನು ನಮ್ಮ ಕೌಡಿಚಾರಿದ ಶ್ರೀಕೃಷ್ಣ ಭಜನಾ ಮಂದಿರೋಡು ಬಿಂಬದ ರೂಪೋಡು ನೆಲೆಯಾತಿರ ಪಂಪಣ ಆತ್ಮವಿಶ್ವಾಸ ನಮ್ಮ ಪಾಲ್ಗೊಂಡು ಇತ್ತನೆ ಹಸ್ರಣ್ಯರು ಅವ್ರನ್ನ ಶಿವರಾಚನೋಡು ಪಂಡೇರು ಬಿಂಬ ಬೊಕ್ಕ ಪ್ರತಿಬಿಂಬ ನಮ್ಮ ಮಾತ ಪ್ರತಿಬಿಂಬ ಆ ಬಿಂಬನು ಪೊರ್ಲುಡು ದಿಂಡ ಆ ಪ್ರತಿಬಿಂಬವಾಯಿನಂಚಿನ ನಮ್ಮಲ ಆತ್ಮ ಸ್ವರೂಪವಾಯಿನಂಚಿನ ಆ ಪರಮಾತ್ಮೆ ನಮ್ಮ ಆತ್ಮಡು ನೆಲೆಯಾಪೇರು ಪಣ್ಣೋ ನಂಬಿಕೆ ನಮ್ಮ ಪಾಲ್ಡುಂಡು. ವೇದಿಕೆಡು ಗಣ್ಯರಾಯಿನಂಚಿನ ಶ್ರೀಯುತ ಮೊದಲ ರಾಮದಾಸ್ ಇರುಳ್ಳೇರು ಆರು ಈ ಭಜನಾ ಮಂದಿರದ ನೇತೃತ್ವವನ್ನು ವಹಿಸ್ಕೊಂಡೇರು. ಆರನ ಪುದರು ರಾಮದಾಸೆ ಯಾನ್ವರಿ ರಾಮದಾಸೇನಿ ಏನ ಪುದರು ಕಡಮಜಲು ಸುಭಾಷ್ ಐತನಲ್ಲ ಯಾರು ಶ್ರೀ ಕ್ಷೇತ್ರ ಸನ್ಯಾಸಿ ಗುಡ್ಡೇಡು 25 ವರ್ಷ ಆಯ್ತು ಅಧ್ಯಕ್ಷ ಆದ ಒಂಜಿ ದಾಸೆ ಆದ ಕೆಲಸ ಮಲ್ತನ ಯಾನು ರಾಮದಾಸಿ ಇನಿ ರಾಮದಾಸರು ಕೃಷ್ಣದಾಸ ಆದ ಕೆಲಸ ಮಲ್ತೇರು ನನ್ನ ಕೃಷ್ಣನ ಒಂಜಿ ಸೇವಕ್ಕೆ ಆಧಾರ ಕೆಲಸ ಮಲ್ತೇರು ಪಂಪ ಅರ್ಥ ನಮ್ಮ ಪಾಲ್ಗೊಂಡು ಅವಾರನ ಭಾಗ್ಯ ಯೋಗ ಭಾಗ್ಯ ಅಂತ ಪಂದಲ ತಿರಿಯೋನಲ್ಲಿ ವಿಶೇಷವಾದ ಇನ್ನಿತ ಈ ಜೀರ್ಣೋದ್ಧಾರ ಸಮಿತಿಯ ಕೆಲಸ ಮಲ್ತನಂಚಿನ ವಾಸು ಪೂಜಾರ್ಲು ವಸುದೇವ ಸುತಂ ದೇವಂ ವಾಸು ಅವೇ ವಸುದೇವನ ಪುದರಾರ ನಮಿತ್ತೆ ವಸುದೇವ ಉಂಡ ಶ್ರೀಕೃಷ್ಣನ ತೀರ್ಥ ಸ್ವರೂಪೇರು ಅಂಚನೊಂಜಿ ವ್ಯಕ್ತಿತ್ವ ಇನ್ನು ವಾಸುದೇವ ಪೂಜಾರ ಒಂಜಿ ವ್ಯಕ್ತಿತ್ವ ಉಂಡು ಅವು ಸರಳ ಸಜ್ಜನಕ್ಕೆದ ವ್ಯಕ್ತಿತ್ವ ಅವು ಶ್ರೀಕೃಷ್ಣನ ಪರಮಾತ್ಮ ಐತೆ ಅಂಚನ ಒಂಜಿ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಲ್ಲ ನಮ್ಮ ಪಾಲ್ಗೆ ಮೂಡ್ದು ಬತ್ತೇರು ಒಂದು ನಮ್ಮ ಧನ್ಯತಾ ಭಾವಡು ನಾವು ಮಾತಿರಲಿ ಸಂಬಂಧ ಭಾಗವಹಿಸೋದಿಲ್ಲ ನನ್ನ ಧಾನ್ಯಲು ಮತ್ತು ಈ ಸಮಹಂಗ ನೋಡಲೇರು ಹಲವಾರು ಜನ ನಮ್ಮ ಸನ್ಮಾನ ಮಲ್ತ ನಿಜವಾದ ಸನ್ಮಾನ ದಯ ಬಂಡ ಅಗ್ಲ ಮಲ್ತನಂಚಿನ ಸಾಧನೆಗೆ ನಮ್ಮ ಗುರುತಿಸವನೆ ಆ ಮೂಲಕವಾದಾಗಲ ಹೆಚ್ಚು ಸಾಧನೆ ಮಲ್ಪೆರೆ ಒಂಜಿ ಪ್ರೇರಣೆ ಅಂತ ಪಂಪನ ವಿಶ್ವಾಸೋಡೇನಿ ಮಸ್ತ್ ಜನ ಸನ್ಮಾನ ಮಲ್ತ ಏನಲ್ಲ ದಾಯ ಸನ್ಮಾನ ಮಲ್ತೇನೆ ಗೊತ್ತುಜ್ಜಿ ಒಂಜಿ ಕಿಂಚಿತ್ ಸೇವೆನ ಆರ್ಥಿಕ ರೂಪಡು ಕೊರ್ಪುನಂಚಿನ ಯೋಗ ಭಾಗ್ಯ ಎನ್ನ ಪಾಲ್ಗಳ ಬರ್ತೇನೆ ನಮ್ಮ ಮಲ್ಪನ ಸಮಸ್ತ ಕೆಲಸೊಡ್ಲ ಇಡೀ ಸಮಾಜ ಇನ್ನು ಕೈ ಸೇರ್ದಂಡು
ಇಡೀ ಸಂಘ ಪರಿವಾರ ಸಂಘವಂಡ ನಮ್ಮ ಇಡೀ ಸಮಾಜನೇ ಈ ಕೈ ಸೇರಿದು ಈ ಕೆಲಸ ನಡತನ ಆ ಭವ್ಯತೆದ ದಿವ್ಯತೆಡ ಒಂಜಿ ಸಂತೋಷಡು ನಮ್ಮ ಮಾತೆಲ್ಲ ಪಾಲ್ಪಡೆಯೊಂದಿಲ್ಲ. ನಾನು ದುಮ್ಮಗ್ಲ ಈ ಕ್ಷೇತ್ರೋಡು ಇತ್ತೇನೆ ಭಜನೆ ನಿರಂತರವಾದ ಸಾಧಾರಣ 45 ವರ್ಷ ನಡತನ ಬಂಡೇರು ಅಚಂದ್ರಾರ್ಕವಾದ ಸೂರ್ಯ ಚಂದ್ರರು ಇತ್ತನಾತು ದಿನ ಈ ಮಂದಿರೋಡು ಭಜನೆ ನಡೀತದೆ. ಭಜನೆ ಬಂಡದಾನೆ ಯಾನೊಂದು ಧಾರ್ಮಿಕ ಉಪನ್ಯಾಸ ರೂಪಣ ಕೇಂಡೆ ಭಜನೆ ಬಂಡದಾನೆ ಜೋಕ್ಲು ಬಂಡ ಭಜನೆ ಬಂಡ ಬಜಿಲ್ ಸರಿ ಜೋಕ್ಲಿಗೆ ಬಜಿಲ್ಬೋಡು ಅವು ಭಜನೆದ ಪ್ರಸಾದ. ಭಕ್ತರು ಭಕ್ತಿಯಿಂದ ಭಗವಂತನನ್ನು ಭಜಿಸುವುದು ಭಜನೆ. ಭಕ್ತರು ತೋರೆ ಭಕ್ತರನ್ನು ಎಲ್ಲಿ ಒಂಜಿ ವ್ಯಕ್ತಿತ್ವ ಆದಿಪ್ಪು. ಭಕ್ತರು ಭಕ್ತಿಯಿಂದ ಭಕ್ತಿ ಮುಖ್ಯ ಅವಳು ಭಗವಂತನನ್ನು ಭಜಿಸುವುದು ಭಜನೆ. ಈ ರೀತಿ ಪಂಚಸೂತ್ರಗಳು ನಮ್ಮ ಭಗವಂತನ ನಿರಂತರವಾದ ಭಜನೆ ಮಲ್ತಂಡ ಅಲ್ಪ ದೇವರನ್ನ ದೈವ ಸ್ವರೂಪನೇ ಮೂಡಿದು ಬರ್ಪಣ ನಮ್ಮ ನಂಬಿಕೆ ನಮ್ಮ ಪಾಲ್ಗೊಂಡು ಯಾನೋ ಈ ಭಾರಿ ಎಲ್ಲಿಯ ಪ್ರಾಯಡು ಭಜನೆ ಪಣ್ಣಂಜಿ ವ್ಯಕ್ತಿತ್ವ ಎನ್ನವು ಇತ್ತೆಲ್ಲ ಭಜನೆ ಪಣ್ಣಗ ನಮ್ಮ ಭಜನೆದ ಒಟ್ಟಿಗೆ ನಮ್ಮ ಮಾನಸಿಕವಾದ ಸೇರು ನೋಡು. ಕೃಷ್ಣನ ವ್ಯಕ್ತಿತ್ವ ನಮ್ಮ ಮನಸ್ಸಿಡು ದೀವ ನೋಡೋದು ನಮ್ಮ ಹೆಚ್ಚು ಪಾತಿರೋಜಿ 9:30 ಗಂಟೆಗೆ ಸರಿಯಾದಿ ಗುಳಿಗಾಣ ನಮ್ಮ ಆರಾಧನೆ ಮಲ್ಪನಂಚಿನ ನಾಟಕವನ್ನು ತೂಯಾರೋಲ್ಲ ಮಂತ್ರ ಶಿವಭಕ್ತೆ ಗುಳಿಗೆ ಈಗಲಿಗೆ ದಾರಿಯೆಲ್ಲ ಏರ್ಲ ಪೋಡಿ ಹೊಡ್ಚಿ 9:30ಗೆ ಸರಿಯಾದ ನಾಟಕವನ್ನು ಶುರು ಮಲ್ಪೆರಾಗೆ ನಮ್ಮ ವ್ಯವಸ್ಥೆ ಮಲ್ತೊಂದಲ್ಲ ಕೇವಲ 5 ನಿಮಿಷ ಪಾತಿರ್ದೆ ನನ್ನ ಭಾಷಣ ಉಂಟಾಬೆ ಧಾರ್ಮಿಕ ಉಪನ್ಯಾಸ ಅತ್ತ ಎನ್ನ ಮನದ ಮಾತನ್ನು ಈಗಲ ತುಂಬುದಿಯಾರೆ ಏನು ಇಚ್ಛೆ ಪಡೋದಿಲ್ಲ. ನಮ್ಮ ಈ ಕಡೆ ಹಸ್ರಣ್ಯರು ಪಂಡೇರು ನಮ್ಮ ಕೃಷ್ಣನ ವ್ಯಕ್ತಿತ್ವನು ನಮ್ಮ ಜೀವನೋಡು ಮೈಗೂಡಿಸೋಡು. ಕೃಷ್ಣನ ವ್ಯಕ್ತಿತ್ವ ನಮ್ಮ ಮಹಾಭಾರತೋಡು ಇಡೀ ಚರಿತ್ರೆನೇ ಕೃಷ್ಣನ ವ್ಯಕ್ತಿತ್ವ. ಮಹಾಭಾರತದ ಕತೆ ನಮ್ಮ ಆಟೋಡು ಊಟೋಡು ರಂಗಸ್ಥಳೋಡು ಮತ್ತು ತೂದಿಪ್ಪು. ಕೃಷ್ಣ ಎಂಚೈತಾರೆ ದೇವರು ಎಂಚೈತಾರೆ ಮಂಡ ದೊಡ್ಡವರಲ್ಲಿ ದೊಡ್ಡವನಾಗುತ್ತಾನೆ, ಸಣ್ಣವರಲ್ಲಿ ಸಣ್ಣವನಾಗುತ್ತಾನೆ. ದೇವರು ಮಲ್ಲ ಜನಕ್ಕುಲ್ಡ ಎಲ್ಲಿಯಾ ಪೂಜ್ಯರಿಗೆ ಮಲ್ಲ ಜನ ಆಪುಣೆ ಕೌರವನಡೆ ಪೋನಾಗ ಶ್ರೀಕೃಷ್ಣ ಪರಮಾತ್ಮೆ ಮಲ್ಲ ಜನ ಅದು ಪೋತೇರು. ಆ ಕೌರವೇ ಎತ್ತರದ ಸ್ಥಾನೊಡಿತೇನೆ ఆయన ತೀರ್ಪು ಬೋರ್ಪದು ಜನಸಾಮಾನ್ಯರನ್ನೊಟ್ಟಿಗೆ ಈ ಬದುಕೋಡು ಅನ್ನೋ ಸಂದೇಶವನ್ನು ಕೌರವ ತೋಜೋದು ಕೊಡ್ತೇವೆ. ಕೌರವನ ಪೂಪಣಚ್ಚಿನ ಸಂದರ್ಭಗಳು ಸಾಮಾನ್ಯ ಭಕ್ತಿ ವಿದುರೆ ಅವಳು ಪೇರು ಪರಿಯರು ಆ ಪೇರು ಜನ ಇಡೀ ಪೇರು ಪರಿತದ ಸಮುದ್ರದ ರೂಪಡು ಆ ಜನಕ್ಕಳಿಗೂ ತೋಜಿದ್ವತ್ತೆ ನಿಂಚಿನ ವ್ಯಕ್ತಿತ್ವ ಕೃಷ್ಣನು. ನಮ್ಮ ಪುರಂದರದಾಸರನ ಪದನು ಹೆಚ್ಚಿಗೆ ಭಜನೆ ನಮ್ಮ ಪಂಪ ಹೂವ ತರುವರ ಮನೆಗೆ ಹುಲ್ಲ ತರುವ ಪುರಂದರದಾಸರ ಪಣ್ಣಂಚಿನ ಬರೀ ನಂಚಿನ ಪದ ಇಂಚಿನ ಪದನು ಪನ್ನೋಡು ಹೂವ ತರುವರ ಮನೆಗೆ ಹುಲ್ಲ ತರುವ ಅವ್ವಲ ಕುಮೀರಮಣ ಇವಾಗಿಲ್ಲಗರುವ ನಿನ್ನ ಅರ್ಥದಾನೆ ನಮ್ಮ ದೇವರ ನಡೆ ಹೂವು ಕೊಂಡ ದೇವರ ನಂಗೆ ನಮ್ಮ ಇಲ್ಲಡೆ ಪಂತಿಗೊಂಡ್ರು ಬೇರೆಗೆ ಹೂವ ತರುವರ ಮನೆಗೆ ಹುಲ್ಲ ತರುವ. ಈ ರೀತಿ ನಮ್ಮ ದೇವರು ಶ್ರೀಕೃಷ್ಣ ಪರಮಾತ್ಮನೇ ಪಂತಿ ಕೊಣತದೇರಿಗೆ ಆಯನ ಭಕ್ತರನ್ನ ಇಲ್ಲಡೆಗೆ ಅವ್ವ ಲಕುಮೀ ರಮಣಗೆ ಇವಾಗಿಲ್ಲ ಗರ್ವ ಅಂಚಿನ ದೇವ ಸ್ವರೂಪ ನಂಚಿನ ಲಕ್ಷ್ಮೀನ ರಮಣ ನಂಚಿನ ಕೃಷ್ಣಗೆ ಹೂವಂಜಿ ಥರದ ಅಹಂಕಾರ ಇಜ್ಜಾಂಡಿಗೆ ನಮ್ಮಲ ಸಮಾಜಡು ಏತೆ ಆಸ್ತಿ ಬದುಕು ಬಂಗಾರ ಶ್ರೀಮಂತಿಕೆ ಅಧಿಕಾರನೇ ಬರಡು ನಮ್ಮಡ ಹೂವಂಜಿ ಗರ್ವ ಇಜ್ಜಂದೆ ಜನಸಾಮಾನ್ಯರೊಟ್ಟಿಗೆ ಜನಸಾಮಾನ್ಯರಾದ ಬದುಕು ನಂಚಿನ ವ್ಯಕ್ತಿತ್ವನು ನಮ್ಮ ಮೂಡಿಸೋಡು ಪಂಪನ ಸಂದೇಶನು ಶ್ರೀಕೃಷ್ಣ ಪರಮಾತ್ಮ ನಂಗೆ ಕೊರ್ತೆ. ಕೃಷ್ಣ ಹೆಂಚೈತೇರು ಗೋವೆಲ್ಲರನ್ನೊಟ್ಟಿಗೆ ಕೈಕಂಜಿ ಮೇಪುನೊಟ್ಟಿಗೆ ಆರು ದಿನಾಲ ಇತ್ತೇರು ಕೈಕಂಜಿ ಮೇಪದೇರಾರು ಇನ್ನು ನಮ್ಮ ಜೋಕ್ಲ ಮೀನಂತೆ ಪೆತ್ತಲೆಂಡು ಮೇಪಾಲೆ ಕೈಕಂಜಿ ಮೇಪಾಲೆ ಎಂಡ ಮೇಪಾವೇರ ಜೋಕ್ಲೆಗೆ ఆయన ಮಲ್ಪೇರ ಸಾಧ್ಯತೆ ಜಾಂಡ ಶ್ರೀಕೃಷ್ಣ ಪರಮಾತ್ಮೆ ಕೈಕಂಜಿ ಮೇಪುನ ಒಟ್ಟಿಗೆ ಕೈಕಂಜಿ ಮೇಪುನಾರನ ರೀತಿಡೆ ಆರು ಬದುಕಿಯರು ಬುಕ್ಕಂಜಿ ಪದೊಟ್ಟು ಇಂಚ ಬರ್ಪುಂಡು ಪಾಂಡವರ ಮನೆಯೊಳಗೆ ಕುದುರೆಗಳ ತೊಳೆದ ಪಾಂಡವರ ಮನೆಯೊಳಗೆ ಕುದುರೆಗಳ ತೊಳೆದ ಪಾಂಡವರು ಕೃಷ್ಣನ ಭಕ್ತರು ಮಮ ಪ್ರಾಣಾಯ ಪಾಂಡವ ಅಂತ ಬಂತೇರು ಪಾಂಡವರಿಗೆ ಮಾತಾ ರೀತಿದರ ಸಹಕಾರವನ್ನು ಧರ್ಮ ರಕ್ಷಣೆ ಮಲ್ಪೆರಬೋಡಾದು ಶ್ರೀಕೃಷ್ಣ ಪರಮಾತ್ಮೆ ಕೊಡ್ತೇರು. ಅಲ್ಪಾರು ಕುದುರೆನ ದೆಕ್ಕದೇರಿಗೆ ಅಂಚಿನಂಜಿ ಮಲ್ಲ ದೇವ ಸ್ವರೂಪ ಅಂಚಿನ ಶ್ರೀಕೃಷ್ಣ ಪರಮಾತ್ಮೆ ಒಂಜಿ ಸಾಮಾನ್ಯ
ಪಾಂಡವರನ್ನ ಇಲ್ಲದ ಕುದುರೆಯನ್ನು ದೆಕ್ಕದೇರು ಮುರಣಿಯನ್ನ ಕಾರನ್ನು ದೆಕ್ಕೊಂದಿತ್ತೆ ಒಂಜ ವಾಹನ ಆ ಕಾರನ್ನು ದೆಕ್ಕೊಂದಿಪ್ಪನ ಕೆಲ ಜನ ನೋಡ್ರೆ ಈರಿನ ಕಾರನ್ನು ದೆಕ್ಕೊಂಡೇನ ಅಪ್ಪಗೆ ಅನ್ ಪಂಡೆ ಶ್ರೀಕೃಷ್ಣ ಪರಮಾತ್ಮೆ ಪಾಂಡವರನ್ನ ಇಲ್ಲಲು ಕುದುರೆಯನ್ನು ದೆಕ್ಕದೇರು ಬುಕ್ಕೋರೇನ ಇಲ್ಲಲು ನಮ್ಮ ವಾಹನ ನಮ್ಮನೆ ದೆಕ್ಕೊಂಡದ್ದಾನೆ ತೊಂದರೆ ಹಾಕೊಂಡು 1979 ಇನ್ನು ಮುಟ್ಲೆಂಡ ವಾಹನ ಉಂಟು ಯಾನೇ ದೆಕ್ಕೊಂಡೈತೆಲ್ಲ ಕಾರನ್ನು ಆ ರೀತಿದ ಒಂದು ಸೇವಾ ಮನೋಭಾವನೆಡು ಕೃಷ್ಣನ ಆ ವ್ಯಕ್ತಿತ್ವವನ್ನು ನಮ್ಮ ಜೀವನೋಡು ಫಲಿಪಾಲಿಸಂಡ ಖಂಡಿತವಾದಲ ಅಂಚಿನ ಭಜನಾ ಮಂದಿರ ಕಟ್ಟದು ಅಲ್ಪ ಕೃಷ್ಣನ ಬಿಂಬದ ಸ್ವರೂಪಡು ನಮ್ಮ ಭಜನೆ ತಂಡ ಅವು ಸಾರ್ಥಕ್ಯ ಅಂತ ಪಂಪಣ ಪಾತೆರನು ಪಂಡೊಂದು ನಾವು ಮಾತೆರ್ಲ ಕೃಷ್ಣರಾವುಡು ಅಪ್ಪ ಕೃಷ್ಣರಾವುಡು ಅಂದ್ರೆ ಕೆಲವು ಜನ ಪಣ್ಬೇರು ಕೃಷ್ಣನ ವ್ಯಕ್ತಿತ್ವಡು ಮಸ್ತ್ ಸ್ತ್ರೀಯರನ್ನು ಮೋಹಿಸದನೆ ದಾಯಬೋಡದ ಆ ಸ್ತ್ರೀಯರು ಕೃಷ್ಣನ ವ್ಯಕ್ತಿತ್ವನು ತೂದು ಅಂಚಿನ ಕೃಷ್ಣನ ಆ ಗುಣ ನಡತೆಯನ್ನು ತೂದು ಆ ಸ್ತ್ರೀಯರು ಪುರಾರೆ ಮೋಹಿಸಿದರು ಸಮಸ್ತ ಸ್ತ್ರೀ ಸಂಕುಲನೇ ಮೋಹಿಸವನಂಚಿನ ವ್ಯಕ್ತಿತ್ವ ನಮ್ಮ ಮೂಡ್ಸೋದು ಬತ್ತಂಡ ಖಂಡಿತವಾದಲ್ಲ ಕೃಷ್ಣನ ಆ ಭಜನಾ ಮಂದಿರೋಡು ನಮ್ಮ ಕುಲದ ಭಜನೆ ಮಲ್ಪಣಕ್ಕೆ ಸಾರ್ಥಕ್ಯ ಅಂದ್ಪಣ್ಪಣ ಪಾತೆರನು ಪಂಡೊಂದು ಹೆಚ್ಚು ಪಾತ್ರನಂಚಿನ ಸಂದರ್ಭತ್ ನಾವು ಮಾತಿರಲ್ಲ ಕೃಷ್ಣನ ಭಕ್ತರಾಪ ವಸುದೇವ ಸುತಂ ದೇವಂ ಕಂಸ ಚಾಣೋರ ಮರ್ದನಂ ಈ ಪಂಡಿರಸನ ದೇವಕೀ ಪರಮಾನಂದಂ ಕೃಷ್ಣಂ ಒಂದೇ ಜಗದ್ಗುರುಂ ಇಡೀ ಜಗತ್ತಿಗೆ ಕೃಷ್ಣೆ ತನ್ನ ಸಂದೇಶದ ಮೂಲಕವಾದ ಆ ಗೀತೋಪದೇಶದ ಮೂಲಕವಾದ ಇಡೀ ಜಗತ್ತಿಗೆ ಕೃಷ್ಣೆ ಸಂದೇಶವನ್ನು ಕೊರಿಯರು ಕರ್ಮದ ಬಗ್ಗೆ ಕರ್ಮ ಅಂಡ ಇಂಗ್ಲೀಷ್ ಡ್ಯೂಟಿನ ಪಣ್ಣೋಲಿ ನಮ್ಮ ಆ ರೀತಿ ನಮ್ಮ ತನ್ನ ಬದುಕೊಡುವ ಸಂದೇಶವನ್ನು ಕೊರಿಯರ 14 ಅಧ್ಯಾಯದ ಮೂಲಕವಾದ ಐಟು ಮುಖ್ಯವಾಯಿನಂಚಿನ ಮೂಜಿ ವಿಚಾರ ಬಂಡ ನಮ್ಮ ವ್ಯಕ್ತಿತ್ವ ಆ ರೀತಿ ನಮ್ಮ ಮೂಡ್ದು ಬರ್ಕೊಂಡ ಪ್ರಾರಬ್ಧ ಕರ್ಮ ಬಂಡ ನಮ್ಮ ಮಟ್ನ ಕೆಲಸ ನಮ್ಮ ಹಿರಿಯಕಲ್ ಮಲ್ತನ ಒಂದು ಎಡ್ಡೆದ ಕೆಲಸ ಉಂಡ ಐತ ಕರ್ಮ ಫಲವನ್ನು ನಮ್ಮ ಅನುಭವಿಸೋ ಬಗ್ಗೆ ದುಂಬದ ಆಸ್ತಿ ಬದುಕು ಬಂಗಾರ ಪೂರ ನಮ್ಮ ಹಿರಿಯರನ್ನ ನಂಗೆ ಬರ್ಕೊಂಡು ಐ ನಮ್ಮ ಎಡ್ಡೆ ರೀತಿಯ ಜೀವ ನೋಡು ಅವ ರೀತಿ ರಡ್ನೆ ಸಂಚಯ ಕರ್ಮ ಫಲ ಅಂದುಂಡು ದಿನ ನಮ್ಮ ಪಿಗ್ಮಿಗೆ ದುಡ್ಡು ಪಾಡ್ಲಿಕ್ಕ ನಮ್ಮ ಕರ್ಮ ಎಡ್ಡೆಪ್ಪೋಡು ನಮ್ಮ ಕೆಲಸ ಎಡ್ಡೆಪ್ಪೋಡು ಕರ್ಮ ಅಂಡ ಕೆಲಸ ಪ್ರತಿ ದಿನ ಮಲ್ಪನ ಕೆಲಸ ಎಡ್ಡೆಪ್ಪೋಡು ಪಂಡ ಸಂದೇಶವನ್ನು ಕೃಷ್ಣ ಪರಮಾತ್ಮೆ ನಂಗೆ ಕೊಡ್ತಾರೆ ಸಂಚಯ ಕರ್ಮ ಫಲ ಬಂದು ಎಲ್ಲದ ಆಗಮ ಕರ್ಮ ಫಲ ಎಲ್ಲದ ಬಗ್ಗೆ ಎಲ್ಲ ನಮ್ಮ ಚಿಂತನೆ ಮಾಡ್ಬೋದು ಎಲ್ಲರ ಬಗ್ಗೆ ಎಲ್ಲ ಎಡ್ಡೆ ಚಿಂತನೆಯನ್ನು ಮಲ್ತದೆ ಎಡ್ಡೆ ಯೋಚನೆಯನ್ನು ಮಲ್ತದೆ ನಾವು ಕೆಲಸ ಮಲ್ತಂಡ ನಂಗೆ ಬಡಾಪುನಂಚಿನ ಸಂಪತ್ತನ್ನು ಕ್ರೋಢೀಕರಣ ಮಲ್ಪರ ಸಾಧ್ಯತೆಯನ್ನು ಪಂಪನ ಸಂದೇಶವನ್ನು ಕೃಷ್ಣ ಪರಮಾತ್ಮೆ ನಂಗೆ ಕೊಡ್ತಾರೆ ಈ ರೀತಿ ನಮ್ಮ ಕರ್ಮ ಕೆಲಸವನ್ನು ನಂಗೆ ಆ ಕೆಲಸ ತಿಕ್ಕಂಡ ಆ ಕೆಲಸವನ್ನು ಪರಿಪೂರ್ಣವಾದ ಮಲ್ತದೆ ಶ್ರದ್ಧಾಭಕ್ತಿನ ಮಲ್ತಮಂಚಿನ ಯೋಗ ಭಾಗ್ಯ ನಮ್ಮ ಪಾಲ್ಗೆ ಬರಡು ಮಾತೆರ್ಲ ಇಡೀ ಹರಿಯಡ್ಕ ಗ್ರಾಮ ಇಪ್ಪಾಡು ನೆರೆಕರ ಗ್ರಾಮ ಇಪ್ಪಾಡು ಮಾತೆರ್ಲ ಹಣಿ ಕೂಡಿ ಹಳ್ಳ ಪಂಪ್ಲೆಗ ಅಖಿಲ ಭಕ್ತಿಯಾನುಸಾರ ಪರಮಾತ್ಮನ ಸನ್ನಿಧಿಗೆ ಆರ್ಥಿಕವಾದಿಪ್ಪು ಶ್ರಮತ ಮೂಲಕವಾದಿಪ್ಪು ಮಾನಸಿಕವಾದಿಪ್ಪು ನಮ್ಮ ಸಂಪತ್ತು ನೀಡಿ ಕ್ರೋಢೀಕರಿಸದು ಈ ಮಂದಿರ ನಿರ್ಮಾಣ ಆತಡು ಈ ಮಂದಿರದ ಮೂಲಕವಾದ ಎಡ್ಡೆ ಸಂದೇಶ ಕೃಷ್ಣನ ಸಂದೇಶ ಜಗತ್ತಿಗೆ ಮೂಡ್ದು ಬರ್ತದೆ ಭಾರತ ಜಗದ್ಗುರು ಆಪನಂಚಿನ ದಿನ ನಮ್ಮ ಪಾಲ್ಗೊಂಡು ಅಂಚಿನ ಭಾರತ್ ಮಾತೆನ ಒಂಜಿ ಸಾನ್ನಿಧ್ಯಕ್ಕೂ ಇಂಚಿನ ಮಂದಿರ ನಮ್ಮ ನಿರ್ಮಾಣ ಮಲ್ತದೆ ಕೊರ್ತ ಅವೇ ರೀತಿ ನಮ್ಮ ಅಯೋಧ್ಯೆ ನಮ್ಮ ರಾಮ ಭಕ್ತರು ನಮ್ಮ ಬರ ಅಯೋಧ್ಯೆಡ್ಲ ಅನಾಥ ಬೇಗೈತೆ ಜನವರಿ ಬರ್ಪಣ ವರ್ಷ 2023 ಜನವರಿಗೆ 24 ಜನವರಿ 1ನೇ ತಾರೀಕಿಗೆ ಅಯೋಧ್ಯೆಡ್ಲ ರಾಮ ಮಂದಿರ ಅಷ್ಟಬಂಧ ಬ್ರಹ್ಮಕಲಶದ ಮೂಲಕ ಸಮಾಜಕ್ಕೆ ಅರ್ಪ್ಯತ ಆಪಣ ಯೋಗ ಭಾಗ್ಯ ಬರ್ತದೆ ಆಯ್ಕೆ ಪೂರ್ವಭಾವಿಯಾದ ಮಲ್ಪ ಕೌಟಿಚಾರ್ಯ ಶ್ರೀಕೃಷ್ಣನ ಭಜನಾ ಮಂದಿರ ನಿರ್ಮಾಣ ಅದು ಜನತೆಗೆ ಸಮರ್ಪಣೆ ಆತನು ಲೋಕಾರ್ಪಣೆ ಆತನು ನಂಗೆ ಮಾತಿರೋ ಕೃಷ್ಣನ ಸಂದೇಶ ಸಮಸ್ತ ಜನಕ್ಲೆಗ ಸುಖ ಶಾಂತಿ ನೆಮ್ಮದಿನ ಕೊರದು ಕಾಪಾಡಡು ರಡ್ಡ ಪಾತೆರ ಅವಕಾಶ ಮಲ್ತು ಕೊರ್ತನ ಮಾತ ಈ ಸಂಸ್ಥೆದ ಅಧಿಕಾರಿ ವರ್ಗದಗಳಿಗೆ ಮುಲ್ಪ ಇತನಂಚಿನ ಮಾತ ಸಮಸ್ತ ಭಕ್ತಾದಿಗಳ ಅಡ್ಡ ಬುರಂದು ಎನ್ನ ರಡ್ಡ ಪಾತೆರ ಹೊಂತ ಒಂದಿಲ್ಲ ಸರ್ವೇ ಜನ ಸುಖಿನೋ ಭವಂತು. ಕೃಷ್ಣನ ವ್ಯಕ್ತಿತ್ವವನ್ನು ಪಾಲಿಸುತ್ತಾ ಅವನ ಆದರ್ಶ ಸಂದೇಶಗಳನ್ನು ಪಾಲಿಸುತ್ತಾ ಪ್ರತಿಯೊಬ್ಬರ ಮನೆಯಲ್ಲೂ ಕೃಷ್ಣ ಕುಣಿದಾಡುವಂತೆ ಆಗಲಿ ಎಂಬ ಆಶಯದೊಂದಿಗೆ ಮುಂದೆ ನಮ್ಮೊಂದಿಗೆ ಶ್ರೀ ಕೇಶವ ಪ್ರಸಾದ್ ಮುಳಿಯ ಅಧ್ಯಕ್ಷರು ವ್ಯವಸ್ಥಾಪನಾ ಸಮಿತಿ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಪುತ್ತೂರು ಇವರು ಸೇರಿಕೊಂಡಿರುತ್ತಾರೆ. ಇವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಇವರಿಗೆ ಸುನಿಲ್ ಗುಂಡಡ್ಕ ಇವರು ಶಾಲು ಹೊದಿಸಿ ಗೌರವವನ್ನು ಸಲ್ಲಿಸಿ ಅವರನ್ನು ಈ ಪ್ರತಿಷ್ಠಾ ಮಹೋತ್ಸವಕ್ಕೆ ಪ್ರೀತಿಯಿಂದ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ.
ಇದೀಗ ಸನ್ಮಾನ ಕಾರ್ಯಕ್ರಮ ಮುಂದುವರಿಯಲಿದೆ. ಕಮಲ್ ಸಿವಿಲ್ ಡಿಸೈನರ್ ಇವರು ವೇದಿಕೆಗೆ ಬಂದು ಸನ್ಮಾನವನ್ನ ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಇವರಿಗೆ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿರುವಂತಹ ಶ್ರೀ ಕೇಶವ ಪ್ರಸಾದ್ ಮುಳಿಯ, ಅಧ್ಯಕ್ಷರು ವ್ಯವಸ್ಥಾಪನಾ ಸಮಿತಿ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಪುತ್ತೂರು, ಇವರು ಶಾಲನ್ನ ಹೊದಿಸಿ ಪೇಟವನ್ನ ತೊಡಿಸಿ ಫಲಪುಷ್ಪ ಕಾಣಿಕೆಗಳನ್ನು ನೀಡಿ ಈ ಒಂದು ಸುಂದರ ವೇದಿಕೆಯಲ್ಲಿ ಸನ್ಮಾನಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಬಿಜೆಪಿ ಸಂಘಟನಾ ಕಾರ್ಯದರ್ಶಿಯಾಗಿರುವಂತಹ ರಾಜೇಶ್ ಇವರು ಕೂಡ ಉಪಸ್ಥಿತರಿದ್ದಾರೆ. ನಿಮ್ಮ ಗೌರವ ಉಪಸ್ಥಿತಿಯನ್ನ ಈ ಒಂದು ಸಂದರ್ಭದಲ್ಲಿ ಗುರುತಿಸಿಕೊಂಡಿರುತ್ತೇವೆ. ಇದೀಗ ಮುಖ್ಯ ಅತಿಥಿ ಸ್ಥಾನವನ್ನ ಅಲಂಕರಿಸಿರುವಂತಹ ಶ್ರೀ ಕೇಶವ ಪ್ರಸಾದ್ ಮುಳಿಯ, ಅಧ್ಯಕ್ಷರು ವ್ಯವಸ್ಥಾಪನಾ ಸಮಿತಿ ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನ ಪುತ್ತೂರು, ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಶ್ರೀ ಮಹಾಲಿಂಗೇಶ್ವರಾಯ ನಮಃ. ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕೆಯ ಚಕ್ಷುರ್ಮೇಲಿತಮೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಗುರು ಶ್ರೀ ಗಣಪತಿಗೆ ನಮಸ್ಕರಿಸುತ್ತಾ, ಸ್ಥಳ ಸಾನ್ನಿಧ್ಯ ದೇವತೆಯಾದಂತಹ ಶ್ರೀಕೃಷ್ಣನ ಚರಣಾರವಿಂದಗಳಿಗೆ ನಮಸ್ಕರಿಸುತ್ತಾ, ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಹಾಗೂ ಈ ಒಂದು ನಾವು ವಹಿಸಿಕೊಂಡಂತಹ ರಾಮದಾಸ್ ರೈಯವರೇ ಹಾಗೂ ಇಲ್ಲಿನ ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಹಿರಿಯರಾದಂತಹ ನಮ್ಮವರೇ ಆದಂತಹ ಕೆದ್ಮಾಡಿ ಸುಭಾಷ್ ರೈ ಕಜಂ ಅವರೇ, ಹಾಗೆ ನಮ್ಮ ಬಹಳ ಆತ್ಮೀಯರವರು, ಬಹಳ ಸಮಯದಿಂದ ನಮ್ಮ ಪುತ್ತೂರು ಮುಳಿಯದ ಗ್ರಾಹಕರು ಹಾಗೂ ನಮ್ಮ ಹಿತೈಷಿಗಳು, ಹಾಗೆ ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯಾತಿ ಗಣ್ಯ ಮಹನೀಯರೇ ಮತ್ತು ನೆರೆದಿರುವಂತಹ ಎಲ್ಲ ಭಗವದ್ಭಕ್ತರೇ, ತುಂಬು ಸಭೆಯನ್ನು ನೋಡಿ ಬಹಳ ಸಂತೋಷ ಆಗ್ತಾ ಇದೆ. ಈ ತುಂಬು ಸಭೆಯಲ್ಲಿ ವಿಶೇಷವಾಗಿ ಇವತ್ತು ಕೃಷ್ಣ ಭಜನಾ ಮಂದಿರವನ್ನು ಉದ್ಘಾಟನೆ ಮಾಡಿದಂತಹ ಒಂದು ಸಂದರ್ಭ. ಈಗಾಗಲೇ ಕಡಮಜಲವರು ಹೇಳಿದರು, ಕೃಷ್ಣ ಹೇಳಿ ಕೇಳಿ ನಮ್ಮ ಕರ್ತವ್ಯವನ್ನು ನಮಗೆ ಹೇಳಿಕೊಡುವಂಥವನು. ಇಲ್ಲಿ ವಿಶೇಷವಾಗಿ ಉಲ್ಲೇಖ ಮಾಡಬೇಕಾದದ್ದೇನು ಅಂತೇಳಿ ಹೇಳಿದರೆ, ಇಂದು ಇಂಥ ಭಜನಾ ಮಂದಿರಗಳ ಜೀರ್ಣೋದ್ಧಾರ ಮತ್ತು ಹೆಚ್ಚಿನ ಜನರ ತೊಡಗಿಸುವಿಕೆ ಬಹಳ ಅಗತ್ಯ. ಇವತ್ತು ನಾವು ದೈವಸ್ಥಾನಗಳಲ್ಲಿ ಭಜನಾ ಮಂದಿರಗಳಲ್ಲಿ ಪೂಜೆ ಎಷ್ಟು ಮಾಡ್ತೇವೋ ಅಷ್ಟೇ ಧಾರ್ಮಿಕ ವಿಚಾರಗಳನ್ನು ಜನರಲ್ಲಿ ಮತ್ತು ಮಕ್ಕಳಲ್ಲಿ ಮುಂದಿನ ಜನಾಂಗಗಳಿಗೆ ಹೇಳಿಕೊಡುವಂಥ ವಿಚಾರವನ್ನು ಮಾಡಬೇಕಾದದ್ದು ಅಷ್ಟೇ ಅಗತ್ಯ. ಈಗ ಕೂತ್ಕೊಂಡಿರುವಾಗ ಹೇಳಿದರು, ಶಿವದೂತೆಗಳಿಗೆ ಕಾರ್ಯಕ್ರಮ ಮುಂದೆ ಇದೆ ಅಂತೇಳಿ. ಶಿವದೂತೆಗಳಿಗೆ ಕಾರ್ಯಕ್ರಮವನ್ನು ನೋಡಲಿಕ್ಕೆ ತಾವೆಲ್ಲ ಬಂದಿದ್ದೀರಿ, ಹೌದಲ್ಲ? ಬಹಳ ಚಂದವಾದ ಕಾರ್ಯಕ್ರಮ, ಬಹಳ ಒಂದು ಮನಮುಟ್ಟುವಂಥ ಒಂದು ಕಾರ್ಯಕ್ರಮ, ನಾಟಕವನ್ನು ವಿಜಯಕುಮಾರ್ ಕೊಡಿಯಲ್ ಬೈಲವರು ಮಾಡಿದ್ದಾರೆ.
ಈ ರೀತಿ ನಾಟಕಗಳಲ್ಲಿ ಇವತ್ತು ನಾಟಕಗಳಲ್ಲಿರಲಿ ಇಲ್ಲ ಸಿನಿಮಾಗಳಲ್ಲಿ ನಮ್ಮ ಸಂಸ್ಕೃತಿಯನ್ನು ಬಿಂಬಿಸುವ ಕೆಲಸವನ್ನು ಮಾಡ್ತಾ ಇರುವಂಥದ್ದು ಬಹಳ ಪ್ರಶಂಸನೀಯ, ಬಹಳ ಒಳ್ಳೆಯ ಒಂದು ಬೆಳವಣಿಗೆ ಅಂತ ಹೇಳುವುದನ್ನು ಉಲ್ಲೇಖ ಮಾಡ್ತಾ ವಿಜಯಕುಮಾರ್ ಕೋಡಿಯಾಲ್ ಬೈಲ್ ಅವರಿಗೆ ವಿಶೇಷ ಅಭಿನಂದನೆಗಳನ್ನು ನಾನಿಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಹಿಂದಿನ ನಮ್ಮ ಸಂಸ್ಕೃತಿ ಏನಿತ್ತು, ನಮ್ಮ ವಿಚಾರಗಳೇನಿತ್ತು, ಆ ವಿಚಾರಗಳನ್ನೇ ಪಾಶ್ಚಾತ್ಯ ಜನರು ಅದನ್ನೇ ಅಳವಡಿಸಿಕೊಂಡು ನಮಗೆ ಪುನಃ ಹೊಸ ವ್ಯವಸ್ಥೆಗಳನ್ನು ರೀತಿಯಲ್ಲಿ ಕೊಡ್ತಾ ಬಂದರು. ಇವತ್ತೇನು ನಾವು ಸಂಡೇ ಮಂಡೇ ಅಂತೇಳಿ ಹೇಳ್ತಾ ಇದ್ದೇವೆ, ಅದನ್ನು ಅವ್ರ ಹತ್ರ ಕೇಳಿದರೆ ಯಾಕೆ ಸಂಡೇ ಯಾಕೆ ಮಂಡೇ ಅಂತೇಳಿ ಕೇಳಿದರೆ ಅದಕ್ಕೆ ಆಧಾರ ಇರೋದಿಲ್ಲ. ಅದೇ ನಮ್ಮ ಆಕಾರ ಗ್ರಂಥಗಳ ಜ್ಯೋತಿಷ್ಯ ಗ್ರಂಥಗಳಲ್ಲಿ ನಾವು ನೋಡಿದರೆ ಅದಕ್ಕೆ ಯಾಕೆ ಭಾನುವಾರ, ಆ ದಿವಸ ಭಾನುವಿನ ಪ್ರಭಾವ, ರವಿಯ ಪ್ರಭಾವ ಹೆಚ್ಚು ಇರುವ ದಿನ, ಆ ದಿನ ಭಾನುವಾರ, ಅದಕ್ಕೆ ಗಳಿಗಳ ಲೆಕ್ಕದಲ್ಲಿ ಲೆಕ್ಕಾಚಾರ ಹೇಳ್ತಾರೆ. ಈ ರೀತಿಯ ವಿವಿಧ ವಿಚಾರಗಳನ್ನು ನಮ್ಮದನ್ನು ತಗೊಂಡು ಅವರು ಮಾಡಿದ್ದಾರೆ ಅಂತೇಳಿ ಹೇಳುವಂಥದ್ದನ್ನು ನಾವು ವಿಶೇಷವಾಗಿ ಗಮನಿಸ್ತಾ ನಮ್ಮ ವಿಚಾರಗಳೇನಿದೆ ಆ ವಿಚಾರಗಳು ಮೂಢನಂಬಿಕೆ ಅಲ್ಲ ಅಂತ ಹೇಳುವಂಥದ್ದನ್ನು ನಾವು ಅರ್ಥಕೊಳ್ಬೇಕಾಗಿದೆ. ಒಂದಷ್ಟು ಸಮಯದ ಹಿಂದೆ ನಾವು ಯೋಚನೆ ಮಾಡಿದರೆ ಮಹಾಭಾರತದಲ್ಲಿ ಕುಂತಿ 100 ಜನ ಮಕ್ಕಳನ್ನು ಹಿಡಿತಾಳೆ. ನಮಗೆ ಯೋಚನೆ ಮಾಡಲಿಕ್ಕೆ ಗೊತ್ತಿರಲಿಲ್ಲ ಯಾಕೆ 100 ಜನ ಮಕ್ಕಳನ್ನು ಹಿಡಿದ್ಲು ಅಂತ ಹೇಳಿದರೆ ಅದು ಪಾವುಪುರ ಕಟ್ಟುಕತೆ ಪನ್ಪುನೆ ಮಿತ್ ಅಂತ ಹೇಳೋದನ್ನು ಇಂಗ್ಲೀಷಲ್ಲಿ ಹೇಳ್ತಾರೆ. ಆದರೆ ಇವತ್ತು ನಾವು ನೋಡಿದರೆ ನಮಗೆ ಗೊತ್ತಾಗ್ತದೆ ಸರೋಗೇಟ್ ಮದರ್, ಬಾಡಿಗೆ ತಾಯಿ ಅಂತ ಹೇಳುವಂಥ ವ್ಯವಸ್ಥೆ ಇದೆ. ಒಂದು ತಾಯಿಗೆ ಹೆರಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಆದರೆ ಇನ್ನೊಂದು ತಾಯಿಯ ಮೂಲಕ ಮಗುವನ್ನು ಪಡಿಬೋದು. ಆ ರೀತಿಯಲ್ಲಿ 100 ಮಕ್ಕಳನ್ನು ಗಾಂಧಾರಿ ಹೆತ್ತದ್ದು ಅಂತ ಹೇಳೋದು ಇವತ್ತು ವಿಜ್ಞಾನ. ಒಂದು 20 ವರ್ಷದ ಹಿಂದೆ ಅದು ಮೂಢನಂಬಿಕೆ ಆಗಿರ್ಬೋದು, ಆದರೆ ಇವತ್ತು ವಿಜ್ಞಾನ. ಹಾಗಾಗಿ ವಿಷಯ ಏನು ಅಂತೇಳಿ ಹೇಳಿದರೆ ನಮ್ಮ ಈಗಿನ ವಿಜ್ಞಾನ ನಮ್ಮ ಹಿಂದಿನ ಭಾರತೀಯ ವಿಜ್ಞಾನವನ್ನು ಅರ್ಥಕೊಳ್ಳುವಷ್ಟು ಬೆಳೆದಿಲ್ಲ ಅಂತೇಳುವುದನ್ನು ವಿಶೇಷವಾಗಿ ಇಲ್ಲಿ ಉಲ್ಲೇಖ ಮಾಡಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಆ ರೀತಿಯಲ್ಲಿ ನಾವು ನಮ್ಮ ಹಿಂದಿನ ಸಂಸ್ಕೃತಿಯನ್ನು, ಹಿಂದಿನ ವಿಚಾರಗಳನ್ನು ಕಲಿಸುವಂಥ ವಿವಿಧ ಕಾರ್ಯಕ್ರಮಗಳನ್ನು, ವಿಶೇಷವಾಗಿ ಮಾಲಿಂಗೇಶ್ವರ ದೇವಸ್ಥಾನದಲ್ಲೂ ಕೂಡ ನಾವು ಧಾರ್ಮಿಕ ಶಿಕ್ಷಣ ಅಂತೇಳುವಂಥ ಒಂದು ವಿಷಯವನ್ನು ಮಾಡ್ತಾ ಇದ್ದೇವೆ. ಧಾರ್ಮಿಕ ಶಿಕ್ಷಣ ಪ್ರಕಲ್ಪದ ಮೂಲಕ ಒಂದು 15 ಕೇಂದ್ರಗಳಲ್ಲಿ ಬಂಧುಗಳೇ ಈಗಾಗಲೇ 1200 ಮಕ್ಕಳು ಧಾರ್ಮಿಕ ಶಿಕ್ಷಣವನ್ನು ಪಡಿತಾ ಇದ್ದಾರೆ ಅಂತ ಹೇಳೋದನ್ನು ವಿಶೇಷವಾಗಿ ಇಲ್ಲಿ ಹೆಮ್ಮೆಯಿಂದ ಉಲ್ಲೇಖ ಮಾಡಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಬಂಧುಗಳೇ. ಆ ರೀತಿಯ ಶಿಕ್ಷಣವನ್ನು ಪ್ರಾರಂಭ ಮಾಡಲಿಕ್ಕೆ ಈ ಕೇಂದ್ರವು ಒಂದು ಪ್ರಾರಂಭ ಮಾಡಬೇಕು ಅಂತ ಹೇಳೋದನ್ನು ವಿಶೇಷವಾಗಿ ಕೇಳಿಕೊಳ್ಳುತ್ತಾ, ಮುಂದಿನ ದಿನಗಳಲ್ಲಿ ಕರ್ಮಣ್ಯೇ ವಾದಿಕಾ ರಸ್ತೆ ಮಾಫಲೇ ಕಥಾಚನ ಅಂತ ಹೇಳಿದಂತಹ ಕೃಷ್ಣನ ಮಾರ್ಗದರ್ಶನದಲ್ಲಿ ನಾವೆಲ್ಲರೂ ಮುಂದುವರಿಯೋಣ. ಭಾರತ ವಿಶ್ವಗುರು ಆಗಲಿ ಅಂತ ಹೇಳುವ ಕಡೆಗೆ ನಮ್ಮೆಲ್ಲರ ಪ್ರಾರ್ಥನೆ ಇರಲಿ. ಮಾಲಿಂಗೇಶ್ವರನು ಎಲ್ಲರಿಗೂ ಅನುಗ್ರಹ ಮಾಡಲಿ ಅಂತ ಹೇಳ್ತಾ ಹೆಚ್ಚೇನು ಮಾತಾಡದೆ ಮುಂದಿನ ನಾಟಕದ ವಿಷಯದ ಕಡೆಗೆ ನೋಡುವುದರ ಕಡೆಗೆ, ಆ ಮೂಲಕ ಧಾರ್ಮಿಕ ಪ್ರಜ್ಞೆಯನ್ನು ಬೆಳೆಸುವುದರ ಕಡೆಗೆ ಮುಂದಡಿಯಿಡೋಣ ಅಂತ ಹೇಳ್ತಾ ನನ್ನನ್ನು ಕರೆದು 2 ಮಾತಾಡಲಿಕ್ಕೆ ಅವಕಾಶ ಕೊಟ್ಟದ್ದಕ್ಕಾಗಿ ವಂದಿಸುತ್ತಾ, ವಿಶೇಷವಾಗಿ ಇವತ್ತು ಬ್ರಹ್ಮಮುಗೇರ ಅಂತ ಹೇಳುವಂಥ ಸಂಸ್ಥೆ ಮಾಲಿಂಗೇಶ್ವರ ದೇವಸ್ಥಾನದ ವಠಾರದಲ್ಲಿ ಇವತ್ತು ಮೊಗೇರ ಸಮಾಜದವರು ಪ್ರಾರಂಭ ಮಾಡಿದ್ದರು. ಅದರ ಒಂದು ಆಟದ ಕಾರ್ಯಕ್ರಮ ಇತ್ತು. ಹಾಗಾಗಿ ಸ್ವಲ್ಪ ತಡವಾದ್ದಕ್ಕೆ ಕ್ಷಮಿಸಬೇಕು ಅಂತೇಳಿ ಕೇಳಿಕೊಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ವಂದಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ವಂದನೆಗಳು. ವಂದನೆಗಳು ಸರ್. ಮುಂದೆ ಈ ಒಂದು ಕಾರ್ಯಕ್ರಮದ ಗೌರವ ಉಪಸ್ಥಿತಿಯನ್ನು ಅಲಂಕರಿಸಿರುವಂತಹ ಶ್ರೀ ರವಿ ಅಜಿಲಾಯ, ಅಧ್ಯಕ್ಷರು ನಲಿಕೆ ಸಮಾಜ ಸೇವಾ ಸಂಘ ಪುತ್ತೂರು, ಇವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಎಡ್ಡೆ ದಿನ ಭಾರಿ ಖುಷಿಯಾಯಿನ ದಿನ ಮಂಡ ಎಂಕ್ ಮಾಂತ ಈ ಊರ್ದ ಜನಕ್ಲೇನು ತುನಗ ಭಾರಿ ಖುಷಿ ಆತನು. ವೇದಿಕೆಡಂಜಿ ಪಾತೆಯರ್ನ ಏನಂಜಿ ಗುರುತಿಸಾಪನಂಚಿನಂಜಿ ಅವಳೆ ಎಂಕ್ ಭಾರಿ ಖುಷಿ ಆತನು. ಹೆಚ್ಚಿಗೆ ಪಾತೆಯರ್ ಎಂಕ್ ತೆರುಪುಜಿ ಶಾಲೆಯ ಪೋತುಜಿ ಶಾಲೆಯ ಪೋಜಿನ್ಲ ಸಾಧನೆಡು ಪ್ರತ್ಯಂಜಯಗಳ ಪೋತು ಎಂಕ್ ಇಂಚನೆ ಶ್ರೀಕೃಷ್ಣ ದೇವೇರ್ನ ಭಜನ ಮಂದಿರಡು 1000 ಜನ ತನ್ನರಟೊಂಜಿ ವೇದಿಕೆ ಒದಗಿಸಿದರು. ಅಂಚನೆ
ಓದುದು ಪಾತೆಯರ್ನ ಎಂಕ್ ತೆರಿಯಂದು ದೆಯ್ಯದ ಬಗ್ಗೆಡು ದೇವೇರ್ನ ಬಗ್ಗೆಡು ಭಕ್ತಿದ ಬಗ್ಗೆಡು ರಡ್ಡು ಪಾತೆಯರ್ಪೆ ಒವೇ ಕಾರ್ಯಗೂ ಕಾರ್ಯ ಓಡಿಂದಿತ್ತನಲ್ಲ ಶ್ರೀ ಮಹಾಗಣಪತಿ ದೇವೇರು ಆರೇನು ದುಂಬಾದ ಪ್ರಾರ್ಥನೆ ಮಂತೊಂದು ಒವೇ ಕಾರ್ಯ ಅಂಡ್ಲ ಮನ್ಪುಂಡು ಆ ಕಾರ್ಯಗೂ ಒವೇ ತೊಂದರೆ ಬರಿಯರಲಿ ಅನ್ಪಣ ಮಾಂತೇರ್ಲ ಪ್ರಾರ್ಥನಾ ಮಾಂತನಾಡಿಗೆ ಈ ಶ್ರೀಕೃಷ್ಣ ದೇವೇರನ ಸುರೂತ ಪ್ರಾರ್ಥನೆಟೆ ಈ ಶ್ರೀಕೃಷ್ಣ ದೇವೇರನ ಮಂದಿರ ಬಾರಿ ಪೊರ್ಲುಡು ಆತಂಡು ಅವೇ ಸಾಕ್ಷಿ ಅಂಚನೆ ಸೀಮೇಟು ಸೀಮಾದೇವಿಯರು ಮಂಡ ಗ್ರಾಮದ್ದು ಸೀಮಾದೇವಿಯರು ಅಡೂರು ಮಾಲಿಂಗೇಶ್ವರ ದೇವಿಯರೆಲ್ಲ ಒಂದಿಸ ಒಂದು ಆರ್ನ ಪಾದಗೂ ತರೆದಗ್ಗ ಒಂದು ಅಂಚನೆ ಪುತ್ತೂರುಡು ಮಾಲಿಂಗೇಶ್ವರ ದೇವಿಯರಿಗೆ ಆರ್ನ ಪಾದಗಳ ತರೆದಗ್ಗ ಒಂದು ಗ್ರಾಮಗೂ ಬಣ್ಣಾಗ ವೆಂಕಟರಮಣ ದೇವಿಯರಿಗಳ ಆರ್ನ ಪಾದಗಳ ತರೆತಗ್ಗ ಒಂದು ಅಂಚನೆ ಶ್ರೀಕೃಷ್ಣ ದೇವಿಯರನ್ನ ಎದುರುಡಿತ್ತನಂಚಿನ ಅಷ್ಟಕುಲ ನಾಗದೇವಿಯರನ್ನ ಪಾದಗಳ ತರೆತಗ್ಗ ಒಂದು ಅಂಚನೆ ನಮ್ಮ ಅರಿಯಡ್ಕ ಗ್ರಾಮಡು ಇಡೀ ಗ್ರಾಮನೇ ಕಾತಂದು ಬತ್ತನಂಚಿನ ಅಪ್ಪೆ ಜುಮಾವತಿನ ಪಾದಗೂ ತರೆತಗ್ಗ ಒಂದು ಅಂಚನೆ ವೇದಿಕೆಡಿತ್ತನ ಮಾಂತ ಗಣ್ಯರ ನಕಲೆಗಳ ಎನ್ನ ತರಣೆದಗ್ಗ ಒಂದು ಎದುರುಡಿತ್ತನಂಚಿನ ಊರು ತಕ್ಕಲು ಮಾಂತೇರೆಗಳ ಎನ್ನ ರಡ್ಡು ಕಾಯಿನ ಮುಗಿಯೊಂದು ಇನ್ನೇ ಶ್ರೀಕೃಷ್ಣ ದೇವೇರನ ಒಂಜಿ ಭಜನ ಮಂದಿರ ಆವೋಡಿತ್ತನದಂಡ ದೆಯ್ಯವೇರನ ಸಾಕಾರ ಬೋಡು ದೆಯ್ಯದೇವರನ ಸಾಕಾರ ಜಂದೆ ಒವುಳ ಮಾನ್ಪೇರ ಆಪುಜಿ ಏತ್ ಪಣವಿತ್ತನ್ಲ ಕಾಸಿಗೆ ಪಾಯರ ಆಪುಜಿ ಒಂದು ಪೇರು ಅಂಚನೆ ಐಕ್ಳೊಂಜಿ ಯೋಗ ಅನ್ಪನುಂಡು ಆ ಯೋಗ ಇನಿ ಇಡೀ ಅರಿಯಡ್ಕ ಗ್ರಾಮಗೂ ದೇವೇರಿಗೆ ದೆಯ್ಯ ಬೋಡು ದೆಯ್ಯೋಗು ದೇವೇರು ಬೋಡು ಆ ವಿಷಯಟು ಶ್ರೀಕೃಷ್ಣ ದೇವೇರನ ಒಂಜಿ ಭಜನ ಮಂದಿರ ಬಾರಿ ಪೊರ್ಲುಡೆ ಆತನು ಅವು ಆವೋಡಿಂದ ಇತ್ತನಂದ ಮುರಾಣಿದ ದಿನೊಟ್ಟು ಹೊರೆ ಕಾಣಿಕೆ ಅವು ಕೊಂಡ್ರೋಡ್ದಂಡ ಆ ದೆಯ್ಯ ದೇವರನ ಆಶೀರ್ವಾದ ಅವು ದೆಯ್ಯ ದೇವರನ ಆಶೀರ್ವಾದ ಅಂದಂಡ ಕುಟುಂಬದ ದೆಯ್ಯ ದೇವರ ಬರ್ಪುಂಡು ಕುಟುಂಬ ನಾಗದೇವರಾದಿಪ್ಪು ಅವೇ ಪ್ರಾರ್ಥನೆ ಮಂತನಂಚಿನ ಭೂಮಿಡಿ ಬುಳೆಯಿನ ಬುಳೆಬಾಗಿ ಹೆಚ್ಚೋಡು ನಮ್ಮ ಒವೇ ಪ್ರಾರ್ಥನೆ ಮಾಡ್ಪಣಗಳ ಭೂಮಿಡು ಬುಳೆಬಾಗಿ ಹೆಚ್ಚೋದು ಬರಡು ಭೂಮಿಡಿತನ ಬುಳೆಬಾಗಿಯನು ಒವ್ವೇ ದೇವೇರನ ಸೇವೆ ಅವಡು ದೈವೇರನ ಒವೇ ಕಾರ್ಯಾಪಣ ಆ ಬುಳೆಬಾಗೆ ಗುಣಪುಣಲ್ಪ ಭೂಮಿಡು ಬುಳೆಬಾಗಿ ಹೆಚ್ಚಿದು ಬರಡು ಅನ್ಪಣ ಪ್ರಾರ್ಥನೆ ಮಾತನಾಡಿಗೆ ಶ್ರೀಕೃಷ್ಣ ದೇವೇರನ ಭಜನ ಮಂದಿರಡು ಜೀರ್ಣೋದ್ಧಾರದ ದೇವೇರನ ಸೇವೆ ನಡಪಣ ಪೊರ್ತುಡು ಇಡೀ ಗ್ರಾಮದಲ್ಲ ಆ ಬುಳೆಬಾಗಿಯನ್ನು ಕೊಣತ್ತದು ನನ್ನ ದೇವೇರನ ಸನ್ನಿಧಾನ ಎತ್ತಾತೇರು ಅವೇ ನಂಗೆ ಈ ಗ್ರಾಮಡು ಬುಲೆಯಿನ ಬುಳೆಭಾಗ್ಯ ನಣದುಂಬಗಳ ಆ ಭೂಮಿಡು ಬುಲೆಯಿನ ಈ ಶ್ರೀಕೃಷ್ಣ ದೇವೇರನ ಸನ್ನಿಧಾನೋಡು ಬತ್ತದು ನನ್ನ ಶನಿವಾರ ದಿನ ತಾನಿ ಭಜನೆ ಆವಡು ಒವ್ವೇ ಕಾರ್ಯ ಆವಡು ಪ್ರಾರ್ಥನೆ ಮಾತನಾಡಿ ಭೂಮಿಡಿತನ ಬುಳೆಭಾಗ್ಯ ಹೆಚ್ಚಿದ ಬರಡು ಜೋಕ್ಲೆಗೆ ಕಲ್ಪಣಂಚಿನ ವಿದ್ಯಾ ಎಡ್ಡೆ ಬುದ್ಧಿಗೆ ಬರಡು ಆ ವಿದ್ಯೆವು ಕಲ್ತನಾಡೆಗೆ ಎಡ್ಡಂಜಿ ಬೇಲೆ ದಿಕ್ಕಾಡು ಬೇಲೆಗಾಪನಲ್ಪ ಅವು ಇಲ್ಲಲ್ದಕ್ಲೆಗೆ ಎಡ್ಡಂಜಿ ಪಣವದ ರೂಪಡು ಪಣವು ಬೆಳಗಡು ಅಂಚಿನ ಪಣವು ಬೆಳಗಂಡ ಇಡೀ ಗ್ರಾಮದಕ್ಲೆಗಳ ಇಂಚಿನಂಜಿ ದೇವೇರನ ದೆಯ್ಯದ ಕಾರ್ಯವನ್ನು ಮಾನ್ಪ್ಯಾರ ಎಡ್ಡ ಅನುಕೂಲಾಪನೊಂದು ಪಂಡೊಂದು ಎಂಕೆ ಪುತ್ತೂರು ತಾಲೂಕು ನಲಿಕೆ ಸಮಾಜ ಸೇವಾ ಸಂಘದ ಅಧ್ಯಕ್ಷ ನಂಚಿನ ರವಿ ಎಂಡಸಾಗುಂದೆನ್ನಪುದಾರು ಪದ್ರ ಪುತ್ತೂರು ತಾಲೂಕುಡು ದಾಳ ವಿದ್ಯೆ ದಿನ್ಲ ಉಪಾಧ್ಯಕ್ಷ ಆದಿತ್ತೆ ಇನ್ನೇ ಎನ್ನ ಕೌಡಿಚಾರದ ಭಜನ ಮಂದಿರೋಡು ಏನನ್ನು ಗುರುತಿಸೇನೆಗಳಿಗೆ ಮಾಂತೆರೆಗಳೇನೆ ಕೈ ಮುಗಿದು ವಂದನೆಯನ್ನು ಬಂಡೊಂದು ನನದೊಂಬಗಾಪನ ಕಾರ್ಯ ಬಾಗೋಳು
ನನ್ನ ದೆಯ್ಯೋ ದೇವರಡ ಪ್ರಾರ್ಥನೆ ಮಾತನಲ್ಪ ಶರೀರವು ಸುಖ ತಿಕ್ಕಡು ಮನಸ್ಸಿಗೆ ನೆಮ್ಮದಿ ತಿಕ್ಕಡು ಜೋಕ್ಲೆಗೆ ವಿದ್ಯಾಭ್ಯಾಸ ಬರಡು ಒವ್ವೆಂಜಿ ತೊಂದರೆ ಅಜ್ಜಂದೆ ಗ್ರಾಮಣೆ ಕಾತೊಂದು ಬತ್ತನ ಅಪ್ಪೆ ಜುಮಾವತಿ ಗ್ರಾಮದಯ್ಯೋ ಗ್ರಾಮಣೆ ಕಾತೊಂದು ಬರಡು ಎಡ್ಡೆ ರೀತಿಡು ಎಡ್ಡೆ ನೆಟ್ಟು ನೆಮ್ಮದಿಡು ಕರಿಯಾಡನ್ನು ಪಂಡೊಂದು ಎನ್ನ ರಡ್ಡು ಪಾತೆರನು ಉಂತಪ್ಪೆ. ಸಾಧನೆ ಮಾಡಬೇಕು ಎನ್ನುವುದು ಏನೂ ಇಲ್ಲ, ಸರಳತೆಯಿಂದ ಇದ್ದು ಒಳ್ಳೆಯದನ್ನು ಮಾಡುತ್ತಾ ಹೋದರೆ ಅದೇ ಒಂದು ದೊಡ್ಡ ಸಾಧನೆ. ನಿಮ್ಮ ಹಾರೈಕೆ ಸದಾ ಇರಲಿ ಎಂಬ ಆಶಯದೊಂದಿಗೆ ಸರಳ ಸಜ್ಜನಿಕೆಯ ರೂವಾರಿ, ಕರುಣೆಯ ಮಹಾನ್ ವ್ಯಕ್ತಿ, ನೋವಿಗೆ ಸ್ಪಂದಿಸೋ ಮೃದುಲ ಜೀವಿ, ಕಷ್ಟಗಳಿಗೆ ಕೈ ಹಿಡಿಯುವ ವರದೇವ. ಇದೀಗ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿರುವಂತಹ ಶ್ರೀ ವಾಸು ಪೂಜಾರಿ ಗುಂಡ್ಯಡ್ಕ, ಅಧ್ಯಕ್ಷರು ಜೀರ್ಣೋದ್ಧಾರ ಸಮಿತಿ, ಇವರು ಅಧ್ಯಕ್ಷೀಯ ನೆಲೆಯಲ್ಲಿ ಮಾತನಾಡಿ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಇಂಥದ್ದು ದಿನಟ್ಟು ಈ ಶುಭಗಳಿಗೆ ಇನ್ನು ಶ್ರೀಕೃಷ್ಣನ ಒಂದು ಸುಮಾರು ವರ್ಷದಂಚಿ ಒಂದು 4 ವರ್ಷದಂಚಿ ಎಂಕ್ಲ ದುಂಬದ ಸಮಿತಿ ಪಿನ್ನಾಗನೆ ವಾರ ವಾರ ಭಜನೆ ಅವಂತಿತ್ತನ ಮಾತಾ ಕಾರ್ಯಕ್ರಮ ನಡೆತೊಂದಿತ್ತನ ಆಂಡ ವರ್ಯಾಗ ಸರಿ ಇದ್ದಂಡು ಪ್ರತಿ ಮೀಟಿಂಗ್ ಇಡ್ಲ ಎಂಕ್ಲೆ ವೈರಾಗ್ಯ ಏನು ವೈರಾಗ್ಯ ಉಂತೀಜಿ ಆಂಡ ಐಟ್ ಪಾತೆರ್ ಮಕ್ಕಳು ಜಾಸ್ತಿ ಆಯ್ತು ಮೀಟಿಂಗ್ ಭಾರಿ ವೈರಾಗ್ಯ ನಡೆತೊಂದಿತ್ತಂಡು ಅಂದೇನು ಪೂರ ತೂದು ಮಾತೆರೆಗಳ ನಾನು ಒಂದು ಹೊಸ ಸಮಿತಿ ಆವಡು ಅಂಡದು ಸಮಿತಿ ಆಗ್ಲಡ ಕೇನ್ನಾಗ ಸಮಿತಿ ಆಗ್ಲು ಒಂದು ಮಲ್ಲ ಸಮಾಧಾನಡು ಈ ಸಮಿತಿಗೆ ಅಸಮಾಧಾನಡು ಪೋಯ್ಲಾಗ ಪೋಯರು ಆನ್ಲ ನಮ್ಮ ಯುವಕರು ಪೂರ ರಾಮದಾಸ್ ಅಣ್ಣನ ಅಧ್ಯಕ್ಷರು ಮಾಡ್ತದೆ. ಇನ್ನು ರಾಮದಾಸರು ಏನ ಜೀರ್ಣೋದ್ಧಾರ ಅಧ್ಯಕ್ಷರು ಆವಡು ಬಂಡದು ಒತ್ತಾಯ ಮಾಡ್ತಾರೆ. ಆನ್ಲ ಏನು ಬಡ್ಚು ಬಂಡೆ ಈರಾಗ ಬೋಡಾಯಿನ ಸಹಕಾರ ಏನು ಕೊರಪೆ ಈರು ಉಂತಲೇಂದು ಆಂಡ ಅವು ಈರು ಉಂತೊಡಂದೇ ಬಂಡೇರು ಈರು ಬೇಳೆ ಮಲ್ಪಡ್ತು ಈರು ಕಾಲಿ ಒಂಜಿ ಈರ್ನ ಪುದಾರಿ ಇತ್ತಂಡ ಯಾರು ಬುಕ್ಕ ಪೂರ ಏನು ಮಲ್ಪ ಬೇಂದ ಬಂಡೇರು ಅಂಚನೆ ಪ್ರಶ್ನೆ ದೀಪದಾನಾಗ ಪ್ರಶ್ನೆದಾರ ಬಂಡೇರು ಯೋಗ್ಯ ಏನ ಜನ ನಿಕ್ಲು ಏರ್ಲ ಬೇತೆ ಕಾರ್ಯದರ್ಶಿ ಬೋಡ್ತಿ ಅಧ್ಯಕ್ಷರು ಬೋಡ್ತಿ ಬೇರೆ ಒರಿಗೆ ಕಟ್ಟೋಣ ಅಂತಿನ ತಾಕತ್ತುಂಡು ಅಪ್ಪಗಣ ಎಂಕ ಮನಸ್ಸಿಗೆ ಪೋಡಿಗೆ ಉಳ್ಳು ಅದು ತಾಕತ್ತುಂಡು ಆಂಡ ಏನು ಒರಿ ಕೊಟ್ಟಾಂಡ ಅವು ಭಕ್ತಾಜುನ ಭಜನಾ ಮಂದಿರ ಆಪಜಿ ಅಂಡದ ಕೊಂಚ ಪೋಡಿಗೆ ಉಂಟುಂಡು ಪಿರ ಸುದರ್ಶನ ಹೋಮದಾನಿ ರವಿಶದಂತಗಳು ಅಂಡರು ವಾಸನ್ನ ಚಾಬರ್ನಾಗ ಪಾತೆರ್ಯಾರನ್ನ ಒಂದು ಪೂರ ಉಂತುಡೋ ಒಂದು ಅವು 2 ಪಾತೆರ್ನಾಗ ಉಂತುಡೋ ಒಂದು ಪಣ್ಪುಣ ವಿಷಯ ಹೆಣ್ಮುಲ್ಪ ಪಣ್ಪುಜಿ ಅದು ಪಣ್ಪುಣಗಳು ಎಂಕದಾಳ ಪೋಡಿಗೆ ಎದ್ದು ಆಯ್ತಾ ಒಂದು ಕಾರ್ಯದರ್ಶಿಗಳು ನಮ್ಮ ರಾಜ್ಯದ ಕುಳಿತಾರೆ ಆರ್ಲ ಏನೆಲ್ಲ ಮೆಗಿಬಲ ಎಲ್ಲ ಲೆಕ್ಕಾಯ್ತು ಆಂಡ ಆರಿಗೊಂಜಿ ಏನು ಜೀರ್ಣೋದ್ಧಾರದ ಅಧ್ಯಕ್ಷರಾಪಣ ಒಂಜಿ ಬೇಜಾರ ಆರಡ ಕೇಳಂತೆ ಏನು ಒತ್ತೊಂಡು ಬೇಜಾರ ಅಂದ ಮನಸ್ಸಿಡು ಭಾರಿ ಇತ್ತುಂಡು ಆನ್ಲ ಇನ್ನು ತೆರಿಪಾರ ಅಪ್ಪಗೆ ಅದೇ ಪಂಡದು ಜೀರ್ಣೋದ್ಧಾರ ಪ್ರಶ್ನೆ ಅವನು ಬಂಡರು ಅಂಚ ಜೀರ್ಣೋದ್ಧಾರದ ಕೆಲಸಗಳು ಎಲ್ಲ ದುಂಬು ನಡೆತೊಂದು ಪೋಯ ನಾನು ದಿಂದ ಪಾತ್ರನೊಳೆಜ್ಜೇನೆ ಅಂಚ ಈ ಜೀರ್ಣೋದ್ಧಾರ ಹಣಗ ಹೆಂಗೆ ಭಾರಿ ತಾರೆ ವೆಚ್ಚ ಇತ್ತುಂಡು ಒಂದು ಆಪುಂಡ ಇದ್ದೆ ಒಂದು ಸರ್ತಿ ಎಂಕ್ಲ ವಿಜ್ಞಾಪನಾ ಪತ್ರ ಮಲ್ತದೆ ಗ್ರಾಮ ಹೋತು ಈ ಗ್ರಾಮಡು ಐನು ಬೂತುಂಡು ಫಸ್ಟ್ದ ಮಾಯಿಲ ಕುಚ್ಚಿ ವಿಷ್ಣುಮೂರ್ತಿ ದೇವಸ್ಥಾನದಲ್ಲಿ ಆಂಡು ಅಲ್ಪ ಅಣ್ಣ ಮನಸ್ಸಿಗೆ ಪಂಡ್ರು ಇನಿ ಹೆಂಗೆ ಭಾರಿ ಪೋಡಿಗೆ ಉಂಡು ಆಂಡ ಕೃಷ್ಣ ಪೋಡ್ಪಡ್ತೀವಿ ಈ ಕೆಲಸವನ್ನು ಪೂರ ಏನು ದನಕ್ಕುಂಡ ಮಲ್ಪವೇ ಬಂಡದ ಕೊಂಚ ಆಶ್ವಾಸನೆ ಎನ್ನ ಮನಸ್ಸಿಗೆ ಪಂಡು ಅನ್ನ ಅಲ್ಪನೆ ಪಂಡದ ಬಿಡಿಯ
ಆಯ್ದು ಬುಕ್ಕ ಇನ್ನು ಭಕ್ತಾದಿಗಳು ಬಾರಿ ಬಾರಿ ದುಡ್ಡುಡ್ಲ ಅವೆನ್ನ ಮುಖಾಂತರತೆ ನಮ್ಮ ರಾಮದಾಸನ್ನೇ ಮಾತಾ ಊರು ಪರಿಚಯ ಇತ್ತು ನಾರು ಎಂಕಾತ ಪರಿಚಯ ಇದ್ದು ಆರ್ನ ನೆಟ್ಲ ಮಾತರ ನಾವು ಮಲ್ಪದ ಯುವಕರು ದಾನ ಬೋಡನ್ನ ಮಲ್ಪರು ಒಂಜಿ ವಾರದಿಂಚಿ ಒಂಜಿ 150 ಜನ ಮಲ್ಪ ಕೂಡಂತು ರಾತ್ರಿ 10 ಗಂಟೆ 12 ಗಂಟೆ 1 ಗಂಟೆ ಬಿಟ್ಟ ಇಡೀ ಮಾರ್ಗನು ಕೇಸರಿ ಮಾಡ್ತದೆ ಇಡೀ ನಮ್ಮ ಮುಳೆ ಜಿಗಿ ಜಿಗ್ಗಿಂದು ಪಣ್ಪಾಣಂಚಿನ ಈ ತಗೊಂಡಿರು ಹೇಳಿದ ಬುಕ್ಕ ಇನ್ನು ಒಂದು ಮುಲ್ಪದ ಕೆಲಸ ಅವಂತು ಬತ್ತಂಡು ಐಕೆ ಈ ಕೆಲಸ ಅವಡಂಡ ಎಂಕ್ಲಾರ್ಲ ಮುಳು ಈ ಬತ್ತಂತಿಜಿ ಮಾತಾ ಯುವಕರು ಎಂಕ್ಲ ಮೇಸರಿಲ್ಲ ಭಾರಿ ಶೋಕದಾರಿಕೆಯರು ಮಾತಾ ಕೆಲಸದಾಗೆಲ್ಲ ಬೋಡಾಯಿಲಕ ಕೆಲಸ ಮಾಡ್ತಾರೆ ರಾಮದಾಸನ್ನೇ ಬೊಳ್ಪುಗೀಡೆ ಬೊಳ್ಪುಗೀಡೆ ಬತ್ತದು ತೂದು ಪಿರ ಬ್ಯಾಂಕ್ పోతూ బయ్యాడు ముల్ప 10-12 గంట బిట్ట రాత్రి ఉంటుది పోయిన ఇప్పు అండ ఆరిన ఒట్టిಗೆ ಎಂಕ್ಲ ಕುಂಜಿರಾಮ ಮನೆ ಅಲ್ಲು ಏನು ಈ ಮುಲ್ಪದ ಕೆಲಸ ಅಂತೂ ಇಡೀ ಜವಾಬ್ದಾರಿ ಅಂಚಿನ ಒಂದು ಜನ ಮುಲ್ಪ ಉಂತ್ಯರು ಆರೆಗೆ ದಿನಕ್ಕೂ ಒಂದು 50 ರೂಪಾಯಿ 100 ರೂಪಾಯಿ ಹಂಗೆ ಯಾರನ್ನ ಆ್ಯಕ್ಟಿಗೆ ಪೆಟ್ರೋಲ್ಗೆ ಹೋಗು ಒಂಜಿ ಒಣಸದ ಖರ್ಚು ಅರ್ಧ ತಂದಿದ್ದೀರಿ ಆರನ್ನ ಇಡೀ ಸೇವೆನ ನಮ್ಮ ಮರಪ್ಪೆರವಳ್ಳಿ ಹೇಳ್ದಾರ ಎನ್ನಾಳದಿಂದ ಪಾದರ್ಜಿ ಮುರಾಣಿ ಇಂಚಿಪ ಭಜನ ಮಂದಿರದ ಬೇಳೆ ಆ ಒಂದು ತಲೆಗಣೆ ಮುಳ್ಪಂಜಿ ಎದುರು ಕಟ್ಟಡ ಇತ್ತು ನಮ್ಮದೇ ಸರ್ತವು ఆయన పొడిపునేది మాత జగన్నేరు లక్కేరు ಆತನಗ ಸಬೆಟ್ಟಿಗೆ ಅನ್ನಗ ರಾಮದಾಸನ್ನೆಲ್ಲ ಎಲ್ಲ ಬಂಡ ಇದು ಪೂರ ಹಾವನಾಡು ಈ ಪ್ರತಿಷ್ಠೆ ಆಯ್ದಕ್ಕ ಬೋಡಣಕ್ಕೆ ಅನ್ಕೊಂಡು ಅವು ದೆಪ್ಪುಣಕ್ಕೆ ತುಂಬೆ ದೆಪ್ಪುಣೆ ಬುಕ್ಕ ಆಪುಜಿ ಉಂಡರು ಐಕ್ಲ ಎಂಗ ಮನಸ್ಸಿಗೆ ಎಂಕ್ಲೆ ತೋಜಿಂಡು ಕೃಷ್ಣೆ ವಾರೀತದ ಕೆಲಸ ಮಲ್ಪ ಉಂಡಲ್ಲ ಮಲ್ಪ ಬಂದು ಮಾಡ್ತಾರೆ ಐಕು ಬೋಡೋದು ಎಂಕ್ಲೆ ಭಾರಿ ಖುಷಿ ಉಂಡು ಹೇಳ್ದಾರೋ ಇನ್ನು ಎಡ್ಡ ರೀತಿದ ಒಂಜಿ ಭಜನಾ ಮಂದಿರ ಆವಡೊಂದು ಭಾರಿ ಪ್ರಯತ್ನ ನಡೀತ ಅವು ಪೂರ ಇನ್ನು ಕೂಡ್ದು ಬತ್ತನ ಊರ್ದಾಗ್ಲ ಸಹಕಾರಡು ಅಂಚನೆ ವೇದಿಕೆ ಇತ್ತಿನ ಮಾತ ಗಣ್ಯರಲ್ಲ ಇನ್ನು ಇಡೀ ಕೃಷ್ಣ ಭಕ್ತರಲ್ಲ ಮುಲ್ಪ ಸೇರ್ದು ಭಾರಿ ಪೊರ್ಲುಡು ಎರಡು ಮುಜಿನಾಲ್ದು ನಿಂತ ಕಾರ್ಯಕ್ರಮ ಉಂಡು ಒಂದು ಪೊರ್ಲುಡು ಯಶಸ್ವಿ ಎರಡು ಪಾತ್ರ ಉಂತಾವೆ ಪಾತ್ರದಾಲ ಹೆಚ್ಚು ಕಮ್ಮಿ ಇತ್ತು ಅದನ್ನ ಶ್ರಮಕ್ಕೆ ಉಂತಾವೆ. ಶಕ್ತಿಯೆಲ್ಲ ನಿಮ್ಮೊಳಗೆ ಇದೆ, ನೀವು ಏನು ಬೇಕಾದರೂ ಮಾಡಬಲ್ಲಿರಿ, ಎಲ್ಲವನ್ನು ಮಾಡಬಲ್ಲಿರಿ ಎಂಬ ಸ್ವಾಮಿ ವಿವೇಕಾನಂದರ ಉಕ್ತಿಯಂತೆ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದ ನಿಮಗಿದು ವಂದನೆಗಳು. ನೆನಪು ಚಿರಾಯುವಾಗಲಿ ಎಂಬ ಆಶಯದೊಂದಿಗೆ ಇದೀಗ ಕಾರ್ಯಕ್ರಮಕ್ಕೆ ಸಹಕರಿಸಿದ ಸರ್ವರಿಗೂ ಸ್ಮರಣಿಕೆಯನ್ನು ನೀಡುವಂತಹ ಕಾರ್ಯಕ್ರಮ. ಈಗ ನಮ್ಮೊಂದು ವಿಜಯ್ ಕುಮಾರ್ ಕೋಡಿಯಲ್ಬೈಲ್ ನಿರ್ದೇಶನದಲ್ಲಿ ಕಲಾ ಸಂಗಮ ಕಲಾವಿದರಿಂದ ಚಲನಚಿತ್ರ ನಟ ಸ್ವರಾಜ್ ಶೆಟ್ಟಿ ಅಭಿನಯದ ನಾಟಕ ಶಿವದೂತಿ ಗುಳಿಗೆ ಎನ್ನೋ ಈ ವೇದಿಕೆಯಲ್ಲಿ ನಡೀತದೆ. ಈಗ ನಮ್ಮೊಟ್ಟಿಗೆ ವಿಜಯ್ ಕುಮಾರ್ ಕೋಡಿಯಲ್ಬೈಲ್ ಅವರು ಉಪಸ್ಥಿತಿ ಇದ್ದಾರೆ. ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ನಮ್ಮ ವೇದಿಕೆಯಿಂದ ಸ್ಮರಣಿಕೆ ಮತ್ತು ಶಾಲಿನ ಗೌರವವನ್ನು ಸ್ವೀಕರಿಸಿಕೊಳ್ಳಬೇಕು ಅಂತ ಹೇಳಿ ವಿಜಯ್ ಕುಮಾರ್ ಕೋಡಿಯಲ್ಬೈಲ್ ಇವರಲ್ಲಿ ವಿನಂತಿ ಮಾಡ್ತಾ ಈಗ ವಿಜಯ್ ಕುಮಾರ್ ಕೋಡಿಯಲ್ಬೈಲ್.
ಇದೀಗ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿರುವಂತಹ ಮನೋರೈ ಇವರಿಗೆ ಆಡಳಿತ ಸಮಿತಿಯ ಅಧ್ಯಕ್ಷರಾಗಿದ್ದಂತಹ ರಾಮದಾಸ್ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಕೇಶವ್ ಪ್ರಸಾದ್ ಮುಳಿಯ ಇವರಿಗೂ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಹಾಗೆ ರವಿ ಅಜಲಾಯ ಇವರಿಗೆ ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅಜಿತ್ ಭಂಡಾರಿ ಇವರಿಗೆ ಸಭಾಧ್ಯಕ್ಷರಾದಂತಹ ವಾಸು ಪೂಜಾರಿ ಗುಂಡ್ಯಡ್ಕ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅಮ್ಮಣ್ಣ ರೈ ಇವರಿಗೆ ಸಭಾಧ್ಯಕ್ಷರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮದ ಕೊನೆಯಲ್ಲಿ ಸರ್ವರನ್ನ ಮನದಾಳದಿಂದ ಸ್ಮರಿಸಲಿದ್ದಾರೆ ಸಚಿನ್ ರೈ ಪಾಪೆಮಜಲು, ಉಪಾಧ್ಯಕ್ಷರು, ಆಡಳಿತ ಸಮಿತಿ. ಶ್ರೀಕೃಷ್ಣ ಭಜನಾ ಮಂದಿರ ಅರಿಯಡ್ಕ ಇಂದಿನ 2ನೇ ದಿನದ ಧಾರ್ಮಿಕ ಸಭಾ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿದ್ದು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ಈ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರು, ಸರಳ ಸಜ್ಜನ ವ್ಯಕ್ತಿ ವಾಸು ಪೂಜಾರಿ ಗುಂಡ್ಯಡ್ಕ ಇವರಿಗೆ ನಮ್ಮ ಅರಿಯಡ್ಕ ಗ್ರಾಮದ ಎಲ್ಲರ ಪರವಾಗಿ ಅನಂತ ಅನಂತ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ದೀಪ ಪ್ರಜ್ವಲನೆಯನ್ನು ಮಾಡಿ ನಮ್ಮೆಲ್ಲರನ್ನು ಆಶೀರ್ವದಿಸಿದಂತಹ ಆರಾಧ್ಯ ದೇವಿ ಕಟೀಲು ಇಲ್ಲಿಯ ಅರ್ಚಕರು ಆದಂತಹ ಪ್ರಸಾದ್ ಅಸ್ರಣ್ಣನವರು ಅವರ ಅನುಪಸ್ಥಿತಿಯಲ್ಲಿ ಅವರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮದ ಮೆರಗನ್ನು ಹೆಚ್ಚಿಸಿದಂತಹ ಪುತ್ತೂರಿನ ಆರಾಧ್ಯ ಮೂರ್ತಿ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಆಗಿರುವಂತಹ ಕೇಶವ್ ಪ್ರಸಾದ್ ಮುಳ್ಳಿಯ ಇವರಿಗೂ ಕೂಡ ನಮ್ಮ ಊರಿನ ಪರವಾಗಿ ಅನಂತ ಅನಂತ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ದಾನಿಗಳು ಹಾಗೂ ಕೃಷಿಕರು ಆಗಿರುವಂತಹ ಕಡಮಜಾಲ್ ಸುಭಾಷ್ ರೈ ಇವರಿಗೂ ಕೂಡ ಎಲ್ಲರ ಪರವಾಗಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಅತಿಥಿಗಳಲ್ಲಿ ಓರ್ವರಾದಂತಹ ಅಜಿತ್ ಭಂಡಾರಿ ಕುತ್ತೇಡಿ ಇವರಿಗೂ ಕೂಡ ಎಲ್ಲರ ಪರವಾಗಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮಗೆ ಹಲವಾರು ವಿಚಾರಗಳಲ್ಲಿ ಸಹಕರಿಸಿ ನಮ್ಮೊಂದಿಗೆ ಸದಾ ಇರುವಂತಹ ಮನೋರೈ ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಅಮ್ಮಣ್ಣರೈ ಇವರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ಇಂದಿನ ಅತಿಥಿಗಳು ಆಗಿರುವಂತಹ ರವಿ ಅಜಲಾಯ ಇವರಿಗೂ ಕೂಡ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಭಜನಾ ಮಂದಿರದ ಆಡಳಿತ ಸಮಿತಿ ಅಧ್ಯಕ್ಷರು ಆಗಿರುವಂತಹ ರಾಮದಾಸ್ ರೈ ಮದ್ಲ ಇವರಿಗೂ ಕೂಡ ಎಲ್ಲರ ಪರವಾಗಿ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇನೆ. ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮದಲ್ಲಿ ಸರ್ ಒಂದು ನಿಮಿಷ ಈ ಒಂದು ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮ ನಿರ್ವಹಣೆ ಮಾಡಿದವರು ಸೌಮ್ಯ ವಿನಯ್ ಕಡಮಜಲು ಅವರು ವೇದಿಕೆಗೆ ಬಂದು ಸ್ಮರಣಿಕೆಯನ್ನು ಸ್ವೀಕರಿಸಿಕೊಳ್ಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಪ್ರಸ್ತುತ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆಯ ಶಿಕ್ಷಕಿ ಸೌಮ್ಯ ವಿನಯ್ ಇವರಿಗೆ ಸ್ಮರಣಿಕೆ ನೀಡಿ ಗೌರವ ಅರ್ಪಣೆ. ಇಲ್ಲಿಗೆ ಈ ಸಭಾ ಕಾರ್ಯಕ್ರಮ ಮುಕ್ತಾಯವಾಗಿದೆ. ಎಲ್ರಿಗೂ ವಂದನೆಗಳು. ಇನ್ನು ಈ ಒಂದು ವೇದಿಕೆಯಲ್ಲಿ ಶಿವದೂತೆ ಗುಳಿಗೆ
ಮಹಾರಾಷ್ಟ್ರ, ತಮಿಳುನಾಡು, ಬಿಹಾರ, ರಾಜಸ್ಥಾನ ಸುಮಾರು 27 ವರ್ಷಗಳಿಂದ ಪುತ್ತೂರು ತಾಲೂಕಿನಲ್ಲಿ ಕಾರ್ಯಾಚರಿಸುತ್ತಿದ್ದು ಈಗಾಗಲೇ ಕರ್ನಾಟಕ, ಕೇರಳ, ಮಹಾರಾಷ್ಟ್ರ, ತಮಿಳುನಾಡು, ಬಿಹಾರ, ರಾಜಸ್ಥಾನ ಮೊದಲಾದ ಕಡೆ ಕಾರ್ಯಾಚರಿಸುತ್ತಿದ್ದು ಕರ್ನಾಟಕದಲ್ಲಿ 52 ಬ್ರಾಂಚ್ಗಳನ್ನ ಹೊಂದಿದ್ದು 10 ಸರ್ವಿಸಸ್ಗಳಿದ್ದು ಗ್ರಾಹಕರಿಗೆ ಉತ್ತಮ ಸೇವೆಗಳನ್ನ ನೀಡುತ್ತಿದ್ದೇವೆ. ನಮ್ಮಲ್ಲಿ 2 ಟ್ರೈನಿಂಗ್ ಸೆಂಟರ್, ಸೋಲಾರ್ ಲೈಟ್, ವಾಟರ್ ಹೀಟರ್, ಪಂಪ್ ಸಿಸ್ಟಮ್, ರೂಟ್ ಪಂಪ್ ಹಾಗೂ ಜೀವನಾಧಾರಿತ ಸೋಲಾರ್ ಉಪಕರಣಗಳನ್ನ ಗ್ರಾಹಕರಿಗೆ ನೀಡುತ್ತಿದ್ದು ಬಹಳ ಜನರಿಗೆ ಸಬ್ಸಿಡಿ ದರದಲ್ಲಿ ನೀಡುತ್ತಿದ್ದೇವೆ. ನಮ್ಮ ಮುಖ್ಯ ಕಚೇರಿಯು ಬೆಂಗಳೂರು ಹಾಗೂ ರೀಜನಲ್ ಆಫೀಸ್ ಮಣಿಪಾಲದಲ್ಲಿದ್ದು ಬ್ಯಾಂಕ್ ಮುಖಾಂತರ ಸಾಲ ಸೌಲಭ್ಯವಿದ್ದು ಉತ್ತಮವಾದ ಗ್ರಾಹಕರ ಸಂಬಂಧವನ್ನ ಗಳಿಸಿಕೊಂಡಿದೆ.